ಅಧಿಕಾರಿಗಳು ಪುತ್ತೂರು ತಾಲೂಕು ಶ್ರೀಮತಿ ಶಶಿಕಲಾ ಸಮೂಹ ಸಂಪನ್ಮೂಲ ವ್ಯಕ್ತಿಗಳು ಪುತ್ತೂರು ಕ್ಲಸ್ಟರ್ ಶ್ರೀಯುತ ಭರತ್ ರಾಜ್ ಕೆ ರಾಜ್ಯ ಸಹಾಯಕ ಸಂಘಟನಾ ಆಯುಕ್ತರು ಭಾರತ್ ಸ್ಕೌಟ್ ಗೈಡ್ಸ್ ಶ್ರೀಮತಿ ವಿದ್ಯಾ ಆರ್ ಗೌರಿ ಕಾರ್ಯದರ್ಶಿಗಳು ಸ್ಥಳೀಯ ಸಂಸ್ಥೆ ಪುತ್ತೂರು ಇವರನ್ನ ಒಳಗೊಂಡ ಅತಿಥಿ ಬಂಧುಗಳು ಬ್ಯಾಂಡ್ ಮುಖೇನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗುತ್ತಿದ್ದಾರೆ. ಎಲ್ಲ ಅತಿಥಿ ಬಂಧುಗಳನ್ನ ಭಾರತ್ ಸ್ಕೌಟ್ ಗೈಡ್ ಇದರ ಸ್ಕಾರ್ಪ್ ಅನ್ನ ಧರಿಸುವ ಮೂಲಕ ಅಧಿಕೃತವಾಗಿ ಸ್ವಾಗತಿಸಿ ಎಲ್ಲ ಅತಿಥಿ ಬಂಧುಗಳನ್ನ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸಲಾಗುತ್ತಿದೆ. ಬ್ಯಾಂಡ್ ಮೂಲಕ ಇದೀಗ ನೇರವಾಗಿ ಭವ್ಯ ಶಿಬಿರಾಗ್ನಿ ಕಾರ್ಯಕ್ರಮದ ಉದ್ಘಾಟನೆಯತ್ತ ಇಂದಿನ ಸಮಾರಂಭದ ಅಧ್ಯಕ್ಷರು, ಉದ್ಘಾಟಕರು, ಮುಖ್ಯ ಅತಿಥಿಗಳು ಆಗಮಿಸಿ ಆ ಬಳಿಕ ಸುಂದರ ಬೇಡರ ನೃತ್ಯದೊಂದಿಗೆ ಕಾರ್ಯಕ್ರಮ ಆರಂಭವಾಗಿ ಭವ್ಯ ಶಿಬಿರಾಗ್ನಿ ಕಾರ್ಯಕ್ರಮದೊಂದಿಗೆ ಮುಂದುವರಿದು ಸಾಂಸ್ಕೃತಿಕ ಕಾರ್ಯಕ್ರಮ, ಸಭಾ ಕಾರ್ಯಕ್ರಮದೊಂದಿಗೆ ಈ ಕಾರ್ಯಕ್ರಮ ಮುಂದುವರಿಯಲಿದೆ. ಆ ನಿಟ್ಟಿನಲ್ಲಿ ಬಂದಿರುವ ಎಲ್ಲ ಪೋಷಕರ ಗಮನಕ್ಕೆ ನೀವು ಸುತ್ತಲಿನ ಲೈನ್ ಅಲ್ಲಿ ನಮ್ಮ ಜೊತೆ ಅತಿಥಿ ಬಂಧುಗಳ ಆಗಮನ ಭವ್ಯ ಶಿಬಿರಾಗ್ನಿಯೆಡೆಗೆ. ಆದರಣೀಯರೇ, ಬೆತ್ತನಿ ಆಂಗ್ಲ ಮಾಧ್ಯಮ ಶಾಲೆ ಪಾಂಗ್ಲಾಯ್ ದರ್ಬೆ ಪುತ್ತೂರು ಇಲ್ಲಿನ ಶಾಲಾ ಸ್ಕೌಟ್ ಗೈಡ್ ಕಬ್ಬುಲ್ಬುಲ್ ವಾರ್ಷಿಕ ಮೇಳದ ಭವ್ಯ ಶಿಬಿರಾಗ್ನಿ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷರು, ವಂದನೀಯ ಭಗಿನಿ ಶುಭಾ BS, ಮಾಜಿ ಶಿಕ್ಷಣ ಸಂಯೋಜಕರು, ಮಂಗಳೂರು ಶಿಕ್ಷಣ ಮಂಡಳಿ ಮಂಗಳೂರು ಪ್ರಾಂತ್ಯ, ಶ್ರೀಯುತ ವಿಷ್ಣು ಪ್ರಸಾದ್ ಸಿ, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪುತ್ತೂರು, ಶ್ರೀಮತಿ ಶಶಿಕಲಾ ಸಮೂಹ ಸಂಪನ್ಮೂಲ ವ್ಯಕ್ತಿಗಳು ಪುತ್ತೂರು ಕ್ಲಸ್ಟರ್, ಶ್ರೀಯುತ ಭರತ್ ರಾಜ್ ಕೆ ರಾಜ್ಯ ಸಹಾಯಕ ಸಂಘಟನಾ ಆಯುಕ್ತರು ಭಾರತ್ ಸ್ಕೌಟ್ ಗೈಡ್, ಶ್ರೀಮತಿ ವಿದ್ಯಾ ಆರ್ ಗೌರಿ ಸ್ಥಳೀಯ ಸಂಸ್ಥೆಯ ಕಾರ್ಯದರ್ಶಿಗಳು ಹಾಗೂ ಎಲ್ಲ ಅತಿಥಿ ಬಂಧುಗಳ ಮೂಲಕ ಇದೀಗ ಭವ್ಯ ಶಿಬಿರಾಗ್ನಿ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿದೆ. ಮಾನ್ಯ ಪ್ರಾಂಶುಪಾಲರ ಜೊತೆಯಾಗಿ ಎಲ್ಲ ಅತಿಥಿ ಬಂಧುಗಳನ್ನ ಅತ್ಯಂತ ಗೌರವಪೂರ್ವಕವಾಗಿ ಭವ್ಯ ಶಿಬಿರಾಗ್ನಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ಆದರಣೀಯರೇ, ಬೆತ್ತನಿ ಆಂಗ್ಲ ಮಾಧ್ಯಮ ಶಾಲೆ ಪಾಂಗ್ಲಾಯ್ ದರ್ಬೆ ಪುತ್ತೂರು ಇಲ್ಲಿನ ಶಾಲಾ ಸ್ಕೌಟ್ ಗೈಡ್ ಕಬ್ಬುಲ್ಬುಲ್ ವಾರ್ಷಿಕ ಮೇಳದ ಭವ್ಯ ಶಿಬಿರಾಗ್ನಿ ಕಾರ್ಯಕ್ರಮದ ಉದ್ಘಾಟಕರು, ಅಧ್ಯಕ್ಷರನ್ನ ಒಳಗೊಂಡ ಎಲ್ಲ ಅತಿಥಿ ಬಂಧುಗಳು ಭವ್ಯ ಶಿಬಿರಾಗ್ನಿ ಕಾರ್ಯಕ್ರಮದ ಕಡೆಗೆ ಶಾಲಾ ಶಿಸ್ತುಬದ್ಧ ಬ್ಯಾಂಡ್ ತಂಡದೊಂದಿಗೆ ಆಗಮಿಸುತ್ತಿದ್ದಾರೆ. ಬರ್ತಾ ಇರುವಂತ ಎಲ್ಲ ಅತಿಥಿ ಬಂಧುಗಳನ್ನ ಬೆತ್ತನಿ ಶಾಲೆಯ ವತಿಯಿಂದ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾವೆ. ಈಗ ಬರ್ತಾ ಇರುವಂತ ಎಲ್ಲ ಪೋಷಕರು ಕೂಡ ಭವ್ಯ ಶಿಬಿರಾಗ್ನಿ ಕಾರ್ಯಕ್ರಮದ ಮಕ್ಕಳ ಹಿಂಭಾಗದಲ್ಲಿ ಲೈನ್ ಹಾಕಿ ವ್ಯವಸ್ಥೆಯನ್ನ ಮಾಡಲಾಗಿದೆ, ಅಲ್ಲಿ ನಿಂತು ನಮಗೆ ಸಪೋರ್ಟ್ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತೆ. ಬೆತ್ತನಿ ಆಂಗ್ಲ ಮಾಧ್ಯಮ ಶಾಲೆ ಪಾಂಗ್ಲಾಯ್ ದರ್ಬೆ ಪುತ್ತೂರು ಇಲ್ಲಿನ ಶಾಲಾ ಸ್ಕೌಟ್ ಗೈಡ್ ಕಬ್ಬುಲ್ಬುಲ್ ವಾರ್ಷಿಕ ಮೇಳದ ಭವ್ಯ ಶಿಬಿರಾಗ್ನಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರುವ ವಂದನೀಯ ಭಗಿನಿ ಶುಭಾ BS, ಮಾಜಿ ಶಿಕ್ಷಣ ಸಂಯೋಜಕರು, ಬೆತ್ತನಿ ಶಿಕ್ಷಣ ಮಂಡಳಿ ಮಂಗಳೂರು ಪ್ರಾಂತ್ಯ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆ ಶ್ರೀಮತಿ ಶಶಿಕಲಾ, ಮಾನ್ಯ ಸಮೂಹ ಸಂಪನ್ಮೂಲ ವ್ಯಕ್ತಿಗಳು ಪುತ್ತೂರು ಕ್ಲಸ್ಟರ್, ಶ್ರೀಮತಿ ವಿದ್ಯಾ ಆರ್ ಗೌರಿ ಸ್ಥಳೀಯ ಸಂಸ್ಥೆಯ ಕಾರ್ಯದರ್ಶಿಗಳು, ಶ್ರೀಯುತ ಭರತ್ ರಾಜ್ ರಾಜ್ಯ ಸಹಾಯಕ ಸಂಘಟನಾ ಆಯುಕ್ತರನ್ನ ಒಳಗೊಂಡ ಎಲ್ಲ ಅತಿಥಿ ಬಂಧುಗಳು ನಮ್ಮ ಜೊತೆ ಲೈನ್ ಅಪ್ ಆಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತ, ಆದರಣೀಯರೇ, ಶಿಸ್ತುಬದ್ಧ ಬ್ಯಾಂಡ್ ತಂಡದೊಂದಿಗೆ ಅತಿಥಿ ಬಂಧುಗಳನ್ನ ಭವ್ಯ ಶಿಬಿರಾಗ್ನಿ ಕಾರ್ಯಕ್ರಮಕ್ಕೆ ಕರೆತಂದು ಸಮಾವೇಶಗೊಳಿಸಿ ಎಲ್ಲ ಅತಿಥಿ ಬಂಧುಗಳ ಮುಖೇನ ಇದೀಗ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿದೆ. ಆದರಣೀಯರೇ, ಬೆತ್ತನಿ ಆಂಗ್ಲ ಮಾಧ್ಯಮ ಶಾಲೆ ಪಾಂಗ್ಲಾಯ್ ದರ್ಬೆ ಪುತ್ತೂರು ಇಲ್ಲಿನ ಶಾಲಾ ಸ್ಕೌಟ್ ಗೈಡ್ ಕಬ್ಬುಲ್ಬುಲ್ ವಾರ್ಷಿಕ ಮೇಳದ ಸಂಜೆಯ ಭವ್ಯ ಶಿಬಿರಾಗ್ನಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರುವಂತಹ ವಂದನೀಯ ಭಗಿನಿ ಶುಭಾ BS, ಮಾಜಿ ಶಿಕ್ಷಣ ಸಂಯೋಜಕರು, ಬೆತ್ತನಿ ಶಿಕ್ಷಣ ಮಂಡಳಿ ಮಂಗಳೂರು ಪ್ರಾಂತ್ಯ ಇವರಿಗೆ ಸೇರಿರುವ ಸರ್ವ ಪ್ರೇಕ್ಷಕ ಬಂಧುಗಳ ಪರವಾಗಿ ಅತ್ಯಂತ ಗೌರವಪೂರ್ವಕ ಸ್ವಾಗತ. ಗೈಡ್ ಕ್ಲಾಪ್ಸ್ ಗೋ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀಮತಿ ಶಶಿಕಲಾ ಸಮೂಹ ಸಂಪನ್ಮೂಲ ವ್ಯಕ್ತಿಗಳು ಪುತ್ತೂರು ಕ್ಲಸ್ಟರ್ ಇವರನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಗೈಡ್ ಕ್ಲಾಪ್ಸ್ ಗೋ.
ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀಯುತ ಭರತ್ ರಾಜ್ ಕೆ, ರಾಜ್ಯ ಸಹಾಯಕ ಸಂಘಟನಾ ಆಯುಕ್ತರು, ಭಾರತ್ ಸ್ಕೌಟ್ ಗೈಡ್ಸ್, ತಮ್ಮನ್ನ ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾವೆ. ಗೈಡ್ ಲ್ಯಾಬ್ ಸ್ಕೌಟ್. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಪುತ್ತೂರು ಸ್ಥಳೀಯ ಸಂಸ್ಥೆಯ ಕಾರ್ಯದರ್ಶಿ ಆಗಿರುವಂತಹ ಶ್ರೀಮತಿ ವಿದ್ಯಾ ಆರ್ ಗೌರಿ ಇವರನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾವೆ. ಗೈಡ್ ಲ್ಯಾಬ್ ಸ್ಕೌಟ್. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಬೆತ್ತನಿ ಆಂಗ್ಲ ಮಾಧ್ಯಮ ಶಾಲೆ ಪಾಂಗ್ಲಾಯ್ ದರ್ಬೆ ಪುತ್ತೂರು ಇಲ್ಲಿನ ಸಂಚಾಲಕರಾಗಿರುವಂತಹ ಭಗಿನಿ ಪ್ರಶಾಂತಿ BS ಇವರಿಗೂ ಕೂಡ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತ. ಗೈಡ್ ಲ್ಯಾಬ್ ಸ್ಕೌಟ್. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀಮತಿ ವೇದಾವತಿ, ಸ್ಥಳೀಯ ಸಂಸ್ಥೆ ಪುತ್ತೂರು, ಶ್ರೀಮತಿ ಮೇಬಲ್ ಡಿಸೋಜ ಇವರನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾವೆ. ಗೈಡ್ ಲ್ಯಾಬ್ ಸ್ಕೌಟ್. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಬೆತ್ತನಿ ಆಂಗ್ಲ ಮಾಧ್ಯಮ ಶಾಲೆಯ ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷರಾಗಿರುವ ಶ್ರೀಯುತ ರಘುನಾಥ್ ರೈ ಇವರಿಗೂ ಕೂಡ ಅತ್ಯಂತ ಗೌರವದ ಪ್ರೀತಿಯ ಸ್ವಾಗತ. ಗೈಡ್ ಲ್ಯಾಬ್ ಸ್ಕೌಟ್. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶಾಲಾ ಸುರಕ್ಷಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಇಸ್ಮಾಯಿಲ್ ಶಾಪಿ ಮತ್ತು ತೆರೇಸಾ ಸಿಕ್ವೇರಾ ಇವರಿಗೂ ಕೂಡ ಪ್ರೀತಿಯ ಸ್ವಾಗತ. ಗೈಡ್ ಲ್ಯಾಬ್ ಸ್ಕೌಟ್. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಬೆತ್ತನಿ ಆಂಗ್ಲ ಮಾಧ್ಯಮ ಶಾಲೆಯ ಪ್ರಾಂಶುಪಾಲರಾದ ಭಗಿನಿ ಅನಿತಾ ಟ್ರಿಸಿ ಇವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇದ್ದಾವೆ. ಗೈಡ್ ಲ್ಯಾಬ್ ಸ್ಕೌಟ್. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ರಕ್ಷಕ ಶಿಕ್ಷಕ ಸಂಘದ ಎಲ್ಲಾ ಪದಾಧಿಕಾರಿಗಳಿಗೆ, ಎಲ್ಲಾ ಪೋಷಕರಿಗೆ ಅತ್ಯಂತ ಪ್ರೀತಿಯ ಗೌರವದ ಅಭಿಮಾನದ ಸ್ವಾಗತ, ಸುಸ್ವಾಗತ. ಮತ್ತೊಮ್ಮೆ ಗೈಡ್ ಲ್ಯಾಬ್ ಸ್ಕೌಟ್. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಪೋಷಕ ಬಂಧುಗಳಿಗೆ, ವಿದ್ಯಾರ್ಥಿ ಮಿತ್ರರಿಗೆ, ಶಾಲಾ ಹಿತೈಷಿಗಳಿಗೆ, ಈ ಕಾರ್ಯಕ್ರಮದ ಪ್ರೇಕ್ಷಕ ಬಂಧುಗಳಿಗೆ, ವಿಶೇಷವಾಗಿ ಸುದ್ದಿ ಮಾಧ್ಯಮದವರು ಇವತ್ತು ಲೈವ್ ಮೂಲಕ ಈ ಕಾರ್ಯಕ್ರಮವನ್ನ ಲೈವ್ ಆಕ್ಷನ್ ಅನ್ನ ಕೂಡ ನೀಡ್ತಾ ಇದ್ದೀರಿ. ತಮ್ಮೆಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷ ಸಹಕಾರವನ್ನ ನೀಡ್ತಾ ಇರುವ ಎಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಕಡೆಯದಾಗಿ ಜೋರಾಗಿ ಗೈಡ್ ಲ್ಯಾಬ್ ಸ್ಕೌಟ್. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ನಾವು ನೀವೆಲ್ಲ ಕಾತರದಿಂದ ಕಾಯುತ್ತಿರುವಂತಹ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಬೇಡರ ನೃತ್ಯವನ್ನ ಮಾಡುವುದಕ್ಕೆ ಸಕಲ ಸಿದ್ಧತೆಗಳೊಂದಿಗೆ ಸಜ್ಜುಗೊಂಡಿದ್ದು ನಿಮ್ಮ ದೊಡ್ಡ ಕೆಚ್ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ ನಮ್ಮ ಶಾಲೆಯ ಬೇಡರನ್ನ ಭವ್ಯ ಶಿಬಿರಾಗ್ನಿ ಕಾರ್ಯಕ್ರಮದ ಉದ್ಘಾಟನೆಗಾಗಿ.
ಸ್ಕೌಟ್ ಗೈಡ್ ವಾರ್ಷಿಕ ಭವ್ಯ ಶಿಬಿರಾಗ್ನಿ ಕಾರ್ಯಕ್ರಮದ ಉದ್ಘಾಟನೆಗಾಗಿ 4 ದಿಕ್ಕುಗಳಿಂದ ಇದೀಗ ಜೂಲುಗಳ ಆಗಮನ ಆಗತ್ತೆ. ಎಲ್ಲರೂ ಜೋರಾಗಿ ಊಹಾ ಊಹಾ ಕೂಗಿದ್ರೆ ಜೂಲುಗಳ ಆಗಮನ ಒಳ ಪ್ರವೇಶ ಆಗತ್ತೆ. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರವನ್ನ ಯಾಚಿಸ್ತಾ ಬೆತ್ತನಿ ಆಂಗ್ಲ ಮಾಧ್ಯಮ ಶಾಲೆ ಪಾಂಗ್ಲಾಯ್ ದರ್ಬೆ ಪುತ್ತೂರು ಇಲ್ಲಿನ ಶಾಲಾ ಸ್ಕೌಟ್ ಗೈಡ್ ಕಬ್ಬುಲ್ಬುಲ್ ವಾರ್ಷಿಕ ಮೇಳದ ಭವ್ಯ ಶಿಬಿರಾಗ್ನಿ ಉದ್ಘಾಟನೆಗಾಗಿ ಜೂಲುಗಳ ಆಗಮನ. ದಳಬಳ ದಳಬಳ ಹುಂಕ ನಕ್ಕ, ದಳಬಳ ದಳಬಳ ಹುಂಕ ನಕ್ಕ, ದಳಬಳ ಹುಂಕ ನಕ್ಕ. ಬರ್ಪುಂಡು ಅವೆ ಕಡದಕ್ಕೆ ಬರ ನಿಮ್ಮ ಒಂದು ಸಾರಿ ಜಾನ್ ಕೇಬಲ್. ಕೃತಜ್ಞತೆಗಳು. ಬೆತ್ತನಿ ಆಂಗ್ಲ ಮಾಧ್ಯಮ ಶಾಲೆಯ ಶಾಲಾ ಸ್ಕೌಟ್ ಗೈಡ್ ಕಬ್ಬುಲ್ಬುಲ್ ವಾರ್ಷಿಕ ಮೇಳದ ಭವ್ಯ ಶಿಬಿರಾಗ್ನಿಯ ಉದ್ಘಾಟನೆ ವಂದನೀಯ ಭಗಿನಿ ಶುಭಾ BS ಇವರಿಂದ ಮಾಜಿ ಶಿಕ್ಷಣ ಸಂಯೋಜಕರು ಶಿಕ್ಷಣ ಮಂಡಳಿ ಮಂಗಳೂರು ಪ್ರಾಂತ್ಯ ಇವರು ಉದ್ಘಾಟಿಸಬೇಕು. ಎಲ್ಲ ಅತಿಥಿ ಬಂಧುಗಳು 4 ದಿಕ್ಕಲ್ಲಿ ನಿಂತು ಭವ್ಯ ಶಿಬಿರಾಗ್ನಿ ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಆದರಣೀಯರೇ, ಶಾಲಾ ಸ್ಕೌಟ್ ಗೈಡ್ ಕಬ್ಬುಲ್ಬುಲ್ ವಾರ್ಷಿಕ ಮೇಳದ ಭವ್ಯ ಶಿಬಿರಾಗ್ನಿಯ ಉದ್ಘಾಟಕರು ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರುವ ವಂದನೀಯ ಭಗಿನಿ ಶುಭಾ BS ಮಾಜಿ ಶಿಕ್ಷಣ ಸಂಯೋಜಕರು ಬೆತ್ತನಿ ಶಿಕ್ಷಣ ಮಂಡಳಿ ಮಂಗಳೂರು ಪ್ರಾಂತ್ಯ ಇವರು ಉದ್ಘಾಟನಾ ಮಾತುಗಳೊಂದಿಗೆ ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕು ಅನ್ನುವ ವಿನಂತಿ. With joy and pride, I stand on the ground of Bethany School, Panglai Puttur, together with scouts, guides, bulbuls and cubs, the stars of today. Happy to inaugurate this campfire and wish that our students grow like this bright light. Let that light shine in their minds, hearts, families, and the nation. ಕೃತಜ್ಞತೆಗಳು. ಭವ್ಯ ಶಿಬಿರಾಗ್ನಿ ಕಾರ್ಯಕ್ರಮವನ್ನ ಸಮಾರಂಭದ ಉದ್ಘಾಟಕರು ಉದ್ಘಾಟಿಸಬೇಕು. ಇತರ ಅತಿಥಿ ಬಂಧುಗಳು ಕೂಡ 4 ದಿಕ್ಕಿನಿಂದ ಅಗ್ನಿ ಸ್ಪರ್ಶದೊಂದಿಗೆ ಭವ್ಯ ಶಿಬಿರಾಗ್ನಿ ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕು. ಎಲ್ಲರ ದೊಡ್ಡ ಚಪ್ಪಾಳೆಯ ಉದ್ಘಾಟನೆಯ ಅಧಿಕೃತ ಮುದ್ರೆ ಬರಲಿ ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಗೈಡ್ ಕ್ಲಾಪ್ಸ್ ಗೋ. ಬೆತ್ತನಿ ಆಂಗ್ಲ ಮಾಧ್ಯಮ ಶಾಲೆ ಪಾಂಗ್ಲಾಯಿ ದರ್ಬೆ ಪುತ್ತೂರು ಇಲ್ಲಿನ ಶಾಲಾ ಸ್ಕೌಟ್ ಗೈಡ್ ಕಬ್ಬುಲ್ಬುಲ್ ವಾರ್ಷಿಕ ಮೇಳದ ಭವ್ಯ ಶಿಬಿರಾಗ್ನಿ ಕಾರ್ಯಕ್ರಮ ಉದ್ಘಾಟನೆಗೊಂಡಿದೆ. ಇದೀಗ ಶಿಬಿರಾಗ್ನಿ ಗೀತೆಯೊಂದಿಗೆ ನಾವೆಲ್ಲ ಒಟ್ಟು ಸೇರಿ ಹಾಡೋಣ ಶಿಬಿರಾಗ್ನಿ ಗೀತೆ. ನಮ್ಮ ಜೀವನ ಧ್ಯೇಯಗಳ್ಸೆಳೆ ಎತ್ತರೆತ್ತರಗೇರಲಿ, ಎತ್ತರೆತ್ತರಗೇರಲಿ. ಕೆಂಪೇರಿ ಹೊಳೆಯುವ ಕೆಂಡಗಳಂತೆ ನಮ್ಮ ಸಾಹಸ ಬೆಳಗಲಿ, ಬಿಳುಬೇದ ಕೆಂಡಗಳಾಗುವಂತೆ ನಮ್ಮ ದೋಷಗಳಳಿಯಲಿ. ಶಿಬಿರಾಗಿ
ಜಗಕ್ಕೆ ನಿತ್ಯ ವಿನೂತನ. ಶಿಬಿರಾಗ್ನಿಯ ಈ ಜ್ವಾಲೆಗಳು ತಾವು ಮೇಲೆ ನೆಗೆಯುವ ತೆರದಲ್ಲಿ ನಮ್ಮ ಜೀವನ ಧ್ಯೇಯಗಳು ಸೆಳೆ ಎತ್ತರೆತ್ತರಕ್ಕೇರಲಿ, ಎತ್ತರೆತ್ತರಕ್ಕೇರಲಿ, ಎತ್ತರಕ್ಕೇರಲಿ. ಜೋಬಳ ಜೋಬಳ ಉಕ್ಕಲಕ್ಕ ಜೋಬಳ ಜೋಬಳ ಉಕ್ಕಲಕ್ಕ ಜೋಬಳ ಜೋಬಳ ಉಕ್ಕಲಕ್ಕ ಜೋಬಳ ಜೋಬಳ ಉಕ್ಕಲಕ್ಕ ಜೋಬಳ ಜೋಬಳ ಉಕ್ಕಲಕ್ಕ. ಕೃತಜ್ಞತೆಗಳು. ಇಲ್ಲಿಗೆ ಭವ್ಯ ಶಿಬಿರಾಗ್ನಿ ಕಾರ್ಯಕ್ರಮ ಉದ್ಘಾಟನೆಗೊಂಡು ಎಲ್ಲ ಅತಿಥಿ ಬಂಧುಗಳು ಸಭಾ ಕಾರ್ಯಕ್ರಮಕ್ಕಾಗಿ ಮುಖ್ಯ ವೇದಿಕೆಗೆ ಆಗಮಿಸುವ ಸಮಯ. ಆಲ್ ಆಫ್ ಯು ಅಟೆನ್ಷನ್. ನೀವು ನಿಂತ ಜಾಗದಲ್ಲಿ ಮಕ್ಕಳು ನಿಂತ್ಕೊಳ್ಬೇಕು. ಶಿಕ್ಷಕರು ಬಂದು ನಿಮ್ಮನ್ನ ನಿಮ್ಮ ನೃತ್ಯ ತಂಡದ ರೂಪದಲ್ಲಿ ಬಂದು ಕುಳಿತುಕೊಳ್ಳುವಂತ ವ್ಯವಸ್ಥೆಯನ್ನ ಮಾಡುತ್ತಾರೆ. ಹಿಂಭಾಗದಲ್ಲಿ ನಿಂತಿರುವಂತಹ ಎಲ್ಲ ಪೋಷಕರು ಕೂಡ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುವಂತಹ ಎದುರು ಭಾಗದ ಆಸನವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ಮೊದಲು ಮಕ್ಕಳು ತೆರಳಬೇಕು. ಆಗ ಕುಳಿತಿರುವಂತ ಜಾಗಕ್ಕೆ ಸಂಬಂಧಪಟ್ಟ ಶಿಕ್ಷಕರು ಮಕ್ಕಳನ್ನ ಕರೆತರಬೇಕು. ಉದ್ಘಾಟನಾ ಸಮಾರಂಭದ ಮುಖ್ಯ ವೇದಿಕೆಗೆ ಸಮಾರಂಭದ ಉದ್ಘಾಟಕರಾಗಿರುವಂತಹ ವಂದನೀಯ ಭಗಿನಿ ಶುಭಾ BS, ಮಾಜಿ ಶಿಕ್ಷಣ ಸಂಯೋಜಕರು, ಬೆತ್ತನಿ ಶಿಕ್ಷಣ ಮಂಡಳಿ ಮಂಗಳೂರು ಪ್ರಾಂತ್ಯ. ಸಮಾರಂಭದ ಅಧ್ಯಕ್ಷತೆಯನ್ನ ಬೆತ್ತನಿ ಆಂಗ್ಲ ಮಾಧ್ಯಮ ಶಾಲೆಯ ಸಂಚಾಲಕರಾಗಿರುವಂತಹ ಭಗಿನಿ ಪ್ರಶಾಂತಿ BS ಇವರು ವಹಿಸಿಕೊಳ್ಳಬೇಕು. ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಶಶಿಕಲಾ, ಸಮೂಹ ಸಂಪನ್ಮೂಲ ವ್ಯಕ್ತಿಗಳು ಪುತ್ತೂರು ಕ್ಲಸ್ಟರ್, ಶ್ರೀಯುತ ಭರತ್ ರಾಜ್ ಕೆ, ರಾಜ್ಯ ಸಹಾಯಕ ಸಂಘಟನಾ ಆಯುಕ್ತರು ಭಾರತ್ ಸ್ಕೌಟ್ ಗೈಡ್ ದಕ್ಷಿಣ ಕನ್ನಡ, ಶ್ರೀಮತಿ ವಿದ್ಯಾ ಆರ್ ಗೌರಿ, ಸ್ಥಳೀಯ ಸಂಸ್ಥೆಯ ಕಾರ್ಯದರ್ಶಿಗಳು ಹಾಗೂ ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷರುಗಳು, ಅದೇ ರೀತಿ ಶಾಲಾ ಸುರಕ್ಷಾ ಸಮಿತಿಯ ಅಧ್ಯಕ್ಷರುಗಳು ಹಾಗೂ ಇವತ್ತಿನ ಕಾರ್ಯಕ್ರಮದ ಎಲ್ಲ ಪ್ರಾಯೋಜಕರು ಕೂಡ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಬಂದಿರುವಂತ ಎಲ್ಲ ಅತಿಥಿ ಬಂಧುಗಳು ಆಸನವನ್ನ ಸ್ವೀಕರಿಸಬೇಕು. ಎಲ್ಲ ಪೋಷಕರು ಕೂಡ ಮುಂಭಾಗದ ಆಸನವನ್ನ ಸ್ವೀಕಾರ ಮಾಡಬೇಕು. ಎಲ್ಲ ವಿದ್ಯಾರ್ಥಿನಿಯರು ನಿಮಗೆ ಸಂಬಂಧಪಟ್ಟ ನಿಯೋಜಿತ ಆಸನದಲ್ಲಿ ಕುಳಿತುಕೊಂಡು ಈ ಕಾರ್ಯಕ್ರಮವನ್ನ ವೀಕ್ಷಿಸಬೇಕು. ಮೊದಲಿಗೆ ಸಭಾ ಕಾರ್ಯಕ್ರಮ ಪ್ರಸ್ತುತಗೊಳ್ಳಲಿದೆ. ಈ ಸಭಾ ಕಾರ್ಯಕ್ರಮದ ನಿರ್ವಹಣೆಯನ್ನ ಶ್ರೀಮತಿ ಕ್ಲಾರಾ ಪಾಯಸ್, ಗೈಡ್ ಶಿಕ್ಷಕಿ ಇವರು ನಿರ್ವಹಿಸಲಿದ್ದು ಬಂದಿರುವ ಎಲ್ಲ ಪೋಷಕರು ಆಸನವನ್ನ ಸ್ವೀಕಾರ ಮಾಡಿ ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ಮಕ್ಕಳು ಈಗಾಗಲೇ ನಿಮ್ಗೆ ನಿಯೋಜಿತ ಆಸನವನ್ನ ಸಿದ್ಧಪಡಿಸಲಾಗಿ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಅದೇ ಆಸನದಲ್ಲಿ ಬಂದು ಕುಳಿತುಕೊಳ್ಳಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ಇಂದಿನ ಭವ್ಯ ಶಿಬಿರಾಗ್ನಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಭಗಿನಿ ಪ್ರಶಾಂತಿ BS, ಮಾನ್ಯ ಸಂಚಾಲಕರು, ಬೆತ್ತನಿ ಆಂಗ್ಲ ಮಾಧ್ಯಮ ಶಾಲೆ ಪಾಂಗ್ಲಾಯಿ ದರ್ಬೆ ಪುತ್ತೂರು. ಉದ್ಘಾಟಕರಾಗಿ ವಂದನೀಯ ಭಗಿನಿ ಶುಭಾ BS, ಶಿಕ್ಷಣ ಸಂಯೋಜಕರು, ಬೆತ್ತನಿ ಶಿಕ್ಷಣ ಮಂಡಳಿ ಮಂಗಳೂರು ಪ್ರಾಂತ್ಯ, ಶ್ರೀಮತಿ ಶಶಿಕಲಾ, ಸಮೂಹ ಸಂಪನ್ಮೂಲ ವ್ಯಕ್ತಿಗಳು, ಶ್ರೀಯುತ ಭರತ್ ರಾಜ್ ಕೆ, ರಾಜ್ಯ ಸಹಾಯಕ ಸಂಘಟನಾ ಆಯುಕ್ತರು, ಶ್ರೀಮತಿ ವಿದ್ಯಾ ಆರ್ ಗೌರಿ, ಸ್ಥಳೀಯ ಸಂಸ್ಥೆಯ ಕಾರ್ಯದರ್ಶಿಗಳನ್ನ ಒಳಗೊಂಡ ಎಲ್ಲ ಅತಿಥಿ ಬಂಧುಗಳ ಜೊತೆಯಾಗಿ ಈ ಕಾರ್ಯಕ್ರಮದ 30 ಜನ ಪ್ರಾಯೋಜಕರು ಕೂಡ ವೇದಿಕೆಗೆ ಬರಬೇಕು ಅನ್ನುವಂತ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ಎಲ್ಲ ವಿದ್ಯಾರ್ಥಿನಿಯರು ಆದಷ್ಟು ಬೇಗ ಆಸನವನ್ನ ಸ್ವೀಕಾರ ಮಾಡಬೇಕು. ಬಂದಿರುವಂತ ಪೋಷಕರು ಕೂಡ ಆಸನವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಆದರಣೀಯರೇ, ಬೆತ್ತನಿ ಆಂಗ್ಲ ಮಾಧ್ಯಮ ಶಾಲೆ ಪಾಂಗ್ಲಾಯಿ ದರ್ಬೆ ಪುತ್ತೂರು ಇಲ್ಲಿನ ಸುಮಾರು 240ಕ್ಕಿಂತ ಅಧಿಕ ಸ್ಕೌಟ್ ಗೈಡ್ ಕಬ್ಬುಲ್ಬುಲ್ ನೇತೃತ್ವದಲ್ಲಿ ಶಾಲಾ ಸ್ಕೌಟ್ ಗೈಡ್ ಕಬ್ಬುಲ್ಬುಲ್ ವಾರ್ಷಿಕ ಮೇಳದ ಭವ್ಯ ಶಿಬಿರಾಗ್ನಿ ಕಾರ್ಯಕ್ರಮ ಉದ್ಘಾಟನೆಗೊಂಡ ಬಳಿಕ ಇದೀಗ ಅತಿಥಿ ಬಂಧುಗಳ ಉಪಸ್ಥಿತಿಯೊಂದಿಗೆ ಸಂಜೆಯ ಭವ್ಯ ಶಿಬಿರಾಗ್ನಿ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮ, ಅದಾದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ. ಬೆತ್ತನಿ ಆಂಗ್ಲ ಮಾಧ್ಯಮ ಶಾಲೆಯ ಪ್ರಾಂಶುಪಾಲರಾಗಿರುವಂತ ಭಗಿನಿ ಅನಿತಾ ಟ್ರಿಸಿ ಅವರು ಎಲ್ಲ ಅತಿಥಿ ಬಂಧುಗಳನ್ನ ವೇದಿಕೆಗೆ ಕರೆತರಬೇಕು. ಎಲ್ಲ ವಿದ್ಯಾರ್ಥಿಗಳು ಗೈಡ್ ಕ್ಲಾಪ್ಸ್ ಮೂಲಕ ಅತಿಥಿಗಳನ್ನ ವೇದಿಕೆಗೆ ಸ್ವಾಗತಿಸಬೇಕು. ಆಲ್ ಆಫ್ ಯು ಗೈಡ್ ಕ್ಲಾಪ್ಸ್ ಗೋ. ಅತಿಥಿ ಬಂಧುಗಳು ಸಂಸ್ಥೆಯ ಪ್ರಾಂಶುಪಾಲರ ಜೊತೆಯಾಗಿ ವೇದಿಕೆಗೆ ಬರಬೇಕು, ಆಸನವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ಈ ಕಾರ್ಯಕ್ರಮದ ಪ್ರಾಯೋಜಕರು ಕೂಡ ದಯವಿಟ್ಟು ವೇದಿಕೆಗೆ ಬಂದು ಆಸೀನರಾಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ಈ ಕಾರ್ಯಕ್ರಮದ ನಿರ್ವಹಣೆ ಶ್ರೀಮತಿ ಕ್ಲಾರಾ ಪಾಯಸ್, ಗೈಡ್ ಶಿಕ್ಷಕಿ, ಬೆತ್ತನಿ ಆಂಗ್ಲ ಮಾಧ್ಯಮ ಶಾಲೆ ಪಾಂಗ್ಲಾಯ್ ದರ್ಬೆ ಪುತ್ತೂರು ಇವರಿಂದ.
ಆಡಿಯೋ ಬನ್ನಿ, ಆಡಿಯೋ ಈ ಕಾರ್ಯಕ್ರಮದ ಪ್ರಾಯೋಜಕರು ದಯವಿಟ್ಟು ವೇದಿಕೆಗೆ ಬಂದು ಆಸೀನರಾಗಬೇಕಾಗಿ ತಿಳ್ಕೊಳ್ಳಿ. ಶಿಕ್ಷಕ ರಕ್ಷಕ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಈ ಕಾರ್ಯಕ್ರಮದ ಪ್ರಾಯೋಜಕರು ದಯವಿಟ್ಟು ವೇದಿಕೆಗೆ ಬಂದು ಆಸನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮಿಸ್ಟರ್ ರಾಮಚಂದ್ರ ಭಟ್, ಮಿಸ್ಟರ್ ಆಲ್ವಿನ್ ಥಾರಸ್, ಮಿಸಸ್ ನಿಶಾ ಎಂ, ಮಿಸಸ್ ಸುನೀತಾ ಪಿರೇರಾ, ಮಿಸಸ್ ಶಿಲ್ಪಾ ಟಿ, ಮಿಸ್ಟರ್ ಲ್ಯಾನ್ಸಿ ರೋಡ್ರಿಗಸ್, Mr. Santosh Shetty, Mrs. Cheryl Menezes, Mrs. Mabel D'Souza, Mrs. Violet Pinto, Mr. Roshan Lasrado, Mrs. Kavya K, Mr. Abdul Aziz Darbe, Mrs. Beena Rivello, Dr. Podia, Mrs. Alice Fernandez, Mr. Rajesh K, Mr. Madhusudan, Mr. Pradeep S, Mr. Melvin Montero, Mr. Umar Farooq, Mr. Krishna Prakash, Mr. Ashraf Pedrala, Mr. Radha Krishna, Mr. Manoj, Mr. Raghunath Rai, Mr. Irshad, Mr. Jabbar, Mr. Naveen, Mrs. Teresa Sikvera, Mrs. Sunita Pasanna. ಸಂಯಮ ಕೋಗಿಲೆಯ ಗಾನ, ಮಧುರ ಮನಸ್ಸುಗಳಿಗೆ ಸವಿಸವಿಯಾನ, ರವಿ ಬೆಳಗುವ ಪರಿಮಾಣದ ಸಂಖ್ಯೆ ತುಂಬಿದೆ ಇದು ಹಿಂದೆಲ್ಲ ನೆನಪುಗಳ ಹೆಜ್ಜೆ. Ça change pas. Chauki avec Red One. Est-ce que ça marche? ಗುಡಿಸಿನೊಳಗೆ ಒಮ್ಮೆ ಅತಿಥಿಯಾಗು ಎಂಬಂತೆ ಒಲವಿಲ್ಲದ ಜೀವ ಒಲಿದು ತಾ ಬರುವಾಗ ನಗು ಮೊಗದಿ ನಲಿದು ಸ್ವಾಗತಿಸು ಎಂಬ ಕವಿವಾಣಿಯಂತೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸರ್ವರನ್ನು ಸ್ವಾಗತಿಸಲಿದ್ದಾರೆ ನಮ್ಮ ಶಾಲಾ ಕಪ್ ಶಿಕ್ಷಕಿ ಶ್ರೀಮತಿ ಶಲೆಟ್ ಇವರು. A very good evening to one and all. A very good evening to one and all. With great joy, I welcome every to our Scout Guide Cup and Bundu camp. I am happy to welcome Sister Prashanti B.S., our correspondent. Due to this dedication, there is progress. Your encouragement and leadership guide our institution forward. Welcome, dear sister. True leadership is rooted in service and compassion. It is my honor to welcome today's chief guest, Sister Shubha B.S. Superior, Bethany Convent, Mangalore. Your presence is a great blessing and inspiration to all of us. Your life of dedication and loving service continues to guide many young hearts and establishment. We are truly honored by your gracious presence today. Welcome, dear sisters. ಗೈಡ್ಸ್ ಕ್ಲಾಬ್ಸ್ಗೂ Education is the most powerful weapon
to change the world. It is my privilege to welcome Mr. Vishnu Prasad, Block Education Officer, Puttur. Your guidance and motivation are shaping the future of education and helping students grow into confident individuals. Welcome, sir. Guides Clubs Go. I warmly welcome Mrs. Shashikala, CRP Puttur. Guidance is the light that shows the right path. Your continuous support and motivation help us to improve the quality of education in our schools. Welcome, ma'am. Guides Clubs Go. I am delighted to welcome Mr. Bharat Rajke, Scout and Guide State Organizing Commissioner. Your inspiring leadership, tireless service, and deep commitment to the values of the Scout and Guide movement have shaped lives of many students. Your presence today has brought us a great joy. Welcome, sir. Guides Clubs Go. I warmly welcome Mrs. Vidya Gauri, Secretary Local Association Scout and Guide Puttur. Leaders create a better tomorrow for the community. Your service to the community and concern for the children inspire us all. Welcome, ma'am. Guides Clubs Go. When parents and schools work together, children succeed. I welcome Mr. Raghunath Rai, PTA Vice President. Your constant support strengthens the bond between parents and the school. Welcome, sir. Guides Clubs Go. Every child deserves a safe and caring world. I would like to welcome Mr. Ismail Shafi and Mrs. Teresa Sikvera, President and Vice President, Child Protection Committee. Your dedication to the child safety and protection is truly admirable. Guides Clubs Go. We are honored to welcome Mr. Chandraksha, rover leader, who has been recognized with the respected Messenger of Peace Star Award 2023 for his outstanding contribution to the Scout and Guide movement. His tireless service to youth development is shining example for all. We are proud to have you with us today, sir. Guides Clubs Go. And I also welcome Rover Masters Varun K and Sinchan Shetty for this program. A special and respectful welcome to Mrs. Mabel ALT Guide, Mrs. Vedavati President of the Lions Club and Pre-LT Guide Leader. Your presence adds grace and meaning to this occasion. We are happy to have you with us today. Welcome, ma'am. Guides Clubs Go. I would like to welcome Sister Anita Trusty, our headmistress. Great leaders shape great minds. Your leadership inspires both teachers and students. Welcome, dear sister. Guides Clubs Go. I warmly welcome Sister Gracie Monica, our supervisor. Behind every successful institution is a guiding hand. Your guidance and support strengthen our school every day. Welcome, dear sister. Guides Clubs Go. I also extend my warm and heartfelt welcome to all the respected and honored guests present here. Your presence brings great value to this camp and encourages our students to grow in discipline, service and unity. We are truly grateful to have you with us. Guides Clubs Go. I also extend a warm welcome to all the parents, sponsors, teachers and my dear Scout and Guide, Cub and Bulbul students. Thank you. Have a wonderful evening. Guides Clubs Go. Thank you, ma'am. ಹಾಗೆ ಸಿಸ್ಟರ್ ಐರಿನ್ ವೇಗಸ್, ಮುಖ್ಯ ಶಿಕ್ಷಕಿ, ಲಿಟಲ್ ಫ್ಲವರ್ ಶಾಲೆ ದರ್ಬೆ ಪುತ್ತೂರು, ಇವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇವರು ವೇದಿಕೆಗೆ ಬಂದು ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಗೈಡ್ಸ್ ಕ್ಲಾಪ್ಸ್ ಗೋ.
ಹಾಗೆಯೇ ರಕ್ಷಕ ಶಿಕ್ಷಕ ಸಂಘದ ಸದಸ್ಯರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಯಾರೆಲ್ಲ ಉಪಸ್ಥಿತರಿದ್ದರೆ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವ ಬೆಥನಿ ಕಾನ್ವೆಂಟ್ ಮಂಗಳೂರಿನ ಸುಪೀರಿಯರ್ ಆಗಿರುವ ಭಗಿನಿ ಶುಭಾ BS ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರನ್ನು ವಂದಿಸುತ್ತಾ ಇಂದಿನ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಭಗಿನಿ ಪ್ರಶಾಂತಿ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಸ್ಕೌಟ್ಸ್, ಗೈಡ್ಸ್, ಬುಲ್ಬುಲ್ಸ್ ಆ್ಯಂಡ್ ಕಬ್ಸ್ ವಿದ್ಯಾರ್ಥಿಗಳಿಗೆ, ಅವರ ಹೆತ್ತವರು ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಎಲ್ಲರಿಗೂ ಶುಭ ದಿನದ ಶುಭ ನಮನಗಳು, ಈ ಸಂಜೆಯ ಶುಭ ನಮನಗಳನ್ನು ನಾನು ಸಲ್ಲಿಸುತ್ತಾ ಇದ್ದೇನೆ. ಐ ಆಮ್ ವೆರಿ ಹ್ಯಾಪಿ ಟು ಸಿ ದ ಸ್ಟೂಡೆಂಟ್ಸ್. ಆರ್ ಯು ಹ್ಯಾಪಿ ಟುಡೇ? ವೈ? Camp, isn't it? You have left your house today. When I was sitting there near the office, I asked the small students, what is, how do you feel today? And they were very happy that they are not with their mothers to be at home. They are in the school. Living under the roof of this school for a day makes a difference, and they are so happy, isn't it? Students are not talking with me. Are you happy? So congratulations first of all. Congratulations to all of you for participating in this great event, which shows that your love for yourself to grow, your love for the nation, your love for your school. So once again, here am I to express my gratitude for being here together. When you arrived here today, this morning I think, some of you came with an excitement, and some with nervousness, and some just curious for this 1 day or 2 days to come together, to work together, to live together, not as individuals, but to work together. Robert Baden-Powell, who once said, try and live this world a little better than you found it. During this camp, I think you have done exactly that, and you will do exactly that, helping one another, respecting nature, and keeping discipline in a very special way. I remember an anecdote which says, once during a scout camp, a young cub was asked to help carry a heavy log for the campfire. He felt it was too heavy and thought, why should I do this? Others are stronger. But quietly he lifted one end and began walking. And then soon another scout joined him, then another. Within minutes, a log reached the campfire site. That night, as they sat around the glowing fire, the scoutmaster said, this fire burns bright because many hands worked together. That young cub later said, I learned that day that I am never too small to make a big difference. Dear students, this is the spirit of scouting. To help even when it is difficult, to lead even when no one is watching, and to serve without expecting reward.
In this camp, what will you learn when you go home? As I said there, you will light a lamp in your life, and that lamp you will be carrying once again to your family and to the surrounding where you live. Discipline and responsibility, of course, you will remember, and then teamwork and the respect for yourself, for your school, for the nature. So before I wind up, I would like to speak few words in Kannada. ಪ್ರೀತಿಯ ಹೆತ್ತವರೇ, ನೀವು ನಿಮ್ಮ ಮಕ್ಕಳನ್ನು ವಿವಿಧ ಕಾರ್ಯಕ್ರಮಗಳಿಗೆ ಅನುವು ಮಾಡಿಕೊಡ್ತೀರಿ, ಅವರನ್ನು ಕಳುಹಿಸುತ್ತೀರಿ. ಅವರು ಇದೇ ರೀತಿಯಲ್ಲಿ ಬೆಳೆಯಬೇಕು. ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಒಂದು ಕಾಲ ಇತ್ತು ಮಕ್ಕಳು ಮುಂದೆ ಬರಲಿಕ್ಕೆ ನಾವು ಅವರನ್ನು ದೂಡಬೇಕಿತ್ತು. ಆದರೆ ಈಗಿನ ಕಾಲದಲ್ಲಿ ಎಲ್ಲ ಮಕ್ಕಳಿಗೊಂದು ಅವಕಾಶವನ್ನು ಕಲ್ಪಿಸುವಂತಹ ಜವಾಬ್ದಾರಿಯನ್ನು ಹೆತ್ತವರು ವಹಿಸುತ್ತಾರೆ. ಅದಕ್ಕಾಗಿ ಮೊದಲನೆಯದಾಗಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕಾಗುತ್ತದೆ. ಇವತ್ತು 200ಕ್ಕಿಂತಲೂ ಅಧಿಕ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಅಂತೇಳಿ ಹೇಳಿದರೆ ಖಂಡಿತವಾಗಿಯೂ ಇದು ಅವರು ಮಾತ್ರವಲ್ಲ, ಮಕ್ಕಳು ಮಾತ್ರವಲ್ಲ, ಹೆತ್ತವರ ಪರಿಶ್ರಮವು ಅದರಲ್ಲಿ ಇದೆ ಎಂಬುದಾಗಿ ನಾವು ಖಂಡಿತವಾಗಿಯೂ ಅರಿತಿದ್ದೇವೆ. ಆದುದರಿಂದ ನಿಮಗೂ ನಾವು ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ನಿಮ್ಮ ಮಕ್ಕಳು ಸಮಾಜದ ಅಲ್ಲ, ನಿಮ್ಮ ಕುಟುಂಬದ ಆಸ್ತಿ ಅಂತೇಳಿ ನಿಮಗೆಲ್ಲರಿಗೆ ತಿಳಿದಂತೆ ಸಮಾಜದಲ್ಲಿಯೂ ಕೂಡ ಅವರು ಯಾವ ರೀತಿ ಬೆಳೆಯಬೇಕು ಎಂಬುದಾಗಿ ಈ ಒಂದು ಕ್ಯಾಂಪ್ ಅವರಿಗೆ ಅನುವು ಮಾಡಿಕೊಡುತ್ತದೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಆದುದರಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುವಾಗ ಇಲ್ಲಿರುವ ಎಲ್ಲ ಮಕ್ಕಳಿಗೂ, ಅದು 4 ಗುಂಪುಗಳಾಗಿ ಇಲ್ಲಿ ಒಟ್ಟು ಸೇರಿದ್ದೀರಿ, ನೀವೆಲ್ಲರೂ ಇವತ್ತು ಒಟ್ಟಿಗೆ ಬಾಳುವಾಗ ಆ ಒಟ್ಟಿಗೆ ಬಾಳುವಂತಹ ಒಂದು ಕಲೆಯನ್ನು ನೀವು ತಮ್ಮದಾಗಿಸಿಕೊಳ್ಳುವಂಥದ್ದು ಬಹಳ ಸುಂದರವಾಗಿದೆ. ಇದನ್ನು ನೀವು ಮರೆಯಲಿಕ್ಕಿಲ್ಲ. ಶಾಲೆಯಲ್ಲಿ ಕಲಿತ ಪಾಠ ಮರೆಯಬಹುದು, ಅಥವಾ ಇನ್ಯಾವುದೇ ವಿಷಯಗಳನ್ನು ಕ್ಲಾಸಿನಲ್ಲಿ ಹೇಳಿದಂತಹ ವಿಷಯಗಳನ್ನು ನೀವು ಮರೆಯಬಹುದು. ಆದರೆ ಇಂತಹ ಒಂದು ಕಾರ್ಯಕ್ರಮವನ್ನು ನಾವೆಂದಿಗೂ ಮರೆಯಲಿಕ್ಕಿಲ್ಲ. ಆದುದರಿಂದ ನಿಮ್ಮಲ್ಲಿ ನಾನು ಇಷ್ಟೇ ಕೇಳಿಕೊಳ್ಳುವುದು, ಬಿ ರೆಡಿ ಟು ಹೆಲ್ಪ್, be ready to lead, and be ready to serve. I wish all of you a bright future, and thank for this opportunity that was provided to me to come all over from Mangalore and to join this great event. May this good work that you have begun continue and grow in values which are taught here in this camp. God bless each one of you. Thank you. Thank you, sister. ಇಂದಿನ ಕಾರ್ಯಕ್ರಮದ ಅತಿಥಿಯಾಗಿರುವ ಪುತ್ತೂರು ಕ್ಲಸ್ಟರ್ನ ಸಮೂಹ ಸಂಪನ್ಮೂಲ ವ್ಯಕ್ತಿಯಾಗಿರುವ ಶ್ರೀಮತಿ ಶಶಿಕಲಾ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಈ ಸ್ಕೌಟ್ಸ್ ಗೈಡ್ಸ್ ಬುಲ್ಬುಲ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಈ ಸಂಸ್ಥೆಯ ಸಂಚಾಲಕರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಪೋಷಕರೇ, ಸ್ಕೌಟ್ಸ್ ಗೈಡ್ಸ್ ವಿದ್ಯಾರ್ಥಿನಿಯರೇ, ಬಹುಶಃ ಬೆಥನಿ ವಿದ್ಯಾಸಂಸ್ಥೆಯ ಇತಿಹಾಸದಲ್ಲಿ ಇದು ಫಸ್ಟ್ ಅನಿಸುತ್ತೆ. ಇವರು ರಾತ್ರಿ ಹೊತ್ತಲ್ಲಿ ಕ್ಯಾಂಪ್ ಮಾಡ್ತಾ ಇದ್ದಾರೆ ನಾನು ತಿಳಿದ ಮಟ್ಟಿಗೆ. ಸೊ ಮೇಡಮ್ ಸಿಸ್ಟರಿಗೆ ನಾನು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಚಂದದಲ್ಲಿ ಆಯೋಜನೆ ಮಾಡಿರುವಂತಹ ಸಿಸ್ಟರಿಗೆ ಮೊದಲನೇದಾಗಿ ವಂದಿಸುತ್ತಾ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಸುಮಾರು 200 ಮಕ್ಕಳು ಸ್ಕೌಟ್ಸ್ ಮತ್ತು ಗೈಡ್ಸ್ ಮಕ್ಕಳು ಇಲ್ಲಿದ್ದಾರೆ ಅಂತೇಳಿ ಹೇಳಿದರು ಸಿಸ್ಟರ್. ತುಂಬ ಖುಷಿ ಅನ್ನಿಸ್ತಾ ಇದೆ. ಮಕ್ಕಳಲ್ಲಿ ನಿಮ್ಮಲ್ಲಿ ನಾಯಕತ್ವ, ಪರಸ್ಪರ ಸಹಕಾರ ಗುಣವನ್ನು ಬೆಳೆಸಲಿಕ್ಕೆ ಇದು ತುಂಬ ಸಹಾಯಕವಾಗ್ತದೆ. ತಾವೆಲ್ಲರೂ ರಾತ್ರಿ ಹೊತ್ತು ಬಹುಶಃ ಇವತ್ತು ಬೆಳಗಿನಿಂದ ಈ ಕಾರ್ಯಕ್ರಮ ಇರಬೇಕು, ನಾಳೆಲ್ಲವೂ ಇರಬೇಕು ಅನಿಸುತ್ತೆ. ತಾವೆಲ್ಲರೂ ಎಂಜಾಯ್ ಮಾಡಿ, ಬರೀ ಎಂಜಾಯ್ ಮಾಡೋದಲ್ಲ, ಒಂದಿಷ್ಟು ಇದರ ಕಾರ್ಯಕ್ರಮದ ಮೌಲ್ಯ ಏನು ಅಂತೇಳಿ ತಿಳ್ಕೊಳ್ಬೇಕು. ಅದನ್ನು ಅರಿತುಕೊಂಡಾಗಲೇ ಮಾತ್ರ ಯಾವುದೇ ಒಂದು ಕಾರ್ಯಕ್ರಮ ಮಾಡುವುದಾದರೆ ಬರೀ ಎಂಜಾಯ್ಮೆಂಟಿಗೋಸ್ಕರ ಆ ಕಾರ್ಯಕ್ರಮವನ್ನು ಮಾಡೋದಲ್ಲ, ಆ ಉದ್ದೇಶ ಏನು ಅಂತೇಳಿ ತಿಳ್ಕೊಂಡು ಆ ಉದ್ದೇಶದ ಈಡೇರಿಕೆಗಾಗಿ ನಾವು ಶ್ರಮ ವಹಿಸಬೇಕು. ಈ ನಿಟ್ಟಿನಲ್ಲಿ ಇಂದು ತಾವೆಲ್ಲರೂ ಬಂದು ಸೇರಿದ್ದೀರಿ. ಪೋಷಕರು ತಾವು ಕೂಡ ಬಂದಿದ್ದೀರಿ.
ಬೆತನಿ ವಿದ್ಯಾಸಂಸ್ಥೆಯು ಕೇವಲ ಇದರಲ್ಲಿ ಮಾತ್ರ ಅಲ್ಲ, ಸ್ಪೋರ್ಟ್ಸ್ ಅಂತಾರಾಷ್ಟ್ರೀಯ ಕ್ರೀಡೆಯಲ್ಲೂ ಕೂಡ ರಾಜ್ಯ ಮಟ್ಟ, ನ್ಯಾಷನಲ್ ಮಟ್ಟ ತನಕವೂ ಹೋಗಿರುವಂಥದ್ದು. ಕಬಡ್ಡಿ ಇರ್ಬೋದು, ಥ್ರೋಬಾಲ್ ಇರ್ಬೋದು, ವಾಲಿಬಾಲ್ ಇರ್ಬೋದು, ಎಲ್ಲದರಲ್ಲೂ ಕೂಡ ತಮ್ಮ ಸಾಧನೆಯನ್ನು ತೋರಿಸ್ತಾ ಇದ್ದಾರೆ. ಅದರ ಜೊತೆಗೆ ಇಂದು ಇದು ಕೂಡ ಸೇರಿಕೊಂಡಿದೆ. ಮಕ್ಕಳೇ, 10th ಎಸ್ಪೆಷಲಿ 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ನಾನು ಹೇಳ್ತಾ ಇದ್ದೇನೆ, ಬಹುಶಃ ಕೆಲವರು ಇರುವರು, ಆದರೆ ಪೇರೆಂಟ್ಸ್ ಇದ್ದೀರಿ ಅನಿಸುತ್ತೆ. ಒಂದು ಹೆಜ್ಜೆ ಹಿಂದಿದ್ದೀರಿ. ಅದು ಯಾವುದು ಅಂತ ಹೇಳಿದರೆ 100% SSLCಯಲ್ಲಿ ರಿಸಲ್ಟ್ ತರಬೇಕು. ಈ ವರ್ಷ SSLCಯಲ್ಲಿ ತಾವು ಪೋಷಕರು ಮಕ್ಕಳಿಗೆ ಆಸರೆಯಾಗಿದ್ದುಕೊಂಡು ಅವರ ಕಲಿಕೆಗೆ ಸಹಕಾರ ನೀಡಿ 100% ಫಲಿತಾಂಶವನ್ನು ತರುವ ಮುಖಾಂತರ ಈ ಸಂಸ್ಥೆಗೆ ಇನ್ನೊಂದು ಸಾಧನೆಯ ಗರಿಯನ್ನು ನೀವು ತರಬೇಕು ಅಂತ ಪೋಷಕರಾದ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮವು ಚೆನ್ನಾಗಿ ಮೂಡಿ ಬರಲಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಆಹ್ವಾನವಿತ್ತು. ಅತಿಥಿಯಾಗಿ ಆಹ್ವಾನಿಸಿ ಮಾತಾಡಲು ಅವಕಾಶವಿತ್ತಂತಹ ಸಂಸ್ಥೆಗೆ ವಂದಿಸುತ್ತಾ ಈ ಕಾರ್ಯಕ್ರಮವು ಚೆನ್ನಾಗಿ ಮೂಡಿ ಬರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಅವಕಾಶಕ್ಕಾಗಿ ವಂದನೆಗಳು. ಇದೀಗ ಭಾರತ್ ಸ್ಕೌಟ್ ಗೈಡ್ ದಕ್ಷಿಣ ಕನ್ನಡ ಜಿಲ್ಲೆಯ ನೇತೃತ್ವವನ್ನು ವಹಿಸಿಕೊಂಡ ರಾಜ್ಯ ಸಂಘಟನಾ ಆಯುಕ್ತರಾಗಿರುವಂತಹ ಶ್ರೀಯುತ ಭರತ್ ರಾಜ್ರವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸುತ್ತೇನೆ. ಎಲ್ಲರಿಗೂ ಸಂಜೆಯ ಶುಭ ನಮನಗಳು. ಪೇರೆಂಟ್ಸಿಗೆ ನಾವೆಲ್ಲ ಮಾತಾಡಿದರೆ ತುಂಬ ಖುಷಿ ಆಗ್ತದ ಅಲ್ಲ? ಯಾವತ್ತು ಮಾತು ಕೇಳಿ ಸಾಕಾಯಿತು. ಇವತ್ತು ಇದ್ದಿದ್ದದೆ ಈ ಮಕ್ಕಳ ಕಲ್ಚರಲ್ ಪ್ರೋಗ್ರಾಮ್ ನೋಡಲಿಕ್ಕೆ ಬಂದರೆ ಇವತ್ತು ಸ್ಪೀಚೇ ಆಗ್ತಾ ಇದೆ ಅಂತೇಳಿ ಹಾಗೇನಂತರ ಅನ್ನಿಸ್ತಾ ಇದೆಯಾ? ಖುಷಿ ಆಗ್ತಿದೆಯಾ? ಓಕೆ, ಥ್ಯಾಂಕ್ ಯು. ಬೆತನಿ ಆಂಗ್ಲ ಮಾಧ್ಯಮ ಶಾಲೆ ವಿದ್ಯಾಸಂಸ್ಥೆಯ ಮೊಟ್ಟ ಮೊದಲ ಬಾರಿಗೆ ಒಂದು ವಾರ್ಷಿಕ ಶಿಬಿರವನ್ನು 2 ದಿನಗಳ ಕಾಲ, ಅದು ಒಂದು ದಿನ ಆಲ್ಟಿಂಗ್ ಮಾಡಿಸಿ ಮಾಡುವಂತಹ ಈ ಒಂದು ವಾರ್ಷಿಕ ಶಿಬಿರದ ಆಲ್ಟಿಂಗ್ ಆಗಿದೆ ಅಂತ ಕೇಳಿ, ಓಕೆ, 2ನೇ ಸಲ 6ನೇ ಸಲ, ಓಕೆ. ಬಟ್ ನನಗೆ ಇಷ್ಟು ಅದ್ದೂರಿ ಆದದ್ದು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ನಾನು ಎಲ್ಲಿ ಕೂಡ ನೋಡಲಿಲ್ಲ. ಆದ ಕಾರಣ ನನಗಿದು ಅಲ್ಲ, ಬರಲಿಲ್ಲ ಅಂದರೆ ಕರೀಲಿಲ್ಲ ಅಂತೇಳಿ ಅರ್ಥ. ನಾ ಬರಲಿಲ್ಲ, ಸರ್ ಬರಲಿಲ್ಲ ಅಂತ ಹೇಳಿದ್ರೆ ಅದು ಕರೀಲಿಲ್ಲ ಅಂತೇಳಿ ಅರ್ಥ ಅಲ್ವಾ ಮೇಡಮ್? ಅನಿತಾ ಮೇಡಮ್ ಕರೆಕ್ಟಾ? ಕರೆಕ್ಟ್, ಓಕೆ, ಪರವಾಗಿಲ್ಲ. ನನ್ನ ಪಾಲಿಗೆ ಬೆತನಿಯಲ್ಲಿ ನಾನು ಫಸ್ಟ್ ಟೈಮ್ ಒಂದು ಹಲವಾರು ಶಿಬಿರ ಅಟೆಂಡ್ ಆಗಿದ್ದೇನೆ. ಫಸ್ಟ್ ಟೈಮ್ ನಾನೊಂದು ವಾರ್ಷಿಕ ಶಿಬಿರದಲ್ಲಿ ಭಾಗವಹಿಸ್ತಿದ್ದೇನೆ. ಈ ಒಂದು ಶಿಬಿರಾಗ್ನಿ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಎಲ್ಲ ಸಹೃದಯ ಬಂಧುಗಳೇ, ವೇದಿಕೆ ಮುಂಭಾಗದಲ್ಲಿರುವಂತಹ ಪ್ರೀತಿಯ ಪುಟಾಣಿ ಮಕ್ಕಳೇ, ಅದೇ ರೀತಿಯಲ್ಲಿ ಎಲ್ಲ ಪೋಷಕ ಬಂಧುಗಳೇ, ಊರಿನ ಸಮಸ್ತ ಪುತ್ತೂರಿನ ಬಂಧು ಮಿತ್ರರೇ, ತುಂಬ ಖುಷಿ ಆಗ್ತಿದೆ. ಇದೇ ತಿಂಗಳಲ್ಲಿ ನಾನು ಪುತ್ತೂರು ತಾಲೂಕಿನಲ್ಲಿ, ಅದರಲ್ಲಿ ಸ್ಪೆಷಲ್ ಆಗಿ ಪುತ್ತೂರು ಸ್ಥಳೀಯ ಸಂಸ್ಥೆಯಲ್ಲಿ 2ನೇ ವಾರ್ಷಿಕ ಮೇಳ ಕಾರ್ಯಕ್ರಮವನ್ನು ಭಾಗವಹಿಸ್ತಾ ಇದ್ದೇನೆ. ಮೊನ್ನೆ ತಾನೇ ಲಿಟಿಲ್ ಫ್ಲವರ್ ಆಂಗ್ಲ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಪುತ್ತೂರಲ್ಲಿ ಒಂದು ಕಾರ್ಯಕ್ರಮ ಭಾಗವಹಿಸಿದ್ದೆ. ಅಲ್ಲಿಯ ಮುಖ್ಯ ಶಿಕ್ಷಕರು ಇಲ್ಲಿದ್ದಾರೆ, ನಮ್ಮ ಜೊತೆ ಇದ್ದಾರೆ. ಅಲ್ಲಿ ಅದರ ಮುತುವರ್ಜಿ ವಹಿಸಿಕೊಂಡು ಕಾರ್ಯಕ್ರಮ ನಿರ್ವಹಿಸಿದಂಥ ನನ್ನ ಆತ್ಮೀಯರಾಗಿರುವಂಥ ಬಾಲಕೃಷ್ಣ ಸರ್ ಅವರು ಕೂಡ ನಮ್ಮ ಜೊತೆ ಇವತ್ತು ಸೇರಿಕೊಂಡಿದ್ದಾರೆ. ಬೆತನಿ ವಿದ್ಯಾಸಂಸ್ಥೆಗೆ ಬರುವುದಂದರೆ ತುಂಬ ಖುಷಿಯ ವಿಚಾರ. ಯಾಕಂತ ಹೇಳಿದರೆ ಪುತ್ತೂರು ತಾಲೂಕಿನಲ್ಲಿರುವಂತಹ ತುಂಬ ವಿದ್ಯಾಸಂಸ್ಥೆ ಇದೊಂದು ಸಂಸ್ಥೆ, ಅದು ಕೂಡ ರೋಡ್ ಸೈಡಲ್ಲೇನಿಲ್ಲ, ತುಂಬ ಒಳಗಡೆ ಇದೆ. ಆದ ಕಾರಣ ಯಾರ ಕಿರಿಕಿರಿ ಇಲ್ಲ, ಸೈಲೆಂಟಾಗಿ ಈ ವಿದ್ಯಾಸಂಸ್ಥೆಯಲ್ಲಿ ಒಂದು ಉತ್ತಮ ರೀತಿಯ ವಿದ್ಯಾದಾನ, ಅದರ ಜೊತೆಯಲ್ಲಿ ಮುಖ್ಯವಾಗಿ ಪಠ್ಯೇತರ ಚಟುವಟಿಕೆಯಲ್ಲಿ ಮುಖ್ಯವಾಗಿರುವಂತಹ ಈ ಒಂದು ಸ್ಕೌಟ್ ಗೈಡ್ಸ್ ಕಬ್ಬು ಬುಲ್ಬುಲ್ ದಳವನ್ನು ತುಂಬ ಅದ್ಭುತವಾಗಿ ನಡೆಸ್ತಾ ಇದ್ದಾರೆ. ಈ ಮೊದಲು ನಾನು ದಕ್ಷಿಣ ಕನ್ನಡ ಜಿಲ್ಲೆಗೆ ಜಿಲ್ಲಾ ಸಂಘಟಕನಾಗಿ, ಅದರ ನಂತರ ರಾಜ್ಯ ಸಹಾಯಕ ಸಂಘಟಕನಾಗಿ ಪದೋನ್ನತಿಗೊಂಡ ನಂತರ ಒಂದು 10 ವರ್ಷದಲ್ಲಿ ನಾನು ಹಲವಾರು ಬಾರಿ ಬೆತನಿ ವಿದ್ಯಾಸಂಸ್ಥೆಗೆ ಭೇಟಿ ಕೊಟ್ಟವನು, ಹಲವಾರು ಮುಖ್ಯಸ್ಥರನ್ನು ನಾನಿಲ್ಲಿ ಕಂಡುಕೊಂಡವನು. ಆ ಸಂದರ್ಭದಲ್ಲಿ ನಾನು ಬರುವಾಗ ಇಲ್ಲಿ 2 ಸಂಸ್ಥೆ ಇತ್ತು, ಬೆತನಿ ವಿದ್ಯಾಸಂಸ್ಥೆ ಹಿರಿಯ ಪ್ರಾಥಮಿಕ ಶಾಲೆ, ಬೆತನಿ ಪ್ರೌಢಶಾಲೆ ಅಂತೇಳಿ. ಯಾಕೆ ನಾನು 2 ಸಂಸ್ಥೆ ಅಂತ ಹೇಳಿದೆ ಅಂತ ಹೇಳಿದರೆ, ಇಲ್ಲಿ 2 ಮುಖ್ಯ ಶಿಕ್ಷಕರು ನನಗೆ ಮಾತಾಡ್ತಾ ಇದ್ರು ನನಗೆ. ಅಂದರೆ ಅವರು ಹೈಸ್ಕೂಲಲ್ಲಿ ಒಬ್ಬರು ಇದ್ರು, ಇನ್ನೊಬ್ಬರು ನನ್ನ ಹತ್ರ ಜವಾಬ್ದಾರಿ ತಗೊಂಡು ಒಬ್ಬರು ಮಾತಾಡ್ತಾ ಇದ್ರು. ಆದ ಕಾರಣ ಯಾವತ್ತು ನಾನು ಕೆಳಗೆ ಬಂದು ಮತ್ತೆ ಮೇಲೆ ಹೋಗ್ತಿದ್ದೆ, ಮೇಲೆ ಮಾತಾಡ್ತಿದ್ದೆ. ಈ ಸಲ ನಾನು ಫಸ್ಟ್ ಟೈಮ್ ಬಂದಾಗ ಅದರಲ್ಲಿ ಸ್ಪೆಷಲ್ ಆಗಿ ನನಗೆ ಮೈತ್ರಿ ಮೇಡಮ್, ಇಲ್ಲಿಯ ಗೈಡ್ ಕ್ಯಾಪ್ಟನ್ ಅವರು ಫೋನ್ ಮಾಡಿದರು.
ಸರ್ ನಿಮಗೆ ಅನಿತಾ ಮ್ಯಾಮನವರ ಪರಿಚಯ ಇದೆ? ಹಾಂ ಪರಿಚಯ ಇದೆ. ಇದು ಅವರು ಮೊದಲು ಮೂಲ್ಕಿ ಬೆತನಿಯಲ್ಲಿದ್ದರು. ಅದರ ನಂತರ ಮ್ಯಾಮ್ ರೋಸಾ ಮಿಸ್ಟಿಕಾ ಅಲ್ಲಿದ್ದರು. ಅಲ್ಲಿ CBS ಸ್ಕೂಲಲ್ಲಿ ಪ್ರಿನ್ಸಿಪಲ್ ಆಗಿದ್ದರು. ನಾನು ಹೋದಲ್ಲೆಲ್ಲ ಅವರು ಸಿಗ್ತಾಯಿದ್ರು. ಗೊತ್ತು ಮ್ಯಾಮ್ ಅಂತೇಳಿದೆ. ಅವ್ರು ನಿಮ್ಮನ್ನು ಕೇಳಿದರು, ಬರಸರಲ್ಲಿ ಗೊತ್ತು, ಸ್ಕೌಟ್ ಗೈಡ್ಸಲ್ಲಿದ್ದಾರೆ ಅಂತೇಳಿ, ನೀವು ಬರಬೇಕಂತೆ, ಬಂದರೆ ಪುತ್ತೂರಿಗೆ ಶಾಲೆಗೆ ಬರಬೇಕು. ನಾನು ಬಂದು ನಾನು ಸೀದಾ ಮೇಲೆ ಹೋದೆ ಮ್ಯಾಮ್. ಸೀದಾ ಮೇಲೆ ಹೋದೆ, ನೋಡುವಾಗ ಅಲ್ಲಿ ಏನಿಲ್ಲ, ಕಾಣ್ತಾ ಇಲ್ಲ. ಮತ್ತು ಅಲ್ಲಿ ಹೇಳಿದ್ರು ಇಲ್ಲ HM ಚೇಂಬರಿಗೆ ಕೆಳಗಡೆ ಆಗಿದೆ ಅಂತೇಳಿ. ಅಂದರೆ ಬದಲಾಗಿತ್ತು. ನನಗೆ ಅನಿತಾ ಮ್ಯಾಮನ್ನು ನೋಡುವಾಗ ತುಂಬ ಖುಷಿ ಆಗ್ತದೆ. ನಾವು ಒಂದು 5-6 ವರ್ಷದ ಪರಿಚಯ. ಅವರು ಹೋದ ಸಂಸ್ಥೆಯಲ್ಲಿ ತುಂಬ ಅದ್ಭುತವಾಗಿ ಸ್ಕೌಟ್ ಗೈಡ್ ಸಂಸ್ಥೆಯನ್ನು ತುಂಬ ಚೆನ್ನಾಗಿ ಮುತುವರ್ಜಿ ವಹಿಸಿಕೊಂಡು, ಅದು ಬೆತನಿಯಲ್ಲಿದ್ದಂತಹ ಬೇರೆ ಬೇರೆ ಸಂಸ್ಥೆಯಲ್ಲಿ ಅವರು ಕೆಲಸ ಮಾಡಿದವರು ಮುಖ್ಯಸ್ಥರಾಗಿ. ಇವತ್ತು ಬೆತನಿ ವಿದ್ಯಾಸಂಸ್ಥೆಯಲ್ಲಿ ಅವರು ಮುಖ್ಯಸ್ಥರಾಗಿ ಬಂದು ಅವರ ಒಂದು ನಾಯಕತ್ವದಲ್ಲಿ ಅವರ ಶಿಕ್ಷಕ ಬಳಗದವರನ್ನು ಸೇರಿಸಿಕೊಂಡು, ಪೋಷಕರನ್ನು ಸೇರಿಸಿಕೊಂಡು, ಅದೇ ರೀತಿಯಲ್ಲಿ ವಿದ್ಯಾರ್ಥಿ ಮಿತ್ರರು, ಅದೇ ರೀತಿಯಲ್ಲಿ ಊರಿನ ಸಮಸ್ತ ಬಂಧುಗಳನ್ನು ಸೇರಿಸಿಕೊಂಡು ಇವತ್ತೊಂದು ಶಿಬಿರವನ್ನು ಮಾಡಬೇಕು. ನಿಜವಾಗಿ ಇಲ್ಲಿ ಶಿಕ್ಷಣ ಇಲಾಖೆ ಅಧಿಕಾರಿಯವರು CRP ಮೇಡಮ್ ಇದ್ದಾರೆ. ಈ ಸಂದರ್ಭದಲ್ಲೆಲ್ಲ ಮಾಡೋದಂತ ಹೇಳಿದರೆ ತುಂಬ ಬ್ಯುಸಿ ಶೆಡ್ಯೂಲ್, ಎಕ್ಸಾಮ್, ಪಾಠ ಮುಗಿಬೇಕಂತೇಳಿ. ಬಟ್ ಆ ಸಂದರ್ಭದಲ್ಲಿ ಕೂಡ ಮಕ್ಕಳಿಗೆ ಅನುಕೂಲವಾಗುವಂಥ ಒಂದು ಶಿಬಿರವನ್ನು ತುಂಬ ಅದ್ಭುತ ರೀತಿಯಲ್ಲಿ ಪ್ಲಾನ್ ಮಾಡಿಕೊಂಡು ಮಾಡಿದ್ದಾರೆ. ಇವತ್ತು ಮತ್ತು ನಾಳೆ 3-4 ಗಂಟೆ ತನಕ ಈ ಶಿಬಿರ ತುಂಬ ಬೇರೆ ಬೇರೆ ಚಟುವಟಿಕೆಯ ಮೂಲಕ ಕಾರ್ಯಕ್ರಮ ಆಯೋಜನೆ ಆಗ್ತಾ ಇದೆ. ಇಲ್ಲಿವತ್ತು ಪೋಷಕರು ಹೆಚ್ಚಿನ ಪೋಷಕರು ನೀವು ಗಮನಿಸಿರ್ಬೋದು, ತಮ್ಮ ವಿದ್ಯಾರ್ಥಿಗಳನ್ನು ತಾವು ಆಸಕ್ತಿಯಿಂದ ಸೇರಿಸಿದ್ದೀರಾ. ಯಾಕಂತೇಳಿದರೆ ಸ್ಕೌಟ್ ಗೈಡ್ಸ್, ಅದರಲ್ಲಿ ಕಬ್ಬು ಬುಲ್ಬುಲ್ ಎಂಬುದು ಒಂದು ಶಿಸ್ತುಬದ್ಧವಾದಂಥ ಸಂಸ್ಥೆ, ಒಂದು ರಾಷ್ಟ್ರ ಪ್ರೇಮವನ್ನು ಬೆಳೆಸುವಂಥ ಒಂದು ಸಂಸ್ಥೆ. ಮಕ್ಕಳು ಸ್ವಾವಲಂಬಿ ಜೀವನ ಮಾಡ್ಬೋದು, ನಾಯಕತ್ವ ಗುಣವನ್ನು ಬೆಳೆಸಬಹುದು ಎಂಬ ಉದ್ದೇಶ ಇಟ್ಟುಕೊಂಡು ಈ ಸಂಸ್ಥೆಯಲ್ಲಿ ಹಲವಾರು ಶಿಬಿರಗಳು, ಹಲವಾರು ಪರೀಕ್ಷಾ ಶಿಬಿರಗಳು ನಡೀತಾ ಬರ್ತಾ ಇದೆ. ನೀವೆಲ್ಲ ಗಮನಿಸಿರ್ಬೋದು. ಯಾಕಂತೇಳಿದ್ರೆ ಇವತ್ತು ನೀವು ಅಬ್ಸರ್ವ್ ಮಾಡಿದ್ರಿ, ಅಲ್ಲಿ ಮಾತಾಡಬಾರ್ದು. ಅಲ್ಲಿ ನನಗೆ ಅನಿತಾ ಮೇಡಮ್ ಹೇಳಿದ್ದಾರೆ, ಬೆತನಿಗೆ ಬಂದರೆ ನೀವು ಸ್ಪೀಚ್ ಮಾಡುವಾಗೆಲ್ಲ ಯಾರು ಮಾತಾಡಲ್ಲ, ಸುಮ್ಮನೆ ಸೈಲೆಂಟ್ ಆಗಿರ್ತಾರೆ, ನೀವು ಸ್ಪೀಚ್ ಮಾಡಿ ಹೋಗ್ಬೋದು ಸರ್ ಅಂತ. ಏನು ತಲೆ ಬಿಸಿಲ್ಲ, ಮಾತಾಡಬಾರ್ದು ಮಕ್ಕಳು ಯಾರಲ್ಲಿ, ಗೊತ್ತಾಯ್ತಲ್ಲ? ಓಕೆ. ಇವತ್ತು ನೀವೆಲ್ಲ ಆ ಒಂದು ಭಾವನೆ, ಅಂತಹ ಒಂದು ಗುಣಗಳು ನಮ್ಮ ವಿದ್ಯಾರ್ಥಿಗಳಲ್ಲಿ ಬೆಳೆಸಬೇಕೆಂಬ ಉದ್ದೇಶ ಇಟ್ಟುಕೊಂಡು ಪಠ್ಯದ ಜೊತೆ ಪಠ್ಯೇತರವಾಗಿರುವಂತಹ ಈ ಒಂದು ಸ್ಕೌಟ್ ಗೈಡ್ ಸಂಸ್ಥೆಯಲ್ಲಿ ಸೇರಿಸಬೇಕೆಂಬ ಉದ್ದೇಶ ಇಟ್ಟುಕೊಂಡು ಸೇರಿಸಿದ್ರ. ಇವತ್ತು ಈ ಸಂಸ್ಥೆಯಲ್ಲಿ 250ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಆ ಸಂಸ್ಥೆಯಲ್ಲಿ ಇವತ್ತು ಸದಸ್ಯರಾಗಿ ಬೇರೆ ಬೇರೆ ಚಟುವಟಿಕೆಯಲ್ಲಿ ಭಾಗವಹಿಸ್ತಾ ಇದ್ದೀರಾ. ಹಲವಾರು ವಿದ್ಯಾರ್ಥಿಗಳು ಇಲ್ಲಿ ಬರುವಂತಹ ಹಂತ ಪರೀಕ್ಷೆಗಳಲ್ಲಿ, ಅದರಲ್ಲೂ ರಾಜ್ಯ ಇರ್ಬೋದು ರಾಷ್ಟ್ರ ಮಟ್ಟದ ಪರೀಕ್ಷೆಗಳಲ್ಲಿ ಭಾಗವಹಿಸಿ ಉತ್ತೀರ್ಣರಾದಂತಹ ಹೆಸರನ್ನು ಕೂಡ ಇಲ್ಲಿ ಗಳಿಸಿದಂತಹ ಇತಿಹಾಸ ಈ ಒಂದು ಬೆತನಿ ವಿದ್ಯಾಸಂಸ್ಥೆಯಲ್ಲಿ ಇದೆ. ಹಲವಾರು ವಿದ್ಯಾರ್ಥಿಗಳು ಇವತ್ತು ಇಲ್ಲಿಂದ 10th ಆಗಿ ಪಾಸ್ಔಟ್ ಹೋದ ನಂತರ ಕೂಡ ನಾನು ತುಂಬ ಇವೆಂಟ್ಗಳಲ್ಲಿ ಬಂದಾಗ ಇಲ್ಲಿ ಗಮನಿಸ್ತಾ ಇದ್ದೆ, ಹಳೆ ವಿದ್ಯಾರ್ಥಿಗಳು ಕೂಡ ಬಂದು ಇಲ್ಲಿ ಅವರನ್ನು ಇನ್ವೈಟ್ ಮಾಡಿ ಹಲವಾರು ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಸಂಘಟನೆ ಮಾಡುವಂತಹ ಇತಿಹಾಸ ಕೂಡ ಈ ಸಂಸ್ಥೆಯಲ್ಲಿ ನಡೀತಾ ಬಂದಿದೆ. ತುಂಬ ಈ ಸಂಜೆ ಹೊತ್ತಲ್ಲಿ ನಿಮ್ಮನ್ನೆಲ್ಲ ಸೇರಿಸಿಕೊಳ್ಳುವುದಂತ ಹೇಳಿದರೆ ಅದು ಸಣ್ಣ ವಿಷಯ ಅಲ್ಲ. ಯಾಕಂತೇಳಿದರೆ ಇವತ್ತು ಒಂದು ಕಾರ್ಯಕ್ರಮವನ್ನು ನಾವು ಸಂಘಟನೆ ಮಾಡಬೇಕಾದ್ರೆ, ಸಂಘಟನೆ ಮಾಡುವುದು, ಕಾರ್ಯಕ್ರಮವನ್ನು ಚೆನ್ನಾಗಿ ಆರ್ಗನೈಸ್ ಮಾಡಿಕೊಂಡು ಹೋಗ್ಬೋದು. ಬಟ್ ಸ್ಟ್ರೆಂತ್ ಸೇರಿಸುವುದು, ಜನರನ್ನು ಸೇರಿಸುವುದು ತುಂಬ ಕಷ್ಟಕರ ವಿಷಯ. ಇವತ್ತು ಆ ಪೋಷಕರಿಗೆ ಈ ಒಂದು ಶಿಬಿರದ ಪೂರ್ಣ ಮಾಹಿತಿಯನ್ನು ನೀಡಿ, ಅದರಲ್ಲಿ ಸಿಗುವಂತಹ ಏನು ಮಕ್ಕಳಿಗೆ ಬೆನಿಫಿಟ್ ಇರ್ಬೋದು, ಏನೆಲ್ಲ ಆಕ್ಟಿವಿಟೀಸ್ ಇದೆ ಎಂಬುದನ್ನು ಪೋಷಕರಿಗೆ ಸರಿಯಾದ ರೀತಿಯಲ್ಲಿ ಮನವರಿಕೆ ಮಾಡಿ, ಇಲ್ಲಿರುವಂತಹ ಹೆಚ್ಚಿನ ವಿದ್ಯಾರ್ಥಿಗಳ ಪೋಷಕರು ತಮ್ಮ ಅಮೂಲ್ಯ ಸಮಯ, ಯಾಕಂತೇಳಿದರೆ ನೀವು ಇವತ್ತು ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಇರುವುದಂತ ಹೇಳಿದರೆ ಅದು ನಿಮ್ಮ ತುಂಬ ಇಂಪಾರ್ಟೆಂಟ್ ಆಗಿರುವ ಟೈಮ್. ನೀವು ಬಂದದೆಲ್ಲ ನಮ್ಮ ಈ ಒಂದು ಬೆತನಿ ವಿದ್ಯಾಸಂಸ್ಥೆಗೋಸ್ಕರ, ಮುಖ್ಯವಾಗಿ ನಿಮ್ಮ ಮಕ್ಕಳ ಪ್ರತಿಭೆಯನ್ನು ಒಂದು ನೋಡಲಿಕ್ಕೋಸ್ಕರ. ಯಾವತ್ತಾದರೂ ಪೇರೆಂಟ್ಸ್ ಆ ಶಿಬಿರಾಗ್ನಿ ಕಾರ್ಯಕ್ರಮವನ್ನು ಒಬ್ಸರ್ವ್ ಮಾಡಿದ್ರ ಮೇಡಮ್? ಯಾವತ್ತಾದರೂ ನೇರ TVಯಲ್ಲ ಅಥವಾ ನಿಮ್ಮ ಮೊಬೈಲ್ ಆ ಥರ ಅಲ್ಲ, ಯಾರ ನೋಡಿದ್ದೀರಾ? ಫಸ್ಟ್ ಟೈಮ್ ನೋಡಿದವರು ಒಮ್ಮೆ ಕೈ ಎತ್ತಿ ಮ್ಯಾಮ್, ಜಸ್ಟ್ ಒಮ್ಮೆ ಕೈ ಎತ್ತಿ. ಫಸ್ಟ್ ಟೈಮ್ ನೋಡಿದಾರಲ್ಲ? ಇಂಥ ಶಿಬಿರಗಳನ್ನು ನಿಮ್ಮ ಮಕ್ಕಳು ಸಾವಿರಾರು ಕ್ಯಾಂಪ್ಗಳೆಲ್ಲ ನೋಡಿದ್ದಾರೆ, ಬೇರೆ ಬೇರೆ ಇವೆಂಟ್ಗಳೆಲ್ಲ ನೋಡಿದ್ದಾರೆ. ನೀವು ಫಸ್ಟ್ ಟೈಮ್ ನೋಡಿದ್ದು. ಅದಕ್ಕೋಸ್ಕರ ಅನಿತಾ ಮೇಡಮ್ ಈ ಕಾರ್ಯಕ್ರಮವನ್ನು ಇವತ್ತು ಶಿಬಿರಾಗ್ನಿ ಕಾರ್ಯಕ್ರಮ ಇಲ್ಲ, ನಾರ್ಮಲಿ ಉದ್ಘಾಟನಾ ಕಾರ್ಯಕ್ರಮ ಯಾವುದು ಸ್ಕೌಟ್ ಗೈಡ್ಸ್ ಕಬ್ಬು ಬುಲ್ಬುಲ್ ಕ್ಯಾಂಪ್ ಅಂತೇಳಿ ಆ ಇನಾಗ್ರೇಷನ್ ಮಾಡಬಹುದಿತ್ತು. ನೇರವಾಗಿ ಅವರು ಶಿಬಿರಾಗ್ನಿ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮ ಅಂತೇಳಿ ಒಂದು ಆಲೋಚನೆ ಮಾಡಿಕೊಂಡು, ಅದರಲ್ಲಿ ಸ್ಪೆಷಲ್ ಆಗಿ ಪೋಷಕರನ್ನು, ಇವತ್ತೆಲ್ಲ ನಾವು ಗೆಸ್ಟ್ ಅಲ್ಲ, ನೀವೆಲ್ಲ ಗೆಸ್ಟ್ಗಳು, ಇವತ್ತು ಎಲ್ಲ ಅತಿಥಿಗಳು ನಮ್ಮ ಪೋಷಕರು. ನೀವು ಬಂದಿದ್ದೀರ ಅಂತ ಹೇಳಿದರೆ ಅದು ತುಂಬ ಖುಷಿಯ ವಿಚಾರ. ಇಲ್ಲಿ ಹೇಳಿಕೊಡುವಂತಹ ಪ್ರತಿಯೊಂದು ವಿಚಾರಗಳು, ಮಾಹಿತಿಗಳು ಮಕ್ಕಳ ಜೀವನಕ್ಕೆ ಖಂಡಿತವಾಗಿಯೂ ಮುಂದಿನ ಒಂದು ಹಂತದಲ್ಲಿ ಅವರಿಗೆ ಖಂಡಿತ ಬೆನಿಫಿಟ್ ಆಗ್ತದೆಂಬ ನಂಬಿಕೆ ನಮಗಿದೆ. ಇವತ್ತು ನೀವು ಕೆಲವು ಪೋಷಕರದು ಮಕ್ಕಳು 1 ವರ್ಷ 2 ವರ್ಷ 5 ವರ್ಷ 6 ವರ್ಷ ಈ ಥರ ಈ ಒಂದು ಸ್ಕೌಟ್ ಗೈಡ್ಸ್ ಕಬ್ಬು ಬುಲ್ಬುಲ್ ಸೇರಿದಂತಹ ಸೇರಿರ್ತಾರೆ.
ಎಲ್ಲಿಯಾದರೂ ನಿಮಗೆ ಆ ಥರದ ಬದಲಾವಣೆಗಳು ಅಥವಾ ಶಿಬಿರಕ್ಕೆ ಹೋಗಿ ಬಂದ ನಂತರ ಪರೀಕ್ಷೆಗಳಿಗೆ ಹೋಗಿ ಬಂದ ನಂತರ ಮಕ್ಕಳು ಯಾವ ಥರ ನಿಮ್ಮ ಹತ್ರ ಶೇರ್ ಮಾಡ್ತಾರಾ, ಅಮ್ಮ ಈ ಥರ ಇದ್ರು, ನಾವು ಪಿಲಿಕುಲಕ್ಕೆ ಕ್ಯಾಂಪಿಗೆ ಹೋದಾಗ ನಮ್ಮನಲ್ಲಿ ನೆಲದಲ್ಲಿ ಮಲಗಿಸ್ತಾರಮ್ಮ, ನಮ್ಮಲ್ಲಿ ನೀವು ಕೊಟ್ಟು 2 ಬೆಡ್ಶೀಟ್ ಕೊಟ್ಟ ಕಾರಣ ನನ್ನ ಬಚ್ಚ ಒಂದು ಕೆಳಗಡೆ ಹಾಕಿದೆ ಮಾಮ, ಇನ್ನೊಂದು ಮೈಗೆ ಹಾಕಿದೆ, ಆ ಚಳಿ ಫ್ಯಾನ್ ಇದೆ, ಸೊಳ್ಳೆ ಕಚ್ಚುತ್ತದಮ್ಮ, ನಂತರ ಅಲ್ಲಿ ಊಟ ಕೊಡ್ತಾರೆ ಅಮ್ಮ, ನಾವೇ ಊಟ ಹೋಗಿ ಸಾಲಾಗಿ ನಿಂತ್ಕೊಂಡು ತಗೊಳ್ಬೇಕು, ನಾವೇ ಏನು ಮಾಡ್ಬೇಕಂತ ಹೇಳಿದರೆ ಹೋಗಿ ನಂತರ ತಿಂದ ನಂತರ ನಾವು ತಟ್ಟೆ ಕೊಡಬೇಕು, ನೀನು ಯಾವತ್ತು ನನ್ನ ಬಾಯಿಗೆ ಉಣಿಸಿದ ನಂತರ ನೀನು ಹೋಗಿ ತಟ್ಟೆ ತೊಳಿತೀಯಾ, ಈ ಥರ ಎಲ್ಲ ಹೇಳೋದಿಲ್ವಾ ಮ್ಯಾಮ್, ಶೇರ್ ಮಾಡೋದಿಲ್ವಾ? ಸತ್ಯ ಹೇಳಬೇಕು. ಹೇಳ್ತಾರಾ? ನೀವೆಷ್ಟು ಮಂದಿ ಮಕ್ಕಳಿಗೆ ಇವತ್ತು ಕೂಡ ಬಾಯಿಗೆ ಉಣಿಸ್ತೀರಾ ಹೇಳಿ? ಮ್ಯಾಮ್ ಅನಿತಾ ಮ್ಯಾಮ್ ನೆಗಾಡುದು ಅಂತ ಹೇಳಿದ್ರೆ ಅವರು ಸತ್ಯ ಹೇಳ್ತಿದ್ದಾರೆ, ಹೌದು ನಾವು ಉಣಿಸ್ತೇವೆ. ಇವು ಸರಿಗೆಲ್ಲ ಹೇಗೆ ಗೊತ್ತಾಯ್ತು? ಮಕ್ಕಳೇನಾದರೂ ಹೇಳಿರ್ಬೇಕಾ ಅಂತೇಳಿ ಹೇಳಿದ್ದಾರೆ ನನ್ನ ಹತ್ರ, ನಾ ಕೇಳ್ತೇನೆ ಮ್ಯಾಮ್, ಹೇಳಿದ್ದಾರೆ, ಗೊತ್ತಾಯ್ತಲ್ಲ? ಇದೆಲ್ಲ ಅನುಭವಗಳು ಆ ಮಕ್ಕಳಿಗೆ ಆಗ್ತದೆ ಮ್ಯಾಮ್. ಯಾಕಂತ ಹೇಳಿದ್ರೆ ಇವತ್ತು ತಂದೆ ತಾಯಿಯವರು ಏನು ಕೊಡ್ತಾರೆ ಅವ್ರು ತಿಂತಾರೆ, ಇದು ಮಾಡ್ತಾರೆ. ಅಲ್ಲಿ ಬಂದಾಗ ನಮ್ಮದು ಒಂದೇ ಥರದ ಸಮವಸ್ತ್ರ ಇರ್ತದೆ, ನಾವು ಏನು ಕೊಡ್ತೇವೆ ಅದನ್ನೇ ಅವರು ತಿಂತಾರೆ. ನಾವು ಎಲ್ಲರಿಗೂ ಒಂದೇ ಸಮಪಾಲು ಥರ ಬೇಗ ನಾವು ಕೊಡ್ತೇವೆ, ಅದೇ ರೀತಿಯಲ್ಲಿ ನಾವು ಕೊಟ್ಟ ಸ್ಥಳದಲ್ಲಿ ಅವರು ಮಲಗಬೇಕು. ಕೆಲವು ಮಕ್ಕಳು ಬಂದರೆ ಶಿಬಿರಕ್ಕೆ ಬಂದರೆ ಏನಂತ ಹೇಳಿದರೆ ನಾವು ಬಿಸಿ ನೀರು ನಾರ್ಮಲಿ ಕೊಡಲ್ಲ ಮ್ಯಾಮ್, ತಣ್ಣೀರೇ ಸ್ನಾನ ಮಾಡಬೇಕು. 1 ದಿನ 2 ದಿನ 3 ದಿನ ಬೇಕಾದ್ರೂ ಸ್ನಾನ ಮಾಡೋದವರು ಅಲ್ಲಿ ಇರ್ತಾರೆ. ಅದು ಪೇರೆಂಟ್ಸಿಗೆ ಗೊತ್ತಿರ್ಬೋದು ಬಂದ ನಂತರ, ತುಂಬ ಇದಾಗಿದೆ ಅಂತ. ಯೂನಿಫಾರ್ಮಲ್ಲಿ ಕೂಡ ಈ ಥರದೆಲ್ಲ ಅನುಭವಗಳು, ಈ ಅನುಭವಗಳು ಏನಾಗ್ತದೆ ಅಂದರೆ ಜೀವನದಲ್ಲಿ ಮುಂದೆ ಒಂದಲ್ಲ ಒಂದು ಕಡೆ ಅವರಿಗೆ ಬೆನಿಫಿಟ್ ಆಗ್ತದೆ. ಒಂದ್ಸಲ ನಾನು ಕೋವಿಡ್ ಸಂದರ್ಭದಲ್ಲಿ ಒಂದು ಆನ್ಲೈನಲ್ಲಿ ನಿಮಗೆ ರಕ್ಷಿತ್ ಶೆಟ್ಟಿ ಗೊತ್ತಲ್ಲ, ಫಿಲ್ಮ್ ಆಕ್ಟರ್ ರಕ್ಷಿತ್ ಶೆಟ್ಟಿಯನ್ನು ನಾನೊಂದು ಇಂಟರ್ವ್ಯೂ ಮಾಡಿದೆ. ರಕ್ಷಿತ್ ಶೆಟ್ಟಿಯನ್ನು ಸ್ಪೆಷಲ್ ಆಗಿ ಇಂಟರ್ವ್ಯೂ ಮಾಡಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ರಕ್ಷಿತ್ ಶೆಟ್ಟಿ ರಾಷ್ಟ್ರಪತಿ ಸ್ಕೌಟ್. ಅವರು ಉಡುಪಿ ಜಿಲ್ಲೆಯಲ್ಲಿರುವಾಗ ಅವರು ಅಲ್ಲಿ ವಿದ್ಯಾಸಂಸ್ಥೆಯಲ್ಲಿ ಕಲಿಯುವಾಗ ರಾಷ್ಟ್ರಪತಿ ಎಕ್ಸಾಮನ್ನು ಬರೆದು ಅವರು ರಾಷ್ಟ್ರಪತಿ ಎಕ್ಸಾಮಲ್ಲಿ ಉತ್ತೀರ್ಣರಾದವರು. ಹಲವಾರು ರಾಷ್ಟ್ರೀಯ ಮಟ್ಟದ ಜಾಂಬೂರಿಯಲ್ಲಿ ಅಟೆಂಡ್ ಆದಂತಹ ಅನುಭವವನ್ನು ಕೂಡ ಅವರು ಶೇರ್ ಮಾಡ್ತಾರೆ. ಶೇರ್ ಮಾಡಿದ ನಂತರ ಅವರು ಒಂದು ವಿಚಾರವನ್ನು ನಮ್ಮ ಜೊತೆ ಹಂಚಿಕೊಳ್ತಾರೆ. ಶಿಬಿರದ ಅನುಭವ ಹೇಗಿತ್ತಂತ ಕೇಳುವಾಗ, ನಾನೊಂದು ಕ್ಯಾಂಪಿಗೆ ಹೋಗಿದ್ದೆ, ಅದು ಚಾರಣ ಶಿಬಿರ, ಟ್ರಕ್ಕಿಂಗ್ ಕ್ಯಾಂಪಿಗೆ ಹೋಗಿದ್ದಾಗ ನಮಗೆ ಹೋದ ಸ್ಥಳದಲ್ಲಿ ಕಾಡಿನಲ್ಲೇ ನಮಗೆ ಟೆಂಟ್ ಹಾಕಿ ಮಲಗಲಿಕ್ಕೆ ನಮಗೆ ಇದು ಮಾಡಲಿಕ್ಕಿತ್ತು. ನಾವೇ ಟೆಂಟ್ ಹಾಕಬೇಕು, ನಾವೇ ಮಲಗಬೇಕಂತ. ಆ ಸಂದರ್ಭದಲ್ಲಿ ನನಗೆ ಸ್ನಾನ ಮಾಡಲಿಕ್ಕೆ ಅವಕಾಶಗಳಿರಲಿಲ್ಲ. ಇದ್ರೂ ಕೂಡ ಅದು ತಣ್ಣೀರಾಗಿತ್ತು, ಬಿಸಿ ನೀರಿಲ್ಲದ ಕಾರಣ ನಾನು ಅದಲ್ಲೇ ಸ್ನಾನ ಮಾಡಬೇಕಿತ್ತು ಅಂತೇಳಿ ಅವರು ಶೇರ್ ಮಾಡ್ತಾರೆ. ಆಗ ಏನಾಯ್ತು ಅಂತ ಹೇಳಿದರೆ, ಇದಾದ ನಂತರ ನಾನು 1 ಅಲ್ಲ 2 ಅಲ್ಲ 3 ದಿನ ಸ್ನಾನ ಮಾಡೋದ್ರಿಂದ ನಾನು ಆ ಕ್ಯಾಂಪಲ್ಲಿ ಇದ್ದೆ ಅಂತೇಳಿ ಅಷ್ಟೊಂದು ಆ ಅನುಭವವನ್ನು ಅವರು ಹಂಚಿಕೊಳ್ತಾರೆ. ಆ ಶಿಬಿರಗಳು, ಆ ಅನುಭವಗಳು, ಆ ಕಷ್ಟಕರವಾದ ಜೀವನ ಇವತ್ತು ನಾನು ಎಲ್ಲಿ ಸಿನಿಮಾ ಶೂಟಿಂಗ್ ಮಾಡುವಾಗ ಕೂಡ ನಾನು ಅಡ್ಜಸ್ಟ್ ಆಗ್ತೇನೆ. ಒಂದು ರಿಕ್ಕಿ ಅಂತ ಒಂದು ಸಿನಿಮಾ ಮಾಡಿತ್ತು, ನಕ್ಸಲೈಟ್ ಸಂಬಂಧಪಟ್ಟದ್ದು. ಆ ಸಂದರ್ಭದಲ್ಲಿ ಕೂಡ ಅಂತಹ ಒಂದು ಕಠಿಣವಾದಂತಹ ಕಾಡುಗಳಲ್ಲಿ ಶೂಟಿಂಗ್ ಮಾಡುವಾಗ ಅವರಿಗೆ ಅನುಭವ ಆಗ್ತದೆ. ಇವತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಖಂಡಿತವಾಗಿಯೂ ಸ್ಕೌಟ್ ಗೈಡ್ಸಲ್ಲಿ ಆ ಅನುಭವ ಸಿಕ್ಕಿದಾಗ ಮಾತ್ರ ಏನಾಗ್ತದೆ ಅಂತೇಳಿ ಜೀವನದಲ್ಲಿ ಮುಂದೆ ಬರಲಿಕ್ಕಾಗ್ತದೆ. ನಾವು ಹೆಚ್ಚಿನವರು ನಾವು ಇವತ್ತು ಮಕ್ಕಳು ಫ್ಯಾನ್ ಇಲ್ಲದ್ರೆ ಮಲಗುವುದಿಲ್ಲ, AC ಇಲ್ಲದ್ರೆ ಮಲಗುವುದಿಲ್ಲ, ಬೆಡ್ಡೇ ಬೇಕು, ಕಾಟೇ ಬೇಕು ಎಂಬ ಅನುಭವಗಳಿರ್ತದೆ. ಇಂಥ ಶಿಬಿರಗಳು ಬಂದಾಗ ಇವತ್ತು ನೋಡಿ, ಇಲ್ಲಿ ಕ್ಲಾಸ್ ರೂಮಲ್ಲಿ ಮಲಗಬೇಕು. ಪೇರೆಂಟ್ಸ್ ಯಾರು ಕರ್ಕೊಂಡು ಹೋಗುದಿಲ್ಲಲ್ಲ ಮಕ್ಕಳನ್ನ ಮನೆಗೆ, ಕರ್ಕೊಂಡು ಹೋಗ್ತೀರಾ ಇಲ್ವಾ? ನೋಡಿ ಎಷ್ಟು ಅವರಿಗೆ ಇದೆ. ಇವತ್ತು ಬೇಡ ಸರ್, ಇವತ್ತು ಇಲ್ಲೇ ಮಲಗಲಿ, 1 ದಿನ ಆದ್ರೂ ನೆಮ್ಮದಿಯಲ್ಲಿ ನಾವು ಮನೆಯಲ್ಲಿ ಮಲಗ್ತೇವೆ, ನೀವು ದಯವಿಟ್ಟು ಇನ್ನು 2 ತಿಂಗಳು ನಾವು ಕಾಯಬೇಕು. ಇನ್ನು ಫೆಬ್ರವರಿ ಮಾರ್ಚಲ್ಲಿ ಈಗ ರಜೆ ಸಿಗ್ತದೆ, ಇನ್ನು 2 ತಿಂಗಳು ನಮ್ಮ ಅವಸ್ಥೆ ಹೇಳಿ ಪ್ರಯೋಜನ ಇಲ್ಲ. ಅದಕ್ಕೆ ಇವತ್ತು 1 ದಿನ ಇಲ್ಲೇ ಇರಲಿ, ಅವರು ಮಲಗಲಿ, ನಾವು ನೆಮ್ಮದಿಯಲ್ಲಿ ಮನೆಯಲ್ಲಿ ಮಲಗ್ತೇವೆ ಅಂತೇಳಿ. ಮ್ಯಾಮ್ ಆ ಅನುಭವಗಳು ಸ್ಕೌಟ್ ಗೈಡ್ಸ್ ಇವತ್ತು ಕೊಡ್ತಾ ಇದೆ. ಖಂಡಿತ ಅದು ತುಂಬ ಉಪಯುಕ್ತವಾಗ್ತದೆ. ಇಲ್ಲಿ ಪೇರೆಂಟ್ಸ್ ಇದ್ದರೆ ಯಾರಾದರೂ ನಿಮ್ಮ ಜೀವನದ ಶಿಕ್ಷಣದ ಹಂತದಲ್ಲಿ ನೀವು ಯಾರಾದರೂ ಸ್ಕೌಟ್ ಗೈಡ್ಸಲ್ಲಿ ಇದ್ದವರಿದ್ದೀರಾ? ಇದ್ದಾರೆ ನೋಡಿ. ಓಕೆ, ಖುಷಿ ಮ್ಯಾಮ್. ಯಾಕಂತ ಹೇಳಿದ್ರೆ ನೀವಿದ್ರಿ, ನಿಮ್ಮ ಮಕ್ಕಳನ್ನು ಕೂಡ ಅದರಲ್ಲಿ ಜಾಯಿನ್ ಮಾಡಿಸಿದ್ರೆ ಅಂತ ಹೇಳಿದ್ರೆ ತುಂಬ ಖುಷಿ. ತುಂಬ ಚೆನ್ನಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಪುತ್ತೂರು ಸ್ಥಳೀಯ ಸಂಸ್ಥೆಯಲ್ಲಿ ಇದು 2ನೇ ವಾರ್ಷಿಕ ಮೇಳ ನಡೀತಾ ಇದೆ. ಲಿಟಲ್ ಫ್ಲವರಲ್ಲಿ ಮೊನ್ನೆ ನಡೆಯಿತು, ಬೆತನೆಯಲ್ಲಿ ಇದು 2ನೇ ನಡೀತಾ ಇದೆ. ನನಗೆ ಮೊದಲ ಅನುಭವ, ಆದ ಕಾರಣ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದು, ನನಗಿದು ಬೆತನೆಯಲ್ಲಿ ನನಗೆ ಸಿಕ್ಕಿದಂತಹ ಮೊದಲ ಶಿಬಿರ. ಈ ಬೆತನೆ ವಿದ್ಯಾಸಂಸ್ಥೆಯಲ್ಲಿ ನಾವು ಹಲವಾರು ಜಿಲ್ಲಾ ಮಟ್ಟದ್ದು, ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದಂತಹ ಇತಿಹಾಸ ಈ ಸಂಸ್ಥೆಯಲ್ಲಿ ಇದೆ. ಹಲವಾರು ಎಕ್ಸಾಮ್ಗಳನ್ನು ಕೂಡ ನಾವು ಮಾಡಿದ್ದೇವೆ. ಇಲ್ಲಿಯ ಶಿಕ್ಷಕ ಬಳಗದವರು ತುಂಬ ಮುತುವರ್ಜಿಗೆ ವಹಿಸಿಕೊಂಡು ಕಾರ್ಯನಿರ್ವಹಿಸ್ತಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ನಾವೊಂದು ವಿಚಾರ ಇಲ್ಲಿ ಇರುವಂತಹ ನಮ್ಮ ಪೋಷಕ ಬಂಧುಗಳು, ಇಲ್ಲಿಯ ಕಮಿಟಿ ಮೆಂಬರ್ಸ್ಗೆ ನಾನು ಹೇಳಲಿಕ್ಕೆ ಖುಷಿ ಪಡ್ತೀನಿ. ಇವತ್ತು ನಮ್ಮ ಶಿಕ್ಷಕರು ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಇವತ್ತು ಯೂನಿಫಾರ್ಮ್ ಹಾಕಿದವರು ಯಾರಲ್ಲಿದ್ದಾರೆ, ಇವರು ಯಾವ ಸಂಭಾವನೆ ನಾವು ಸಂಸ್ಥೆಯಿಂದ ಕೊಡ್ತಾ ಇಲ್ಲ, ಸ್ವಯಂ ಸೇವೆಯಿಂದ ಕೆಲಸ ಮಾಡ್ತಾ ಇರುವವರು. ಸ್ವ ಇಚ್ಛೆಯಿಂದ ಈ ಸಂಸ್ಥೆಗೆ ಬಂದು 7 ದಿನ ತರಬೇತಿ ತೆಗೆದುಕೊಂಡು ಅದರಲ್ಲಿ ಹಂತ ತರಬೇತಿಯನ್ನು ಪಡೆದುಕೊಂಡು ಮಕ್ಕಳಿಗೋಸ್ಕರ ಕೆಲಸ ಮಾಡುವಂತಹ ಶಿಕ್ಷಕ ಬಳಗದವರು ನಮ್ಮ ಸಂಸ್ಥೆಯಲ್ಲಿ ಇವತ್ತು ಕೆಲಸ ಮಾಡ್ತಿದ್ದಾರೆ. ನೀವು ಮೇಬಲ್ ಮೇಡಮ್ ಅನ್ನು, ವೇದಾವತಿ ಮ್ಯಾಮ್ ಅನ್ನು ಗಮನಿಸಬಹುದು. ಯಾಕಂತ ಹೇಳಿದ್ರೆ ಅವರು ವೃತ್ತಿಯಲ್ಲಿ ನಿವೃತ್ತಿ ಆದರೂ ತಮ್ಮ ಪ್ರವೃತ್ತಿಯನ್ನು ಸ್ಕೌಟ್ ಗೈಡ್ಸ್ ಅಲ್ಲಿ ತೊಡಗಿಸಿಕೊಳ್ಬೇಕಂತೇಳಿ ಇವತ್ತು ಸಂಸ್ಥೆ ಬೇರೆ ಸಂಸ್ಥೆಗಳಿವೆ ಸರ್. ಯಾಕೆ ಇದರಲ್ಲಿದ್ದೇವೆ ಅಂತ ಹೇಳಿದ್ರೆ, ಇದರಲ್ಲಿ ಏನೋ ಒಂದು ಖುಷಿ ಮಕ್ಕಳ ಜೊತೆ ಅಂತೇಳಿ. ವಿದ್ಯಾ ಮೇಡಮ್ ಅವರು ಕೂಡ ಇವತ್ತು ಅವರಿಗೆ ಬೇಕಾದಷ್ಟು ಕೆಲಸಗಳಿವೆ, ಬಟ್ ಈ ಸಂಸ್ಥೆಯಲ್ಲಿ ಯಾಕೆ ಇರ್ತಾರೆ ಅಂತ ಹೇಳಿದ್ರೆ,
ಅದು ಖುಷಿಯೇ ಬೇರೆ ವಿಚಾರ, ಅದ್ರಲ್ಲಿ ಸಿಗುವಂಥ ಅನುಭವಗಳೇ ಬೇರೆ ವಿಚಾರ. ಇಲ್ಲಿ ಈ ಒಂದು ಸಂಸ್ಥೆಯಲ್ಲಿ ನಾನು ಯಾವತ್ತೂ ಯಾವ ಒಂದು ಈವೆಂಟ್ಗಳಿಗೂ ಕೂಡ ನಾನು ಕೇಳಿದರೆ, ಏನಾದರೂ ಫೋನ್ ಮಾಡಿ ಕೇಳಿದರೆ ರಾಜ್ಯ ರಾಷ್ಟ್ರ ಮಟ್ಟದ ಕಾರ್ಯಕ್ರಮಗಳಿಗೆ ಹೋಗ್ಬೇಕಂತ ಹೇಳಿದರೆ ಕಳಿಸ್ತಾ ಇದ್ದಾರೆ. ಮುಖ್ಯವಾಗಿ ಇಲ್ಲಿ ಹೇಳುವ ವಿಚಾರ ಅಂತ ಹೇಳಿದ್ರೆ, ಅಂತಾರಾಷ್ಟ್ರೀಯ ಮಟ್ಟದ ಜಾಂಬೂರಿ ನಡೆಯುತ್ತೆ. ಅಂತಾರಾಷ್ಟ್ರೀಯ ಮಟ್ಟದ ಜಾಂಬೂರಿ ನಡೆಯುವುದು 4 ವರ್ಷಕ್ಕೊಮ್ಮೆ ನಡೆಯುತ್ತೆ. 4 ವರ್ಷಕ್ಕೊಮ್ಮೆ ನಡೆಯುವುದು ಅಂತ ಹೇಳಿದ್ರೆ, ಈ 4 ವರ್ಷದ ಹಿಂದೆ ಅದು 2023ಕ್ಕೆ ಸೌತ್ ಕೊರಿಯಾದಲ್ಲಿ ಒಂದು ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಜಾಂಬೂರಿ ನಡೆಯಿತು ಸೌತ್ ಕೊರಿಯಾದಲ್ಲಿ. ಆಗ ನಮ್ಮ ಬೆತ್ತನಿ ವಿದ್ಯಾಸಂಸ್ಥೆಯಿಂದ ಹೆಚ್ಚಿನ ವಿದ್ಯಾರ್ಥಿಗಳು ಇಲ್ಲಿಂದ ಭಾಗವಹಿಸಿದ್ದಾರೆ. ಶ್ರೀಮತಿ ಮೈತ್ರಿ ಅವರು ಅದರ ನಾಯಕತ್ವವನ್ನು ವಹಿಸಿಕೊಂಡು ಆ ಶಿಬಿರದಲ್ಲಿ ಭಾಗವಹಿಸಿದ್ರು. ಅದರ ಮೊದಲು ಜಪಾನ್ನಲ್ಲಿ ಒಮ್ಮೆ ನಡೆದಿತ್ತು. ಆ ಸಂದರ್ಭದಲ್ಲಿ ಕೂಡ ನಮ್ಮ ಬೆತ್ತನಿ ವಿದ್ಯಾಸಂಸ್ಥೆಯಿಂದ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಇಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಸಂಸ್ಥೆ ಅಂತ ಹೇಳಿದ್ರೆ ಅದು ಬೆತ್ತನಿ ವಿದ್ಯಾಸಂಸ್ಥೆ. ಆ ಸಂಸ್ಥೆಯಲ್ಲಿ ಕಲಿಯುವಂತಹ ಎಲ್ಲ ವಿದ್ಯಾರ್ಥಿಗಳು ಧನ್ಯರು. ಅದೇ ರೀತಿಯಲ್ಲಿ ಆ ಪೋಷಕರು ಕೂಡ, ನೀವೆಲ್ಲ ಧನ್ಯರಂತ ಹೇಳಲಿಕ್ಕೆ ನಾನು ತುಂಬ ಖುಷಿ ಪಡ್ತಾ ಇದ್ದೇನೆ. ಬಂದಂಥ ಎಲ್ಲ ಪೋಷಕರಿಗೆ ನಿಜವಾಗಿ ನಾನು ಅದೇ ಹೇಳೋದು, ಎಲ್ಲ ನೀವೇ ಅತಿಥಿಗಳು ಇವತ್ತಿನ ಕಾರ್ಯಕ್ರಮಕ್ಕೆ. ನೀವು ಬಂದಿದ್ದೀರಾ, ನಿಮ್ಮ ಅಮೂಲ್ಯ ಸಮಯ ಕೊಟ್ಟಿದ್ದೀರಾ. ಮುಖ್ಯವಾಗಿ ಈ ಸಂಸ್ಥೆಗೆ ಇವತ್ತು ಅಧ್ಯಕ್ಷರಾಗಿ ಬಂದಿರುವಂಥ ಈ ಸಂಸ್ಥೆಯ ಮುಖ್ಯಸ್ಥರು ನಮ್ಮ ಮಂಗಳೂರಿಂದ ಮೇಡಮ್ ಅವರು ಬಂದಿದ್ದಾರೆ, ಈ ಕಾರ್ಯಕ್ರಮದಲ್ಲಿದ್ದಾರೆ. ಹಾಗೆ ಉಳಿದ ಎಲ್ಲ ಅತಿಥಿ ಬಂಧುಗಳು, ಪೋಷಕ ವೃಂದದವರು, ಈ ಸಂಸ್ಥೆಯ ಕಮಿಟಿ ಎಲ್ಲ ಮೆಂಬರ್ಸ್ಗಳು, ದಾನಿಗಳು, ತುಂಬ ಖುಷಿಯಾಗ್ತಿದೆ ಅಂತ ಹೇಳಿದರೆ, ಅದು ಮೊನ್ನೆಯಿಂದ ನಾನು ಅಬ್ಸರ್ವ್ ಮಾಡ್ತಿದ್ದೇನೆ. ಬಾಲಕೃಷ್ಣ ಸರ್ ಲಿಟಲ್ ಫ್ಲವರಲ್ಲಿ ತುಂಬ ದಾನಿಗಳನ್ನು ಕರೆದ್ರು. ಯಾಕಂತ ಹೇಳಿದರೆ ಕೊಡುವ ಕೈಗಳು ತುಂಬ ಇದೆ ಪುತ್ತೂರಲ್ಲಿ, ಕೇಳುವಂತಹ ಮನಸ್ಸುಗಳು ನಾವಾಗಬೇಕು. ಕೇಳಿದಾಗ ಕೊಡುವಂತಹ ಕೈಗಳು ತುಂಬ ಇದ್ದಾರೆ. ಇವತ್ತು ತುಂಬ ಖುಷಿ ಆಗ್ತದೆ. ಇಂತಹ ಒಂದು ಕಾರ್ಯಕ್ರಮಕ್ಕೆ ಸ್ಕೌಟ್ ಗೈಡ್ಸ್ಗೆ ತಾವು ದಾನಿಗಳು ಎಷ್ಟೋ ಮಂದಿ ಎದುರು ಬಂದು ನಾವು ಸಹಕಾರ ಕೊಡ್ತೇವೆ ಎಂಬ ಉದ್ದೇಶ ಇಟ್ಟುಕೊಂಡು ಕೆಲಸ ಮಾಡ್ತಿದ್ದಾರೆ ಪುತ್ತೂರಿನಲ್ಲಿ. ಇದೇ ರೀತಿಯಲ್ಲಿ ತಮ್ಮ ಸಹಕಾರ ಮುಂದುವರಿಲಿ. ಒಳ್ಳೆ ಕಾರ್ಯಕ್ರಮ ಈ ಒಂದು ಸಂಜೆಯಲ್ಲಿ ನಡೀತಾ ಇದೆ. ನನ್ನನ್ನು ಕರೆದು ಈ ಒಂದು ಕಾರ್ಯಕ್ರಮದಲ್ಲಿ ನಾನು ತುಂಬ ಆಲೋಚನೆ ಮಾಡಿದ್ದೆ, ಬರೋದಾ ಬೇಡ ಅಂತೇಳಿಯೇ ಇದ್ದೆ ಮೇಡಮ್, ಅನಿತಾ ಮೇಡಮ್ ಬರಲೇಬೇಕೆಂಬ ಉದ್ದೇಶ ಇಟ್ಟುಕೊಂಡು. ಯಾಕಂದರೆ ಬೆಳಿಗ್ಗಿಂದ ಸಂಜೆ ತನಕ ಇವತ್ತು ಎಕ್ಸಾಮ್ ನಡೀತಾ ಇತ್ತು, ಮಂಗಳೂರಲ್ಲಿ ಜಿಲ್ಲಾ ಮಟ್ಟದೊಂದು ಎಕ್ಸಾಮ್ ಆಗ್ತಾ ಇತ್ತು. ಅದನ್ನು ಪೂರ್ಣಗೊಳಿಸಿ ಅಲ್ಲಿಂದ ಮತ್ತೆ ಇಲ್ಲಿಗೆ ಬಂದಿದ್ದೇನೆ. ತುಂಬ ಖುಷಿ ಆಗ್ತಿದೆ. ಒಂದು ಒಳ್ಳೆ ಸಂಜೆ ಕಾರ್ಯಕ್ರಮದಲ್ಲಿ ಭಾಗಿಯಾದ ಅನುಭವ ಸಿಕ್ಕಿತ್ತು. ಎಲ್ಲರಿಗೂ ಒಳ್ಳೆಯದಾಗಲಿ, ಕಾರ್ಯಕ್ರಮ ಯಶಸ್ವಿಯಾಗಲಿ. ನಾಳೆ ಸಂಜೆ ತನಕ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಮೇಬಲ್ ಮೇಡಮ್ ಅವರು ಮತ್ತು ಚಂದ್ರಾಕ್ಷ ಅವರ ಒಂದು ಲೀಡರ್ಶಿಪ್ ಅವರನ್ನು ಇಬ್ಬರನ್ನು ತೆಕ್ಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಇಲ್ಲಿ ಶಿಕ್ಷಕ ಬಳಗದವರು ಒಳ್ಳೆ ರೀತಿಯಲ್ಲಿ ಮೂಡಿ ಬರಲಿ ಅಂತ ಹೇಳುತ್ತಾ, ನಾನು ಜಸ್ಟ್ ಕೇಳುವಂತಿದೆ, ಯಾಕೆ ಮಕ್ಕಳನ್ನ ಸೈಡಲ್ಲಿ ಕೂತ್ಕೊಳಿಸಿದ್ರೆ ಅಂತ ಮತ್ತೆ ಆಲೋಚನೆ ಇತ್ತು. ಅಲ್ಲಿ ಕೂತ್ಕೊಂಡ್ರೆ ತುಂಬ ಮಾತಾಡ್ತಾರಂತೆ, ನೋಡಿ ಎಷ್ಟು ಸೈಲೆಂಟ್ ಆಗಿದ್ದೀರ ಅಂತ. ಬೆತ್ತನಿ ಮಕ್ಕಳು ತುಂಬ ಖುಷಿ ಆಯ್ತಾಯ್ತಾ? ನೀವು ನನ್ನ ಕ್ಯಾಂಪಿಗೆ ಬಂದರೆ ಮಾತ್ರ ತುಂಬ ಮಾತಾಡ್ತೀರಾ ಅಲ್ಲ? ಪೇರೆಂಟ್ಸ್ ಇದ್ದಾರಂತ ಹೇಳಿಯಾ? ಅಲ್ಲಲ್ಲ, ಓಕೆ, ಥ್ಯಾಂಕ್ ಯು. ಮತ್ತೊಮ್ಮೆ ಎಲ್ಲರಿಗೂ ನನ್ನ ಪುತ್ತೂರಿನ ಎಲ್ಲ ಸಹೃದಯ ಬಂಧುಗಳಿಗೂ ವಂದಿಸುತ್ತಾ ಅವಕಾಶಕ್ಕಾಗಿ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್. ವಂದನೆಗಳು ಸರ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇದೀಗ ಸ್ಕೌಟ್ ಗೈಡ್ ಸ್ಥಳೀಯ ಸಂಸ್ಥೆಯ ಕಾರ್ಯದರ್ಶಿಯಾಗಿರುವಂತಹ ಶ್ರೀಮತಿ ವಿದ್ಯಾ ಆರ್ ಗೌರಿ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. ಎಲ್ರಿಗೂ ಸ್ಕೌಟ್ ಗೈಡ್ ವಂದನೆಗಳು. ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತರೆ ಹಾಗೂ ಸೇರಿದಂಥ ಎಲ್ಲ ಪುಟಾಣಿ ಮಕ್ಕಳೇ, ಪೋಷಕರೇ ಹಾಗೂ ಆಹ್ವಾನಿತರೆ, ನಿಮಗೆಲ್ಲರಿಗೂ ಒಂದು ಸುಂದರವಾದ ಸಂಜೆಯ ಶುಭ ನಮನಗಳನ್ನು ಸಲ್ಲಿಸ್ತಾ ಒಂದೆರಡು ಮಾತು ಈ ಒಂದು ಕ್ಯಾಂಪಿನ ಬಗ್ಗೆ ಮಾತಾಡಲಿಕ್ಕೆ ತುಂಬ ಇಷ್ಟಪಡ್ತೇನೆ. ಸ್ನೇಹಿತರೆ, ಇದೊಂದು ವಿಶೇಷವಾದ ಒಂದು ದಿನ. ಅಂದರೆ ಸ್ಕೂಲ್ ಡೇಯ ಬಗ್ಗೆ ನೀವು ಸ್ಕೂಲ್ ಡೇ ಅಂಥದ್ದೆಲ್ಲ ಕಾರ್ಯಕ್ರಮಗಳನ್ನು ನೀವು ವೀಕ್ಷಿಸಿರ್ತೀರಿ. ಆದರೆ ಒಂದು ಸ್ಕೌಟ್ ಗೈಡ್ ಕ್ಯಾಂಪ್ ಯಾವ ಥರ ನಡೀತದೆ ಅಂತ ಹೇಳಿದರೆ, 2 ದಿನ ಓವರ್ ನೈಟ್ ಉಳ್ಕೊಳ್ಳು ಹಾಗೂ ಇದರಲ್ಲಿ ಆಗುವಂಥ ಚಟುವಟಿಕೆಗಳನ್ನು ವೀಕ್ಷಿಸಲಿಕ್ಕೆ ನೀವು ಬಂದಾಗ ವೀಕ್ಷಿಸಲಿಕ್ಕೆ ಬಂದಾಗ ನಿಮಗೆ ಗೊತ್ತಾಗ್ತದೆ ಯಾವ ರೀತಿ ಒಂದು ವಿಭಿನ್ನವಾದ ಒಂದು ಸಂಜೆ ಅಥವಾ ವಿಭಿನ್ನವಾದ 2 ದಿವಸ ಅಂತೇಳಿ ನಿಮಗೆ ಗೊತ್ತಾಗ್ತದೆ. ಇಲ್ಲಿ ಪುಟಾಣಿ ಮಕ್ಕಳನ್ನು ನೀವು ಯೂನಿಫಾರ್ಮಲ್ಲಿ ನೋಡುವಾಗ ನನಗೆ ಹೇಗೆ ಕಾಣ್ತದೆ ಅಂತ ಹೇಳಿದರೆ, ಮುಂದಿನ ಒಂದು ಲೀಡರ್ಗಳು, ಮುಂದಿನ ಒಂದು ಯಶಸ್ವಿ ಒಂದು ಸಿಟಿಸನ್ಸ್, ನಮ್ಮ ದೇಶದ ಒಂದು ಸಿಟಿಸನ್ಸ್, ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಅಂತ ಹೇಳುವ ಒಂದು ಚಿತ್ರಣ ನಮಗೆ ಕಾಣ್ತದೆ ಕಣ್ಣು ಮುಂದೆ. ಯಾಕೆಂದರೆ ಆ ಒಂದು ಸ್ಕೌಟ್ ಗೈಡ್ ಒಂದು ಸಂಸ್ಥೆಯೇ ಹಾಗೆ, ಮಕ್ಕಳನ್ನು ಬೆಳೆಸುವ ರೀತಿಯೇ ಹಾಗೆ. ನಿಮ್ಮ ಪಾಠ್ಯ ಪುಸ್ತಕದಲ್ಲಿ ನೀವು ಎಷ್ಟೋ ವಿಷಯಗಳನ್ನು ಕಲ್ತಿರ್ಬೋದು, ಆದರೆ ಸ್ಕೌಟ್ ಗೈಡಿನ ಪ್ರತಿಯೊಂದು ಚಿಕ್ಕ ಚಿಕ್ಕ ಚಟುವಟಿಕೆ ಕೂಡ ನಮಗೆ ಜೀವನದ ಒಂದು ಪಾಠ ಕಲಿಸ್ತದೆ.
ಕಾಣಿಸ್ತದೆ. ಇಲ್ಲಿ ಇಷ್ಟು ಮಕ್ಕಳಿದ್ದೀರಿ, ಎಷ್ಟು ಜನ ಫಸ್ಟ್ ಟೈಮ್ ಬರೋದು? ಹೌ ಮೆನಿ ಆಫ್ ಯು ಆರ್ ಅಟೆಂಡಿಂಗ್ ದಿಸ್ ಕ್ಯಾಂಪ್ ಫಾರ್ ದ ಫಸ್ಟ್ ಟೈಮ್? ಫಸ್ಟ್ ಟೈಮ್. ಓ, ದೇರ್ ಆರ್ ಸೋ ಮೆನಿ ಸೀನಿಯರ್ಸ್. ಮಕ್ಕಳು ನೀವು ಮೊದಲು ಅಟೆಂಡ್ ಮಾಡಿದ್ದೀರಾ? ಫಸ್ಟ್ ಟೈಮ್ ಯಾರು ಅಟೆಂಡ್ ಮಾಡ್ತಾ ಇದ್ದೀರಿ? ವೆರಿ ಗುಡ್, ವೆರಿ ಗುಡ್. ಇಟ್ಸ್ ಗೋಯಿಂಗ್ ಟು ಬಿ ಅ ವೆರಿ ಮೆಮೊರಬಲ್ ಕ್ಯಾಂಪ್. ಯಾಕೆಂದ್ರೆ ಬರೀ ನಾಟ್ಸ್ ಅಥವಾ ನಮ್ಮ ಕ್ಯಾಂಪ್ ಫೈರ್ ಅಥವಾ ಸ್ವಲ್ಪ ಆಕ್ಟಿವಿಟೀಸ್ ಮಾಡಿಕೊಂಡು ನಿಮ್ಮನ್ನು ಕಳಿಸುವುದಲ್ಲ. ಇಲ್ಲಿ ನೀವು ಸುಮಾರು ವಿಷಯಗಳನ್ನು ಕಲಿತೀರಿ. ಮುಖ್ಯವಾಗಿ ನೀವು ಕಲಿಬೇಕಾದದ್ದು ಲೀಡರ್ಶಿಪ್ ಕ್ವಾಲಿಟೀಸ್. ಒಂದು, ನಿಮ್ಮಲ್ಲಿ ಇರುವಂತ ನಾಯಕತ್ವ ಗುಣಗಳನ್ನು ಬೆಳೆಸುವಂತ ಒಂದು ಅವಕಾಶ ಸಿಗ್ತದೆ. ನಿಮ್ಮನ್ನು ಟೀಮ್ ಮಾಡ್ತಾರೆ. ಟೀಮ್ ವರ್ಕ್ ಅಂದ್ರೆ ಟೀಮ್ ಬಿಲ್ಡಿಂಗ್ ಹೇಗೆ ಮಾಡಬೇಕು, ಟೀಮ್ ವರ್ಕ್ ಅಲ್ಲಿ ಎಲ್ಲರೂ ಒಟ್ಟಿಗೆ ಹೇಗೆ ನೀವು ಬೆರಿಬೇಕು, ಯಾವ ರೀತಿ ನೀವು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿ ಕೂಡ ಗ್ರೂಪ್ ಅಲ್ಲಿ ಮಾಡಿ ನಿಮ್ಮನ್ನು ಕಲಿಸ್ತಾರೆ. ಅದು ಮಾತ್ರವಲ್ಲ, ಯಾವ ರೀತಿ ನಮ್ಮ ದೇಶವನ್ನು ನಾವು ಪ್ರೇಮಿಸಬೇಕು ಅಂತ ಹೇಳಿ, ಯಾವ ರೀತಿ ರಾಷ್ಟ್ರ ಪ್ರೇಮವನ್ನು ನಾವು ಬೆಳೆಸಬೇಕು ಅಂತ ಹೇಳುವುದನ್ನು ಕೂಡ ನಿಮಗೆ ಇದರಲ್ಲಿ ಕಲಿಸ್ತಾರೆ. ಯಾಕೆಂದ್ರೆ ಬಿ ಪ್ರಿಪೇರ್ಡ್ ಅಂತ ಹೇಳುವುದು ನಮ್ಮ ಧ್ಯೇಯ ಅಲ್ವಾ, ಸ್ಕೌಟ್ ಗೈಡ್ ಇದ್ದು. ಬಿ ಪ್ರಿಪೇರ್ಡ್ ಅಂದ್ರೆ ಏನು? ಸದಾ ತಯಾರಾಗಿರಿ ಅಂತ. ಯಾವಾಗ, ಯಾವುದಕ್ಕೆ? ಬಿ ಪ್ರಿಪೇರ್ಡ್ ಟು ಲರ್ನ್ ಆಲ್ವೇಸ್, ಬಿ ಪ್ರಿಪೇರ್ಡ್ ಟು ಸರ್ವ್ ಆಲ್ವೇಸ್, ಬಿ ಪ್ರಿಪೇರ್ಡ್ ಟು ಫೇಸ್ ಎನಿ ಇಶ್ಯೂಸ್, ಎನಿ ಪ್ರಾಬ್ಲಮ್ಸ್. ಯಾವುದೇ ಒಂದು ಸವಾಲುಗಳು, ಚಾಲೆಂಜಸ್ ಬಂದಾಗ ಅದನ್ನು ಎದುರಿಸುವ ಒಂದು ಆ ಕೌಶಲ್ಯಗಳನ್ನು, ಆ ಒಂದು ಕ್ಯಾರೆಕ್ಟರ್ ಬಿಲ್ಡಿಂಗ್ ಮಾಡ್ತದೆ ಈ ಸಂಸ್ಥೆ, ಈ ಸ್ಕೌಟ್ ಅಂಡ್ ಗೈಡ್. ಪ್ರತಿ ಒಂದು ಆಕ್ಟಿವಿಟಿ ಕೂಡ ಹಾಗೆ ನೀವು ಗಮನಿಸಿರಿಕಿದ್ರೆ ಸ್ನೇಹಿತರೆ, ಒಂದು ಕ್ಯಾಂಪಲ್ಲಿ ಒಂದು ಕ್ಯಾಂಪಲ್ಲಿ ಹೀಗೆ ಗ್ರೂಪ್ಸ್ ಮಾಡಿ ನಾಟಿಂಗ್, ಯಾರಿಗೆ ಗೊತ್ತುಂಟು ನಾಟಿಂಗ್ ಅಂತ ಹೇಳಿದ್ರೆ? ಸ್ಕೌಟ್ ಗೈಡ್, ಹ್ಯಾವ್ ಯು ಹರ್ಡ್ ಆಫ್ ನಾಟಿಂಗ್? ಎಸ್, ನೋ ಯು ಹ್ಯಾವ್. ದಟ್ ಇಸ್ ಒನ್ ಮೋರ್ ಸ್ಕಿಲ್. ಓಕೆ, ಆ ನಾಟಿಂಗ್ ಹೇಗೆ ಮಾಡುದು ಅಂತ ಹೇಳಿ ಕಲಿಸ್ತಿದ್ರಂತೆ. ಹಾಗೆ ಕಲಿಸ್ತಾ ಎಷ್ಟು ಸಲ ಮಾಡಿದ್ರು ಕೂಡ ಒಂದು ಗುಂಪಿಗೆ ಬರಲೇ ಇಲ್ಲ ಅಂತೆ ಆ ನಾಟಿಂಗ್. ಅದರಲ್ಲಿ ಒಬ್ಬ ಹುಡುಗ ಏನ್ ಮಾಡಿದಂತೆ, ಆ ನಾಟಿಂಗ್ ಮಾಡ್ತಾ ಇಡೀ ದಿವಸ ಟೈಮ್ ಇರುವಾಗೆಲ್ಲ ನಾಟಿಂಗ್ ಮಾಡ್ತಾ ಫೈನಲಿ ಹಿ ಲರ್ನ್ಡ್ ಇಟ್ ಸಿಮ್ಸ್. ಅವನು ಕಲ್ತ ಮತ್ತೆ ಅವನು ಏನ್ ಮಾಡಿದ, ಅವನ ಟೀಮಿನವರಿಗೆಲ್ಲರಿಗೂ ಹೇಳಿಕೊಟ್ಟ. ಸೊ ದ್ಯಾಟ್ಸ್ ವೇರ್ ಲೀಡರ್ ಹ್ಯಾಸ್ ಜಸ್ಟ್ ಕಮ್ ಅಪ್ ಇನ್ ದ ಕ್ಯಾಂಪ್. ಒಂದು ಹೇಗೆ ಒಂದು ನಾಯಕ ಒಂದು ಬಂದ, ಅವನು ಮಾತ್ರ ಬೆಳೆಯುವುದಲ್ಲ, ಅವನೊಟ್ಟಿಗಿರುವ ಟೀಮ್ ಮೆಂಬರ್ಸ್ಗಳನ್ನೆಲ್ಲರಿಗೂ ಹೇಳಿಕೊಟ್ಟಿದ್ದಾನೆ. ನೋಡಿ ಯಾವ ಥರ ನಾಯಕತ್ವ ಗುಣಗಳು ಬೆಳೀತದೆ ಅಂತೇಳಿ ಹಾಗೆ ಬೇಡನ್ ಪವಲ್ ಅವರು ಸ್ಟಾರ್ಟ್ ಮಾಡಿದ್ದೇ ಅದಕ್ಕೆ. ಅವರು ವಾರ್ ಟೈಮ್ ಆಗಿತ್ತು, ಸೀಜ್ ಆಗಿತ್ತು. ಆದ ನಂತರ ಅವ್ರು ಏನು ಮಾಡಿದ್ರು, ಅಲ್ಲಿ ಅವರಿಗೆ ಹೇಗೆ ಆ ಸೋಲ್ಜರ್ಸ್ ಗೈಡ್ ಅಲ್ಲಿ ಎಂತ ಸೋಲ್ಜರ್ಸ್ ಯಾವ ರೀತಿ ಬಾರ್ಡರನ್ನು ಅಥವಾ ಆ ಜಾಗವನ್ನು ಹೇಗೆ ಅವರು ರಕ್ಷಿಸ್ತಾ ಇದ್ರು, ರಕ್ಷಣೆಗೆ ನಿಲ್ತಿದ್ರು, ಅದನ್ನು ನೋಡಿ ಅವರಿಗೆ ಮುಟ್ಟಿಸಬೇಕು, ಕೆಲವು ವಿಷಯಗಳನ್ನಂತೂ ಕೆಳಗಿರುವ ವಿಷಯಗಳನ್ನು ಯಾವ ರೀತಿ ಮುಟ್ಟಿಸಬೇಕು ಅಂತ ಹೇಳುವ ಆಲೋಚನೆ ಮಾಡುವಾಗ ಆ ಊರಿನ ಪುಟ ಹುಡುಗರನ್ನು ಸೇರಿಸಿ ಅವರಿಗೊಂದು ಟ್ರೈನ್ ಮಾಡಿ ಒಂದು ಕೋಡ್ ಲ್ಯಾಂಗ್ವೇಜ್ ಅಲ್ಲಿ ಅವರಿಗೆ ಹೇಳಿಕೊಟ್ಟು, ನೀ ಮೆಸೇಜ್ ಅನ್ನು ಹೋಗಿ ಅವರಿಗೆ ಕೊಡಿ, ಕಾಡಿನ ಮಾಡಿದ್ರಂತೆ. ಆಗ ಮಕ್ಕಳು ಅಷ್ಟು ಪರ್ಫೆಕ್ಟ್ ಆಗಿ ಆ ಹುಡುಗರು ಮಾಡಿದ್ರಂತೆ ಆ ವರ್ಕ್ ಅಲ್ಲ. ಅದನ್ನ ನೋಡಿ ಬೇಡನ್ ಪೌಲಿಗೆ ಒಂದು ಇನ್ಸ್ಪಿರೇಷನ್ ಬಂದು ಅವ್ರು ಎಂತ ಹೇಳಿದ್ರು, ಪೊಟೆನ್ಷಿಯಲ್ ಮಕ್ಕಳಲ್ಲಿ ಇದ್ದೇ ಇದೆ, ಅವರನ್ನು ಬೆಳೆಸಿ ಟ್ರೈನ್ ಮಾಡುವ ಕೆಲಸ ನಮ್ಮದು, ಅಂತ ಒಂದು ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದಿದೆ ಸ್ಕೌಟಿಂಗ್. ಆ ರೀತಿ ಈಗ ನಮ್ಮ ದೇಶದಲ್ಲಿ ಕೂಡ ಹಾಗೆ 6 ಲಕ್ಷಕ್ಕಿಂತ ಜಾಸ್ತಿ ಮಕ್ಕಳು ಸ್ಕೌಟ್ ಅಂಡ್ ಗೈಡ್ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದರಲ್ಲಿ ನೀವು ಕೂಡ ಒಬ್ಬರು ಅಂತೇಳಿ ಹೆಮ್ಮೆ ಪಟ್ಕೊಳ್ಬೇಕು. ಅದರಲ್ಲಿ ನಾವು ಕೂಡ ಅಂತ ಸಂಸ್ಥೆಯಲ್ಲಿ, ನೇಷನ್ ಬಿಲ್ಡಿಂಗ್ ಸಂಸ್ಥೆಯಲ್ಲಿ ನಾವು ಸೇವೆ ಸಲ್ಲಿಸ್ತಾ ಇದ್ದೇವೆ ಅಂತೇಳಿ ನಾವು ಕೂಡ ಹೆಮ್ಮೆ ಪಡ್ತಾ ಇದ್ದೇವೆ. ಆ ರೀತಿ ನಾವು ಬೆಳೆದು ಬಂದಂತ ಈ ಸ್ಕೌಟಿಂಗ್ ಗೈಡಿಂಗ್. ಸೊ ಮಕ್ಕಳೇ, ನೀವು ಎಷ್ಟೇ ನೀವು ಪ್ರಯತ್ನ ಮಾಡಿ, ನಿಮಗೆ ಭಾರಿ ಒಳ್ಳೆ ರೀತಿಯ ಎಷ್ಟು ನೀವು ಎಫರ್ಟ್ ಹಾಕ್ತೀರೋ ಅಷ್ಟು ಒಳ್ಳೆಯದನ್ನು ನೀವು ಈ ಒಂದು ಸಂಸ್ಥೆಯಿಂದ ಪಡ್ಕೊಳ್ತೀರಿ. ಅದೇ ರೀತಿ ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ನಮಗೆ ಕೆಲವು ಧ್ಯೇಯಗಳಿದೆ. ನಾವು ಹೇಗೆ ಲೀಡರ್ಶಿಪ್ ಕ್ವಾಲಿಟೀಸ್ ಅನ್ನು ಬೆಳೆಸಲಿಕ್ಕೆ ಅವಕಾಶ ಇದೆಯೋ ಅದೇ ರೀತಿ ನಾವು ಸಮಾಜಕ್ಕೆ ಹಿಂತಿರುಗಿ ಕೊಡಬೇಕು ಅಂತ ಹೇಳುವ ಒಂದು ಆಶೆ, ಒಂದು ಮೋಟೋ ನಮ್ಮದು, ಸರ್ವಿಸ್ ಅಂತ ಹೇಳಿ. ಸರ್ವಿಸ್, ಹೌ ಡು ಯು ಸರ್ವ್ ದ ನೇಷನ್? ಯಾಕೆ ನಾವು ಸರ್ವ್ ಮಾಡಬೇಕು? ಸೊಸೈಟಿಯನ್ನು ಯಾಕೆ ಸರ್ವ್ ಮಾಡಬೇಕು? ನೋಡಿ, ನಾವು ಒಬ್ಬರೇ ಎಲ್ಲವನ್ನು ನಾನೇ ಮಾಡಿಕೊಳ್ತೀನಿ, ಎಲ್ಲ ನನ್ನದು ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಾವು ಉಣ್ಣುವ ಅನ್ನ ಕೂಡ ಯಾರೋ ರೈತ ಬೆಳೆಸಿದವ, ನಾವು ಉಟ್ಟ ಬಟ್ಟೆ ಕೂಡ ಯಾರೋ ನೇಯ್ದು ಕೊಟ್ಟದವರು, ನಾವು ನಮ್ಮ ಮನೆ ಕೂಡ ಬೇರೆ ಯಾರೋ ಕಟ್ಟಿಕೊಟ್ಟವರು. ನಾವು ಬೆಳಿಬೇಕಿದ್ರೆ ನಾವು
ಅರ್ನ್ ಮಾಡಬೇಕಿದ್ರೆ ಎಷ್ಟು ನಾವು ಅರ್ನ್ ಮಾಡ್ತೇವೋ ಅಷ್ಟು ನಾವು ಅರ್ನ್ ಮಾಡ್ತೇವೆ. ಅದನ್ನು ನಾವು ಅರ್ನ್ ಮಾಡಿದ್ದೇಗಿಲ್ರಿ ನಮ್ಮ ಸಮಾಜದಿಂದ ನಾವು ಅರ್ನ್ ಮಾಡಿದ್ದು. ನಮಗೆ ಯಾವ ರೀತಿ ನಾವು ನಮ್ಮ ಏನನ್ನು ಪಡೆದುಕೊಂಡಿದ್ದೇವೆ ಅದು ಸಮಾಜದಿಂದಲೇ ಪಡೆದುಕೊಂಡು, ನಮ್ಮಷ್ಟಕ್ಕೆ ನಾವು ಯಾವುದು ಮಾಡಲಿಲ್ಲ. ಸೊ ಇಟ್ ಈಸ್ ಅವರ್ ಡ್ಯೂಟಿ ಟು ಗಿವ್ ಬ್ಯಾಕ್ ಟು ದ ಸೊಸೈಟಿ. ಹೇಗೆ ನಾವು ಗಿವ್ ಬ್ಯಾಕ್ ಮಾಡ್ಬೋದು? ನಾನು ನಿಮಗೆಲ್ಲರಿಗೂ ಒಂದು ಪ್ರಶ್ನೆ ಕೇಳ್ತೇನೆ. ಕೋವಿಡ್ ಟೈಮಲ್ಲಿ ನೀವೆಲ್ಲರೂ ಇದ್ರಾ? ಲಾಕ್ಡೌನ್ ಟೈಮಲ್ಲಿ ನೀವೆಲ್ಲ ಇದ್ರಾ? ಎಷ್ಟು ಜನ ಮಾಸ್ಕ್ ಮಾಡಿ ಕೊಟ್ಟಿದ್ದೀರಿ ನಿಮ್ಮ ನೆರೆಕರೆಯವರಿಗೆ, ನಿಮ್ಮ ಫ್ರೆಂಡ್ಸ್ಗಳಿಗೆ, ಬಡವರಿಗೆ? ಎಷ್ಟು ಜನ ಮಾಸ್ಕ್ ಮಾಡಿದ್ದೀರಿ? ಮಾಸ್ಕ್ ತೆಗೆದು ಯಾರು ಎಷ್ಟು ಜನ ಕೊಟ್ಟಿದ್ದೀರಿ? ಮಾಸ್ಕ್ ಮಾಡ್ಲಿಕ್ಕಿತ್ತಲ್ಲ, ನಿಮಗೊಂದು ಆಕ್ಟಿವಿಟಿ ಇತ್ತಲ್ಲ, ಕೊಟ್ಟಿದ್ದೆಲ್ಲ ನಾನು. ಎಷ್ಟು ಜನ ಕೊಟ್ಟಿದ್ದೀರಿ? ಕೈ ಎತ್ತಿ. ಇನ್ನೊಬ್ಬರಿಗೆ ಮಾಸ್ಕ್ ಮಾಡಿ ಅಥವಾ ತೆಗೆದು ಇನ್ನೊಬ್ಬರಿಗೆ ಸರ್ವಿಸ್ ಮಾಡೋದು, ಡೊನೇಟ್ ಮಾಡೋದು ಮಾಡಿರ್ಬೋದಲ್ಲ? ಅದು ಬಿಡಿ, ಎಷ್ಟು ಜನ ಫುಡ್ ಕಿಟ್ ಕೊಟ್ಟಿದ್ದೀರಿ? ಫುಡ್ ಕಿಟ್ಸ್, ಆಹಾರ, ಒಂದಿಷ್ಟು ಅಕ್ಕಿ ಬಡವರಿಗೆ, ಯಾರಿಗೋ ಅಕ್ಕಿ ತೆಗಿಲಿಕ್ಕೆ ಆಗುದಿಲ್ಲ, ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಮೆಡಿಸಿನ್ಸ್ ಯಾರು ಕೊಟ್ಟಿದ್ದೀರಿ? ಹಣ ಯಾರು ಕೊಟ್ಟಿದ್ದೀರಿ? ಕೆಲವು ಬಡವರಿಗೆ ನಾವೆಲ್ಲ ಕೊಟ್ಟಿರ್ಬೋದಲ್ಲ. ದಟ್ ಈಸ್ ಸರ್ವಿಸ್. ಅದು ನಾವು ಮಕ್ಕಳಿಗೆ, ಎಷ್ಟೋ ಮಕ್ಕಳು ವಿಡಿಯೋ ಕಳಿಸಿದ್ದಾರೆ, ಎಷ್ಟೋ ಮಕ್ಕಳು ಫೋಟೋ ಕಳಿಸಿದ್ದಾರೆ ಲಾಕ್ಡೌನ್ ಟೈಮಲ್ಲಿ. ಯಾವ ರೀತಿ ಸರ್ವಿಸ್ ಮಾಡಿದ್ದಾರೆ ನಮ್ಮ ಪುತ್ತೂರಿನ ಮಕ್ಕಳು ಅಂತ ಹೇಳಿ ಭರತ್ ಸರ್ ಹತ್ರ ಕೇಳಿದರೆ ಗೊತ್ತಾಗ್ಬೋದು ಅಲ್ವಾ ಸರ್? ಆ ಥರ ಸರ್ವಿಸ್ ಮೈಂಡೆಡ್ ಇರಬೇಕು. ಗಿವ್ ಬ್ಯಾಕ್ ಟು ದ ಸೊಸೈಟಿ ವಾಟ್ ಯು ಹ್ಯಾವ್ ಗಾಟ್ ಫ್ರಮ್ ಇಟ್. ಸೊ ಈ ಥರ ಮೆಂಟಾಲಿಟಿಯನ್ನು ನಾವು ಬೆಳೆಸಬೇಕು. ದೇಶ ಪ್ರೇಮ ಬರೇ ಒಂದು ನಾವು ರಾಷ್ಟ್ರಗೀತೆ ಅಥವಾ ದೇಶಭಕ್ತಿ ಗೀತೆ ಹಾಡಿದ್ರೆ ಮಾತ್ರ ನಮಗೆ ದೇಶಭಕ್ತಿ ನಮ್ಮಲ್ಲಿ ಬೆಳೀತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಈ ದೇಶ ಈ ಮಣ್ಣಲ್ಲಿ ಇರುವಾಗ ಈ ದೇಶದ ಪ್ರತಿಯೊಂದು ಸಂಸ್ಕೃತಿ ಸಂಸ್ಕಾರವನ್ನು ನಾವು ರೆಸ್ಪೆಕ್ಟ್ ಕೊಡಬೇಕು. ಅದು ಮಾತ್ರ ಅಲ್ಲ, ಲಾ ಅಂಡ್ ಆರ್ಡರ್, ಯಾವ ಕಾನೂನು ಇದೆಯೋ ನಾವು ಅದನ್ನು ಪಾಲಿಸಲೇಬೇಕು. ಕಸ ಬಿಸಾಡಬೇಡಿ ಅಂತ ಹೇಳಿದ್ರೆ ಬಿಸಾಡಲೇಬಾರ್ದು, ಅದು ನಮ್ಮ ಡ್ಯೂಟಿ. ಅದು ವಿ ಹ್ಯಾವ್ ಆಲ್ ದ ರೈಟ್ಸ್, ಬಟ್ ಡ್ಯೂಟಿ ಅಂಡ್ ರೈಟ್ಸ್ ಗೋ ಟುಗೆದರ್. ಸೊ ನಾವು ನಮ್ಮ ದೇಶದ ಪ್ರತಿಯೊಂದು ಕಾನೂನನ್ನು ಪಾಲನೆ ಮಾಡಿದ್ರೆ ಮಾತ್ರ ನಮಗೆ ದೇಶಭಕ್ತಿ ಅಂತೇಳಿ ಹೇಳ್ಬೋದು. ಇಲ್ಲದಿದ್ರೆ ಅದೊಂದು ದೇಶಭಕ್ತಿ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಸೊ ನಿಮ್ಮ ಶಾಲೆಯಲ್ಲಿ ಯಾವ ಶಾಲೆ ರೂಲ್ಸ್ ರೆಗ್ಯುಲೇಷನ್ಸ್ ಹಾಕಿದಾರೋ ಅದನ್ನು ಫಾಲೋ ಮಾಡಬೇಕು. ಯಾವ ಸಂಸ್ಥೆಯಲ್ಲಿ ನಾವು ಬದುಕ್ತೇವೋ, ಯಾವ ಸಂಸ್ಥೆಯಲ್ಲಿ ಇದೇವೋ, ಆ ರೂಲ್ಸ್ ರೆಗ್ಯುಲೇಷನ್ ಕಾನೂನು ಅಲ್ಲಿ ಬದ್ಧತೆಯನ್ನು ನಾವು ಇಲ್ಲದಿದ್ರೆ ನಮಗೆ ಖಂಡಿತ ಅದರಿಂದ ನಮಗೆ ಸಮಸ್ಯೆ. ವೆನ್ ಯು ಬ್ರೇಕ್ ರೂಲ್ಸ್ ಯು ಫಾಲ್ ಇನ್ ಟು ಟ್ರಬಲ್. ಅದು ನಿಮಗೆ ಸಮಸ್ಯೆ ಆಗ್ತದೆ, ಪನಿಷ್ಮೆಂಟ್ ಆಗ್ತದೆ, ವಿಲ್ ಬಿ ಪೆನಲೈಸ್ಡ್ ಅಲ್ವಾ? ಆ ಥರ ಇರ್ತದೆ. ನಮ್ಮ ಹಾಗೆ ದೇಶದ ಪ್ರತಿಯೊಂದು ದೇಶಭಕ್ತಿ ಅಂತ ಹೇಳಿದ್ರೆ ಪ್ರತಿಯೊಂದು ಕಾನೂನು, ಎಲ್ಲ ಅಲ್ಲಿರುವ ಎಲ್ಲ ಸಂಸ್ಥೆಯಲ್ಲಿರುವ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲವನ್ನು ಫಾಲೋ ಮಾಡಿದರೆ ಮಾತ್ರ ಅದು ದೇಶಭಕ್ತಿ ಅಂತ ಹೇಳಲಿಕ್ಕೆ ಆಗ್ತದೆ. ಬೇಕಾಬಿಟ್ಟು ನಾನು ಹೀಗಿರ್ತೇನೆ ಅಂತೇಳಿ ಆಗೋದಿಲ್ಲ. ಅದನ್ನು ನಮ್ಮ ಸ್ಕೌಟ್ ಗೈಡ್ ಹೇಳಿಕೊಡ್ತದೆ. ಯಾವ ರೀತಿ ದೇಶಭಕ್ತಿಯನ್ನು ನಾವು ಬೆಳೆಸಬೇಕು ಅಂತ ಹೇಳುವುದನ್ನು ಕೂಡ ಬೆಳೆಸ್ತದೆ, ನಮ್ಮ ಸ್ಕೌಟ್ ಗೈಡ್ ಹೇಳಿಕೊಡ್ತದೆ. ಸೊ ಸ್ನೇಹಿತರೆ, ನೀವು ಯಾರೆಲ್ಲ ಈ ಕ್ಯಾಂಪಲ್ಲಿ ಭಾಗವಹಿಸ್ತೀರೋ ತಾಯಂದಿರು ಕೂಡ ಹಾಗೆ ನೆನ್ಪಿಟ್ಕೊಳ್ಳಿ. ಪ್ರತಿಯೊಂದು ಮಗು ಕೂಡ ಅಷ್ಟೇ ಒಳ್ಳೆ ರೀತಿಯಲ್ಲಿ ಬೆಳೆದು ಒಂದು ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ, ಒಳ್ಳೆ ಲೀಡರ್ ಆಗಿ, ಒಳ್ಳೆ ದೇಶಭಕ್ತರಾಗಿ ಬೆಳೆದು ಬರಬೇಕು. ಈ ರಾಷ್ಟ್ರಕ್ಕಾಗಿ ಬೆಳೆಸುವಂತ ಆ ಒಂದು ದೊಡ್ಡ ಎತ್ತರದ ಮಟ್ಟಕ್ಕೆ ನಾವು ತಗೊಂಡು ಹೋಗ್ಬೇಕಿದ್ರೆ ನಾವು ಕೂಡ ಅದರಲ್ಲಿ ಭಾಗಿಯಾಗಿರ್ಬೇಕು. ಈ ಸ್ಕೌಟ್ ಗೈಡ್ ಸಂಸ್ಥೆ ಅದಕ್ಕೆ ಶ್ರಮ ಪಡ್ತಾ ಇದೆ. ಮಕ್ಕಳು ಕೂಡ ಅದರಲ್ಲಿ ಭಾಗವಹಿಸಿದ ಪ್ರತಿಯೊಂದು ಮಗು ಕೂಡ ಎಲ್ಲವನ್ನು ಪಡೆದುಕೊಂಡು ಉತ್ತಮ ಪ್ರಜೆಗಳಾಗಿ ಬೆಳೆದು ಬರಬೇಕು ಅಂತ ಹೇಳುವುದೇ ನಮ್ಮ ಆಶಯ. ನಿಮಗೆಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ, ಈ ಬೆತನಿ ಶಾಲೆ ಯಾವ ಒಂದು ಸಂಸ್ಕಾರ ಒಂದು ನೀಡಬೇಕು, ಯಾವ ರೀತಿ ಮಕ್ಕಳನ್ನು ಬೆಳೆಸಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಆ ಮಕ್ಕಳಿಗೆ ಒಂದು ಕ್ಯಾಂಪ್, ಸ್ಕೌಟ್ ಗೈಡ್ ಮಕ್ಕಳಿಗೆ ಓವರ್ ನೈಟ್ ಕ್ಯಾಂಪ್ ಅನ್ನು ಅಲ್ಲಿ ಆಯೋಜಿಸಿದ್ದಾರೆ. ಅವರಿಗೆ ನಾನು ಶುಭಾಶಯಗಳು, ಅವರ ಶ್ರಮಕ್ಕೆ ನಾನು ಅಪ್ರಿಸಿಯೇಷನ್ ಕೊಡ್ತಾ, ಐ ಆಮ್ ವೆರಿ ಮಚ್ pleased and it's a great pleasure to be with all of you today and be a part of this camp. It's not for us to be a part of your camp, 2 days camp. It's the children, it's the scouts and guides who are going to enjoy the whole 2 days. ನಿಮಗೆ ಎಷ್ಟು ಪಡೀಲಿಕ್ಕೆ ಆಗ್ತದೆ ಆ ಕ್ಯಾಂಪಿನ ಪಡೆದುಕೊಳ್ಳಿ ಮಕ್ಕಳೇ. ಆದಷ್ಟು ಒಳ್ಳೇದು ಮಾಡಿ, ಒಳ್ಳೇದಾಗಿ, ಒಳ್ಳೆ ಪ್ರಜೆಗಳಾಗಿ ಅಂತೇಳಿ ಆಶಿಸ್ತಾ ನಾನು 2 ಮಾತು ಮುಗಿಸ್ತೇನೆ. ಜೈ ಸ್ಕೌಟ್ಸ್ ಅಂಡ್ ಗೈಡ್ಸ್. ಧನ್ಯವಾದಗಳು ಮ್ಯಾಮ್. ಇದೀಗ ನಮ್ಮ ಶಾಲಾ ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷರಾಗಿರುವ ಶ್ರೀಯುತ ರಘುನಾಥ್ ರೈ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಶಾಲೆಯ ಈ ಒಂದು ಸ್ಕೌಟ್ಸ್ ಗೈಡ್ಸ್ ಬುಲ್ಬುಲ್
ಬುಲ್ಬುಲ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂತಹ ನಮ್ಮ ಶಾಲೆಯ ಸಂಚಾಲಕಿಯವರು ವಂದನೀಯ ಭಗಿನಿ ಪ್ರಶಾಂತಿ BS ರವರೇ, ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರೇ, ಹಾಗೂ ನನ್ನೊಟ್ಟಿಗೆ ಸದಾ ಒಂದು ಕೈ ಜೋಡಿಸಿಕೊಂಡು ಬರುತ್ತಿರುವಂತಹ ನಮ್ಮ ಶಾಲೆಯ PTA ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರೇ ಮತ್ತು ಡೋನರ್ಸ್ಗಳೇ, ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಶಿಕ್ಷಕರೇ ಮತ್ತು ವಿದ್ಯಾರ್ಥಿಗಳೇ ಮತ್ತು ಪೋಷಕರೇ. ಬಹುಶಃ ನಮ್ಮ ಭರತ್ ಸರ್ ಅವರು ಒಂದು ಮಾತನ್ನು ಕೇಳಿದರು, ಭಾಷಣದ ಜಾಸ್ತಿ ಬೇಕಾ ಬೇಡವಾ ಅಂತ. ಆಗ ಕೇವಲ ಮೇಬಲ್ ಮೇಡಮ್ರವರು ಮಾತ್ರ ಉತ್ತರ ಕೊಟ್ಟದ ಹೊರತು ಆ ಕಡೆಯಿಂದ ಉತ್ತರ ಬರಲಿಲ್ಲ. ಆದ್ದರಿಂದ ಇದರ ಅವಶ್ಯಕತೆ ಜಾಸ್ತಿ ಇಲ್ಲ ಅಂತ ನನ್ನ ಭಾವನೆ. ಆದರೂ ಒಬ್ಬ ಪೋಷಕನಾಗಿ ಒಂದು ಎರಡು ನಿಮಿಷ ತಮ್ಮ ಮುಂದೆ ನಿಲ್ಲಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಷ್ಟೇ. ಬಹುಶಃ ಭರತ್ ಸರ್ ಅವರು ಮತ್ತೊಂದು ಪ್ರಶ್ನೆಯನ್ನು ಕೇಳಿದರು, ಇದು ಈ ಶಾಲೆಯಲ್ಲಿ ಮಾಡುತ್ತಿರುವಂತಹ ಪ್ರಥಮ ಕ್ಯಾಂಪ್ ಅಂತ. ಖಂಡಿತವಾಗಿಯೂ ಪ್ರಥಮ ಕ್ಯಾಂಪ್ ಅಲ್ಲ, ಆದರೆ ಹೊರ ಜಗತ್ತಿಗೆ ಕಾಣುವ ಹಾಗೆ ಆಗುವಂತಹ ಪ್ರಥಮ ಕ್ಯಾಂಪ್ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಕಾಣ್ತದೆ. ನಾನು ಮತ್ತೆ ಕಳೆದ ಒಂದು ನಮ್ಮ ಪ್ರಥಮ ಮೀಟಿಂಗ್ನಲ್ಲಿ ನಮ್ಮ ಶಾಪಿ ಅವರೊಂದು ಮಾತನ್ನು ಹೇಳಿದರು, ಹೆಚ್ಚು ಮಕ್ಕಳು ನಮ್ಮ ಸ್ಕೌಟ್ಸ್ ಗೈಡ್ಸ್ಗೆ ಸೇರಬೇಕು ಅನ್ನುವಂಥ ಒಂದು ಮಾತನ್ನು ಹೇಳಿದರು ನಮ್ಮ PTA ಫಸ್ಟ್ ಮೀಟಿಂಗಲ್ಲಿ. ಅದು ನಮ್ಮ ತಲೆಯಲ್ಲಿ ಕೊರೈತಾ ಇತ್ತು. ಇತ್ತೀಚೆಗೆ ನನ್ನ ಆತ್ಮೀಯ ಮಿತ್ರರಾದಂಥ ಶ್ರೀಯುತ ರಾಮಚಂದ್ರ ಭಟ್ರವರು ನಾವು ಮಾತನಾಡ್ತಾ ಇರುವಾಗ ಇಲ್ಲಿಯ ಕ್ಯಾಂಪಿನ ಬಗ್ಗೆ ಒಂದು ಮಾತು ಬಂತು. ಇದನ್ನು ಸ್ವಲ್ಪ ಮೇಲ್ಮಟ್ಟಕ್ಕೆ ನಾವು ತರಬೇಕು ಎನ್ನುವಂಥ ಒಂದು ಯೋಚನೆ ಬಂದು ನಾವು ನಮ್ಮ ಪ್ರಾಂಶುಪಾಲರನ್ನು ಭೇಟಿಯಾದಾಗ ಅವರು ನಮಗಿಂತ 100 ವೇಗದಲ್ಲಿ ಸ್ಪೀಡಲ್ಲಿ ಅವರಿದ್ದಾರೆ, ಅತ್ಯುತ್ತಮವಾದಂಥ ಒಂದು ಸ್ಪಂದನೆಯನ್ನು ಕೊಟ್ಟರು. ಅದನ್ನು ನಾವು PTA ಮೀಟಿಂಗಲ್ಲಿ ಇಟ್ಟಿದ್ದೆವು. ಆಗ ನಮಗೆ ಸಿಕ್ಕಿದವರು ನಮ್ಮ ಶಾಲೆಯ ಸಂಚಾಲಕಿಯರವರ ವಂದನೀಯ ಭಗಿನಿ ಪ್ರಶಾಂತಿಯವರು ಮತ್ತು ನಮ್ಮ ಕಾರ್ಯಕಾರಿ ಸಮಿತಿಯವರು. ಇದನ್ನು ನಾವು ಯಾವ ಮಟ್ಟಕ್ಕೆ ಬೇಕಾದರೂ ತಗೊಂಡು ಹೋಗುವ, ಈ ವರ್ಷ ಒಂದು ಫೌಂಡೇಶನ್ ಆಗಿ ತಗೊಂಡು ಇನ್ನು ಮುಂದಕ್ಕೆ ಈ ದೊಡ್ಡ ಮಟ್ಟದಲ್ಲಿ ನಾವು ಯಾವಾಗಲೂ ಇದಕ್ಕೊಂದು ಕ್ಯಾಂಪಿಗೆ ನಾವು ಬೆಂಚ್ ಮಾರ್ಕ್ ಅಂತ ನಾವು ಯಾವುದನ್ನು ತಗೊಳ್ತೇವೆ ಅಂತ ಹೇಳಿದರೆ ನಾವು ಲಿಟಲ್ ಫ್ಲವರ್ ಶಾಲೆಯನ್ನು ನಾವು ತಗೊಳ್ಳೋದು. ಯಾಕೆಂತ ಹೇಳಿದರೆ ನಮ್ಮ ಮಕ್ಕಳು ಅದೇ ಶಾಲೆಯಲ್ಲಿ ಕಲಿತು ಬಂದವರು, ಆ ಶಾಲೆಯಲ್ಲಿ ಯಾವ ರೀತಿಯಲ್ಲಿ ನಡೀತದೆ ಅನ್ನೋದನ್ನು ನಾವೆಲ್ಲರೂ ಗಮನಿಸಿದ್ದೇವೆ. ಇಲ್ಲಿ HM ಇದ್ದಾರೆ ಮತ್ತು ಇಲ್ಲಿ ಬಾಲಕೃಷ್ಣ ಸರ್ ಅವರಿದ್ದಾರೆ. ನಮ್ಮ ಕನಸು ಅಂತಹ ಒಂದು ಕ್ಯಾಂಪ್ ಈ ಶಾಲೆಯಲ್ಲಿ ಕೂಡ ಆಗಬೇಕು ಅನ್ನುವಂಥದ್ದು ನಮ್ಮ ಕನಸು. ಅದಕ್ಕೆ ಫೌಂಡೇಶನ್ನು ಮಾತ್ರ ನಾವು ಇವತ್ತು ಆಗ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ಖಂಡಿತವಾಗಿಯೂ ಆ ಮಟ್ಟಕ್ಕೆ ಹೋಗ್ತದೆ ಎನ್ನುವಂತಹ ಭಾವನೆ ನನ್ನದು. ಇನ್ನೊಂದೇನಂತ ಹೇಳಿದರೆ, ಒಬ್ಬರು ಅವತಾರಿ ಪುರುಷರೊಬ್ಬರು ಒಂದು ಮಾತನ್ನು ಹೇಳಿದ್ದಾರೆ, ನೀವು ಶುದ್ಧವಾದ ಮನಸ್ಸಿನಿಂದ ಅಥವಾ ಪರಿಶುದ್ಧವಾದ ಮನಸ್ಸಿನಿಂದ ಒಂದು ಹೆಜ್ಜೆ ಮುಂದೆ ಬಂದರೆ ನಾನು ನಿಮ್ಮ ಕಡೆಗೆ 10 ಹೆಜ್ಜೆ ಇಟ್ಟು ಮುಂದೆ ಬರ್ತೇನೆ ಅಂತ. ನಾವು ಇಷ್ಟೊಂದು ದೊಡ್ಡ ವ್ಯವಸ್ಥೆ ಆಗ್ತದೆ ಅಂತೇಳಿ ನಾವು ಖಂಡಿತ ಯೋಚನೆ ಮಾಡಿರಲಿಲ್ಲ. ಆದರೆ ಈ ಒಂದು ನಾವು ಯಾವ ರೀತಿಯಲ್ಲಿ ಯೋಚನೆ ಮಾಡಿದೆವು ಅದಕ್ಕಿಂತ 100 ಪಟ್ಟು ಜಾಸ್ತಿ ಮಟ್ಟದಲ್ಲಿ ಇಲ್ಲಿಯ ವ್ಯವಸ್ಥೆ ಆಗಿದೆ. ಬಹುಶಃ ಇದು ನಮಗೆ ಭಗವಂತ ಕೊಟ್ಟಂತಹ ಅನುಗ್ರಹ ಅಂತ ಹೇಳಿ ನನ್ನ ಭಾವನೆ. ಇದಕ್ಕೆಲ್ಲ ಕಾರಣ ಪರಿಶುದ್ಧ ಮನಸ್ಸಿನಿಂದ ಇರುವಂತಹ ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರು, ನಮ್ಮೊಟ್ಟಿಗೆ ಕೈ ಜೋಡಿಸಿರುವಂತಹ ಎಲ್ಲ ಪೋಷಕರು. ಇನ್ನೊಂದು ಎರಡನೇ ವಿಚಾರವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಇಂತಹ ಕಾರ್ಯಕ್ರಮದ ಅವಶ್ಯಕತೆ ಇದೆಯಾ ಎನ್ನುವಂಥದ್ದು ಎರಡನೇ ಪ್ರಶ್ನೆ. ನನಗೆ ಕಂಡಾಗೆ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳು, ಅವರ ಪೋಷಕರು ಅವರ ಮಕ್ಕಳನ್ನು ಅದು ಚೆಸ್ ಮತ್ತು ಭರತನಾಟ್ಯ ಇರಬಹುದು ಅಥವಾ ಯಾವುದು ಕರಾಟೆ ಇರಬಹುದು, ಇದ್ದ ಎಲ್ಲ ಕ್ಲಾಸುಗಳಿಗೆ ಸೇರಿಸ್ತಾರೆ. ಆ ಮಕ್ಕಳಿಗೆ ಮನೆಯಲ್ಲಿ ಪೇರೆಂಟ್ಸ್ಗಳ ಹತ್ರ ಮಾತಾಡಲಿಕ್ಕೆ ಪುರ್ಸೊತ್ತಿಲ್ಲ. ಅವರ ಮನೆಯಲ್ಲಿ ಇರುವಂಥ ಅಜ್ಜಿ ಕೆಲವ್ರ ಮನೆಯಲ್ಲಿದ್ದಾರೆ, ಕೆಲವರ ಮನೆಯಲ್ಲಿ ಇಲ್ಲ. ಅವರಿಗೆ ಹೊರ ಪ್ರಪಂಚ ಹೇಗೆ ಉಂಟು ಅನ್ನುವುದೇ ಗೊತ್ತಿರುವುದಿಲ್ಲ. ಇದು ಈಗಿನ ಪರಿಸ್ಥಿತಿ. ಶಾಲೆ ಮಕ್ಕಳನ್ನು ಮನೆಯಿಂದ ಡೋರ್ ಸ್ಟೆಪ್ನಿಂದ ಮಕ್ಕಳನ್ನು ರಿಕ್ಷಾಕ್ಕೆ ಹಚ್ಚಿಸ್ತಾರೆ ಅಥವಾ ಯಾವುದೋ ಒಂದು ವಾಹನದಲ್ಲಿ ಕಲಿಸ್ತಾರೆ. ಅವರು ಶಾಲೆಗೆ ಬರ್ತಾರೆ, ಹೊರಗಿನ ಪ್ರಪಂಚ ಯಾವ ರೀತಿ ಅಂತ ಅವರಿಗೆ ಗೊತ್ತಿಲ್ಲ. ನಾವೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗದಲ್ಲಿ ಇದ್ದೇವೆ. ನಮ್ಮ ಜೀವನ ಕೂಡ ಪ್ರತಿದಿನ ಮೆಕ್ಯಾನಿಕಲ್ ರೀತಿಯಲ್ಲಿ ನಡೀತಾ ಉಂಟು. ನಾವೆಲ್ಲರೂ ಎಲ್ಲ ಮಕ್ಕಳು, ಪೇರೆಂಟ್ಸ್ ಎಲ್ಲರೂ ಕೂಡ ಮೊಬೈಲ್ ಅನ್ನುವಂತಹ ಒಂದು ಮೆಕ್ಯಾನಿಕಲ್ ವಸ್ತುಗೆ ನಾವೆಲ್ಲರೂ ದಾಸರಾಗಿ ಬಿಟ್ಟಿದ್ದೇವೆ. ಹೊರ ಪ್ರಪಂಚ ಹೇಗೆ ಉಂಟು ಅನ್ನೋದೇ ಯಾರಿಗೂ ಗೊತ್ತಿಲ್ಲದಂಥ ಪರಿಸ್ಥಿತಿ ಬಂದಿದೆ. ಇದನ್ನೆಲ್ಲ ತಿಳಿಯಬೇಕು ಅಂತ ಹೇಳಿದರೆ ಇಂತಹ ಕ್ಯಾಂಪ್ಗಳ ಅವಶ್ಯಕತೆ ಇದೆ ಅಂತೇಳಿ ಒಂದು ನಾವು ಮನಗಂಡು ಇದು ಉತ್ತಮ ರೀತಿಯಲ್ಲಿ, ಇನ್ನೂ ಅತ್ಯಂತ ಉತ್ತಮ ರೀತಿಯಲ್ಲಿ ಇದು ಆಗಬೇಕು ಎನ್ನುವ ಒಂದು ದೃಷ್ಟಿಯಿಂದ ಈ ಕಾರ್ಯಕ್ರಮಕ್ಕೆ ನಾವು ಇಳಿದಿದ್ದೇವೆ. ಬಹುಶಃ ಎಲ್ಲ ಪೋಷಕರು ಇದು ನಮಗೆ ಬೇಕಾದಂಥ ಸಪೋರ್ಟನ್ನು ಕೊಟ್ಟಿದ್ದಾರೆ. ಇನ್ನೊಮ್ಮೆ ತಮಗೆಲ್ಲರಿಗೂ ಎಲ್ಲ ನಮ್ಮ ಕಾರ್ಯಕಾರಿ ಸಮಿತಿಯ ಪರವಾಗಿ ಮತ್ತು ನಮ್ಮ ಆಡಳಿತ ಮಂಡಳಿಯ ಸದಸ್ಯರ ಪರವಾಗಿ ವಂದನೆಯನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಧನ್ಯವಾದಗಳು ಸರ್.
ಆದರಣೀಯರೇ, ಸಹಾಯ ಮಾಡುವ ಹೃದಯವೇ ಸಮಾಜದ ನಿಜವಾದ ಶಕ್ತಿ. ನಿಮ್ಮ ಉದಾರ ಮನಸ್ಸು ನಮ್ಮ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಬೆಳಕು, ಕೊಡುವ ಕೈ ಸದಾ ಮೇಲು ಎಂಬ ಮಾತಿನಂತೆ ನಮ್ಮ ಈ ಶಿಬಿರಕ್ಕೆ ನೆರವಾದ ದಾನಿಗಳಿಗೆ ವಂದಿಸುವ ಸಮಯ. We received your sponsorship with profound gratitude. Your faith in our work and your generous support have empowered us to reach new heights. We hope you will continue believing in us. I request Mrs. Kavita to read out the names of our sponsors. I request our President, Reverend Sister Prashanti B.S., the correspondent to offer a sapling to our parents as a token of our gratitude. We are grateful to our parents for generously contributing towards the Scout Guides camp. I kindly request the following parents to please come forward and accept our token of gratitude and respect. Mr. Ramachandra Bhatt, Mr. Alvin Torres, Mrs. Nisha Yam, Mrs. Sunita Pereira, Mrs. Chilpati, Mr. Lancy Rodriguez, Mr. Santosh Shetty, Mrs. Cheryl Meneges, Mrs. Mabel D'Souza, Mrs. Violet Pinto, proprietor of Imperial Furniture, Mr. Roshan Lasrado, Mrs. Kavya K, Mr. Abdul Aziz Darbe, Mrs. Beena Rebello, Dr. Podia, Mrs. Alice Fernandez, Mr. Rajesh K, Mr. Madhusudan, Mr. Pradeep S, Mr. Melvin Montero, Mr. Umar Farooq, Mr. Krishna Prakash, Mr. Ashraf Bedrada, Mr. Radha Krishna, Mr. Manoj. We are also proud to announce that the following items are contributed by our parents. I request them to come and accept our token of love. Mr. Raghunath Rai has sponsored juice. Mr. Ishad has sponsored for breakfast. Mr. Jabbar, proprietor of Asian Wood Furniture, has sponsored for ice cream. Mr. Naveen has sponsored payasam. Mrs. Teresa Sikvera sponsored for today's live program. Mrs. Sunita Pasanna sponsored for today's live program. My special thanks goes to Mrs. Mabel D'Souza, ALT Guide, for her generous contribution for this program. Mr. Chandraksha, Rover Reader, Saint Philomena PU College, Puttur. Mr. Balakrishna, teacher, Little Flower School, Darbe, Puttur, for your wholehearted support and guiding our students during this Scout Guide camp. I request you all to come forward and to receive a token of appreciation. Once again, we remain grateful to each parent for supporting us. May God protect and bless you all. Thank you.
sister. Now I request Reverend Sister Prashanti B.S., the president of today's program, to brighten up this gathering by your precious words. ವೇದಿಕೆಯಲ್ಲಿ ಉಪಸ್ಥಿತರಿರುವ ಹಾಗೂ ಇವತ್ತಿನ ಈ ಶಿಬಿರಾಗ್ನಿಯ ಉದ್ಘಾಟಕರಾಗಿ ಆಗಮಿಸಿದಂಥ ವಂದನೀಯ ಭಗಿನಿ ಶುಭರವರೇ ಹಾಗೂ ಎಲ್ಲ ಗೌರವಾನ್ವಿತ ಅತಿಥಿ ಗಣ್ಯರೇ, ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷರೇ, ಕಾರ್ಯಕಾರಿ ಸಮಿತಿಯ ಸದಸ್ಯರೇ, ಶಾಲಾ ಸುರಕ್ಷಾ ಸಮಿತಿಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಶಿಕ್ಷಕ ವರ್ಗದವರೇ, ಎಲ್ಲ ಮಕ್ಕಳ ಹೆತ್ತವರೇ ಹಾಗೂ ನನ್ನ ಪ್ರೀತಿಯ ಸ್ಕೌಟ್ ಗೈಡ್ಸ್ ಕಪ್ಸ್ ಬುಲ್ಬುಲ್ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ವಂದನೆಗಳು, ಶುಭ ವಂದನೆಗಳು, ಅಭಿನಂದನೆಗಳು. ಇವತ್ತು ಭಾಷಣ ಕೇಳಲಿಕ್ಕೆ ಯಾರಿಗೂ ಬೇಡ, ಯಾಕಂತೇಳಿದರೆ ಈಗಾಗಲೇ ಎಲ್ಲ ವಿಷಯಗಳನ್ನು ನೀವು ಆಲಿಸಿದ್ದೀರಿ. ಪುನಃ ನಾವು ಹೇಳಿದರೆ ಬಹಳ ಕಷ್ಟ ಆದೀತು. ಆತ್ಮೀಯರೇ, ಇಬ್ಬರು ಒಳ್ಳೆಯ ಯುವಕರು, ಒಬ್ಬರು 60 ವರ್ಷದ ಮೇಲಿನವರು, ಇನ್ನೊಬ್ಬರು 40 ವರ್ಷದವರು. ಅವರ ಮನೆಗಳು ಹತ್ತಿರ ಇದ್ದವು. ಒಂದು ಕಂಪೌಂಡ್ ವಾಲ್ ಮಾತ್ರ ಇತ್ತು. ಆಚೆ ಬದಿಯಲ್ಲಿ ಒಬ್ಬರು, ಈಚೆ ಬದಿಯಲ್ಲಿ ಒಬ್ಬರು. ಅವರಿಗೆ 2 ಗಿಡಗಳನ್ನು ತಂದರು. ಒಳ್ಳೆಯ ಗಿಡ, ಈಗ ನಾನು ಹೂವಿನ ಗಿಡಗಳನ್ನು ಕೊಟ್ಟೆ ಅಲ್ಲ, ಅದೇ ರೀತಿ 2 ಗಿಡಗಳನ್ನು ತಂದು ಚಂದ ಮಾಡಿ ಅವರು ಅಗೆದು ನೆಟ್ಟರು. 40 ವರ್ಷದ ಯುವಕ ಏನು ಮಾಡಿದ ಅಂತ ಹೇಳಿದರೆ, ಅದಕ್ಕೆ ಪ್ರತಿದಿನ 2 ಸಲ ನೀರು ಹಾಕಿದ. ಅದೇ ರೀತಿ 15 ದಿವಸಕ್ಕೊಮ್ಮೆ ಗೊಬ್ಬರ ಹಾಕಲಿಕ್ಕೆ ಶುರು ಮಾಡಿದ. 60 ವರ್ಷದ ಮೇಲಿನ ಯುವಕರೇ ಅಂತ ಹೇಳ್ಬೋದು. ಅವರು ಕೂಡ ಗಿಡವನ್ನು ಚೆನ್ನಾಗಿ ನೆಟ್ಟರು. ಅದಕ್ಕೆ ದಿವಸಕ್ಕೆ ಒಮ್ಮೆ ಮಾತ್ರ ನೀರು ಹಾಕಿದ್ರು. 2-3 ತಿಂಗಳಿಗೆ ಒಮ್ಮೆ ಅವರು ಗೊಬ್ಬರ ಹಾಕಿದ್ರು. ಇಬ್ಬರ ಗಿಡಗಳು ಬೆಳೆಯಿತು, ಬಹಳ ಪುಷ್ಟಿಯಾಗಿ ಬೆಳೆಯಿತು, ಒಳ್ಳೆಯ ಹೂಗಳನ್ನು ಕಟ್ಟವು. ಒಂದು ದಿವಸ ಜೋರಾಗಿ ಬಿರುಗಾಳಿ ಮಳೆ ಬಂತು. ಮಳೆ ಬರುವಾಗ ಈ 40 ವರ್ಷದ ಯುವಕ ನೆಟ್ಟಂತ ಗಿಡ ಉಂಟಲ್ಲ, ಅದು ಅಡ್ಡ ಬಿತ್ತು. 60 ವರ್ಷದ ಮೇಲಿನ ಯುವಕ ನೆಟ್ಟಂತ ಗಿಡ ಬಹಳ ಸ್ಟ್ರಾಂಗ್, ಬಲಿಷ್ಠವಾಗಿ ನಿಂತಿತು. ನಾನು ಯಾಕೆ ಅಂತೇಳಿ ಹೇಳಿದ್ದೇನೆ, ಎಲ್ಲ ಹೆತ್ತವರಿಗೆ ಹೇಳಿದೆ, ನಿಮ್ಮ ಮಕ್ಕಳನ್ನು ನೀವು ಈಗಾಗಲೇ ಹೇಳಿದ್ದಾರೆ ಬಾಯಿಗೆ ಕೊಡ್ತೀರಿ, ಎಲ್ಲವನ್ನು ಅವರ ಕೆಲಸಗಳನ್ನು ನೀವು ಮಾಡ್ತೀರಿ. ಶೂಸ್ ಹಾಕುವಂಥದ್ದು, ಅವರದ್ದು ಶರ್ಟ್ ಹಾಕುವಂಥದ್ದು, ಅಥವಾ ಸ್ಕರ್ಟ್, ಬ್ಲೌಸು ಅಥವಾ ಸಾಕ್ಸ್, ತಲೆ ಬಾಚುವಂಥದ್ದು, ಎಲ್ಲವನ್ನು ಟಿಫಿನ್ ಎಲ್ಲವನ್ನು ರೆಡಿ ಮಾಡಿ ಕೊಡ್ತೀರಿ. ಏನು ಮಾಡಲಿಲ್ಲ, ಮುಖ ತೊಳೆಯುತ್ತೀರಿ. ಅಷ್ಟು ಮಾತ್ರ ಅಲ್ಲ, ಬಾಯಿಗೆ ಕೊಡ್ತೀರಿ. ಆಗ ಏನಾಗ್ತಾರೆ, ಮಕ್ಕಳು ಬೆಳೆಯುವುದಿಲ್ಲ. ಈ 60 ವರ್ಷದ ಯುವಕ ಏನು ಮಾಡಿದ, ಆ ಗಿಡಕ್ಕೆ ಒಮ್ಮೆ ಅಂತ 3 ತಿಂಗಳಿಗೊಮ್ಮೆ ಗೊಬ್ಬರ ಹಾಕಿದ್ದು. ಅದು ಏನು ಮಾಡಿತ್ತು, ಅದು ನೀರು ಮತ್ತು ಗೊಬ್ಬರಕ್ಕಾಗಿ ತುಂಬ ಆಳವಾಗಿ ಬೇರುಗಳು ಹೋದವು. ಅದು ಬಲಿಷ್ಠವಾಗಿ ಬೆಳೆಯಿತು. ಇದಕ್ಕೆ ಗಳಿಗೆ ಅದಕ್ಕೆ ಆಹಾರ ಅಂತ ಹೇಳಿದರೆ ಗೊಬ್ಬರ, ನೀರನ್ನು ಹಾಕಿ ಅದು ಏನು ಮಾಡಿತ್ತು, ತನಗೆಲ್ಲವೂ ಸಿಗ್ತದೆ, ಆದರೆ ನಾನು ಯಾಕೆ ಕಷ್ಟಪಡಬೇಕು ಅಂತೇಳಿ ಮೇಲಿಂದ ಮೇಲೆ ಅದು ಬೇರುಗಳಿತ್ತು. ಅದೇ ರೀತಿ ಮಕ್ಕಳು ಕೂಡ ಎಲ್ಲವನ್ನು ಅಮ್ಮ ಅಪ್ಪ ಮಾಡಿ ಕೊಡ್ತಾರೆ, ಎಲ್ಲವನ್ನು ನಮ್ಮ ಬಾಯಿಗೆ ಕೂಡ ಕೊಡ್ತಾರೆ. ನಾವೇನು ಜಗಿಯುವುದು ಕೂಡ, ಒಂದು ವೇಳೆ ಅವರು ಬುದ್ಧಿ ಕೊಡ್ತಾರೆ ಏನೋ ಗೊತ್ತಿಲ್ಲ ನನಗೆ, ಮಿಕ್ಸಿಯಲ್ಲಿ ಹಾಕಿ ಅಷ್ಟು ನೀವು ರೆಡಿ ಮಾಡಿ ಕೊಡ್ತೀರಿ. ಆಗ ಮಕ್ಕಳು ಏನು ಮಾಡ್ತಾರೆ, ಎಲ್ಲವನ್ನು ಕೊಡ್ತಾರೆ. ನಾವು ಯಾಕೆ ಕಷ್ಟಪಡಬೇಕು, ಯಾಕೆ ಬೆವರಿಳಿಸಬೇಕು ಅಂತೇಳಿ. ಅದರಿಂದ ಹಾಗೆ ನೀವು ಮಾಡುವುದಿಲ್ಲ. ಆದರೆ ನಾನೊಂದು ಉದಾಹರಣೆಗೆ ಹೇಳಿದ್ದು, ನಿಮ್ಮ ಮಕ್ಕಳನ್ನು ಇವತ್ತು ನೀವು 2 ದಿವಸದ ಕ್ಯಾಂಪಿಗೆ ಬಿಟ್ಟಿದ್ದೀರಿ, ಬಹಳ ಖುಷಿ ಆಯಿತು. ಇದು ಪ್ರಥಮ ಅಂತ ಹೇಳಿದ್ರು. ಆದರೆ ನಮ್ಮ ಇಲ್ಲೇ ಸ್ಕೌಟ್ ಗೈಡ್ಸ್ ಟೀಚರ್ಸ್ ಹೇಳ್ತಾರೆ, ಇದು 7ನೇ ಬಾರಿ. ಹೌದು, ಯಾಕಂದ್ರೆ ನಾವು ಹೊರಗಿನ ಪ್ರಪಂಚಕ್ಕೆ ತಿಳಿಸ್ಲಿಲ್ಲ. ಇವತ್ತು ಕೂಡ ಪರದೆಗಳನ್ನು ತೆಗೆಯುತ್ತಿದ್ದರೆ ಇನ್ನೂ ಕೂಡ ಹೊರಗಿನ ಪ್ರಪಂಚಕ್ಕೆ ತಿಳಿಸಬಹುದಿತ್ತು. ಆದರೆ ಲಿಟ್ಲ್ ಫ್ಲವರ್ ಶಾಲೆ ಮತ್ತು ಬೆತ್ತನಿ 2 ಒಂದೇ ಆಡಳಿತ ಮಂಡಳಿಯಲ್ಲಿ ನಡೆಯುವಂತ ಶಾಲೆಗಳು, 2 ನಮ್ಮದೇ. ಅದು ಕೂಡ ಶಾಲೆ ನಮ್ಮದೇ, ಅದು ಕನ್ನಡ ಮೀಡಿಯಂ, ಇದು ಇಂಗ್ಲಿಷ್ ಮೀಡಿಯಂ. ಆದರೆ ಅಲ್ಲಿಯ ಪೇರೆಂಟ್ಸ್ ಕೂಡ ಬಹಳ ಒಳ್ಳೆಯವರು, ಉದಾರಿಗಳು.
ಎಲ್ಲದರಲ್ಲೂ ಸ್ಪಂದನೆ ಮಾಡ್ತಾರೆ. ಇಲ್ಲಿ ಕೂಡ ಬೆತ್ತನಿ ಶಾಲೆಯ ಪೇರೆಂಟ್ಸ್ಗಳು ಕೂಡ ಬಹಳ ಒಳ್ಳೆಯವರು. ಈಗ ಮೇಲೆ ಕೂಡ ಕುತ್ಕೊಂಡಿದ್ದಾರೆ, ಅಷ್ಟು ಇಲ್ಲಿ ಕೆಳಗೆ ಕೂಡ ಇದ್ದಾರೆ. ಉದಾರ ಮನಸ್ಸಿನಿಂದ ಈ ಒಂದು ದೊಡ್ಡ ರೀತಿಯಲ್ಲಿ ಕಾರ್ಯಕ್ರಮವನ್ನು ನಡೆಸಲು ನೀವು ಅವಕಾಶ ಮಾಡಿಕೊಟ್ಟಿದ್ದೀರಿ, ನಮಗೆ ಖುಷಿ ಆಯಿತು. ಇನ್ನು ಮುಂದಿನ ವರ್ಷಕ್ಕೆ ಈ ಸಲ 250 ಮಕ್ಕಳು ಮಾತ್ರ, ಓನ್ಲಿ 250 ಸ್ಟೂಡೆಂಟ್ಸ್. ನೆಕ್ಸ್ಟ್ ಇಯರ್ ಅದಕ್ಕಿಂತ ಡಬಲ್ ಇಮ್ಮಡಿ ಆಗಬೇಕು. ಈ ಸಲ ಮೇಡಮ್ನವರು ಹೇಳಲಿಲ್ಲ, ವಿದ್ಯಾಗೌರಿ ಮೇಡಮ್ನವರು, ಇಲ್ಲದ್ರೆ ಅವರು ಹೇಳ್ತಾರೆ ಬಹಳ ಕಡಿಮೆ ಆಯಿತು. 1650ರಲ್ಲಿ 250 ಮಕ್ಕಳು ಅಂತ ಹೇಳಿದ್ರೆ ತುಂಬ ಕಡಿಮೆ. ಆದರೂ ಪರವಾಗಿಲ್ಲ, ಪೇರೆಂಟ್ಸ್ ನೀವು ಎನ್ಕರೇಜ್ ಮಾಡಿದ್ದೀರಿ, ನಿಮಗೆ ಅಭಿನಂದನೆಗಳು. ಖಂಡಿತವಾಗಿ ಇವತ್ತು ನಿಮ್ಮ ಮಕ್ಕಳು ಇವತ್ತು ಉಳಿತಾರೆ ಇಲ್ಲಿ. ನೀವು ಒಂದೊಂದು ದೊಡ್ಡ ದೊಡ್ಡ ಬ್ಯಾಗ್ಗಳನ್ನು ಕೊಟ್ಟಿದ್ದೀರಿ, ಸರಿ, ಅವರಿಗೆ ಬೆಡ್ಶೀಟ್ಗಳನ್ನು ಎಲ್ಲವನ್ನು ಕೊಟ್ಟಿದ್ದೀರಿ. ಅದರ ಮಕ್ಕಳು ಖುಷಿಯಲ್ಲಿ ಇಲ್ಲಿರ್ತಾರೆ. ಎಲ್ಲ ನನಗೆ ಸ್ಕೌಟ್ ಗೈಡ್ಸ್ ಕಪ್ಸ್ ಬುಲ್ಬುಲ್ ಟೀಚರ್ಸ್ನವರಿಗೆ ನಾನು ಅಭಿನಂದನೆ, ಕಂಗ್ರ್ಯಾಚುಲೇಷನ್ಸ್. ಅವರ ಜೊತೆಗೆ ನಮ್ಮ ಸಿಸ್ಟರ್ ಅನಿತಾ ಟ್ರೇಸಿ ಮುಖ್ಯ ಶಿಕ್ಷಕಿಯರು ತುಂಬ ದಿವಸದಿಂದ ತಯಾರಿ ಮಾಡ್ತಾ ಇದ್ದಾರೆ. ಅವರ ಜೊತೆಗೆ ನಮ್ಮ ಸೂಪರ್ವೈಸರ್ ಬೆತ್ತನಿ ಪ್ರೈಮರಿ ಶಾಲೆಯ ಸಿಸ್ಟರ್ ಗ್ರೇಸಿಯವರು ಇಬ್ಬರು ಸೇರಿ ಈ ಒಂದು ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಆಗಬೇಕು ಎಂಬುದಾಗಿ ಶ್ರಮ ಪಟ್ಟಿದ್ದಾರೆ. ಈ ಮಕ್ಕಳಿಗೆ ಆ ಕ್ಯಾಂಪ್ ಫೈರ್ ಇವತ್ತು ನೋಡಿದ್ದೀರಿ, ನಿಮಗೆ ಖುಷಿಯಾಯಿತು. ಶಿಬಿರಾಗ್ನಿ ಬಹಳ ಒಳ್ಳೆಯದು, ಹಾಡಿದ್ರು, ಡ್ಯಾನ್ಸ್ ಮಾಡಿದ್ರು, ಇನ್ನೂ ನೃತ್ಯಗಳು ಇವೆ. ನನಗೆ ಪ್ರತಿಯೊಬ್ಬರಿಗೂ ನಮ್ಮ ಪೇರೆಂಟ್ಸ್, ಸ್ಪೆಷಲಿ ನಾನು ಇವತ್ತು ಶ್ರೀಯುತ ರಘುನಾಥ ರೈ ಅವರನ್ನು ನಾನು ಏನು ಮಾಡಬೇಕು, ಅವರ ಜೊತೆಗೆ ರಾಮಚಂದ್ರ ಭಟ್ ಕೂಡ ಇದ್ದಾರೆ. ಇಬ್ಬರು 1 ಗಂಟೆ ಮೊನ್ನೆ ಮಾತನಾಡಿದ ಸಿಸ್ಟರ್, ನಮ್ಮ ಈ ಒಂದು ಕ್ಯಾಂಪ್ ಒಳ್ಳೆಯ ರೀತಿಯಲ್ಲಿ ಆಗಬೇಕು ಅಂತೇಳಿ ಖಂಡಿತವಾಗಿ ಅವರು ಶ್ರಮ ಪಟ್ಟಿದ್ದಾರೆ. ಅವರ ಜೊತೆಗೆ ಎಲ್ಲ ಕಾರ್ಯಕಾರಿ ಸಮಿತಿಯ ಸದಸ್ಯರು ನಮ್ಮ ಜೊತೆಗೆ ಇದ್ದರು. ನಮಗೆ ಬಹಳ ಖುಷಿ ಆಯಿತು. ಸಿಸ್ಟರ್ ಅನಿತಾ ಟ್ರೇಸಿ ನಿಮಗೂ ಹಾಗೂ ಎಲ್ಲ ಶಿಕ್ಷಕ ವರ್ಗದವರಿಗೂ ನನ್ನ ಅಭಿನಂದನೆಗಳು, ಹಾಗೂ ಎಲ್ಲ ಕಾರ್ಯಕಾರಿ ಸಮಿತಿಯ ಸದಸ್ಯರಿಗೂ, ಎಲ್ಲ ಹೆತ್ತವರಿಗೂ, ಎಲ್ಲ ಟೀಚರ್ಸ್ ಅವರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಈ ಮಕ್ಕಳು ನಾಯಕತ್ವ ಮಾತ್ರ ಅಲ್ಲ, ಅನೇಕ ವಿಷಯಗಳನ್ನು ಕಲಿಯುತ್ತಾರೆ. ಮಕ್ಕಳು ಗುಂಪಿನಲ್ಲಿ ಕೆಲಸ ಮಾಡುವಂಥದ್ದು, ಒಬ್ಬರನ್ನೊಬ್ಬರ ಪರಿಚಯ ಆಗುವಂಥದ್ದು, ಮಕ್ಕಳು ಯಾರದ್ದು ಅಂದರೆ ಹೆತ್ತವರದ್ದು ಸಹಾಯವಿಲ್ಲದೆ ಅವರಷ್ಟಕ್ಕೆ ಊಟ ಮಾಡುವಂಥದ್ದು, ಬಟ್ಟಲು ತೊಳೆಯುವಂಥದ್ದು, ಅನೇಕ ಕೆಲಸಗಳು, ಶುಚಿತ್ವ, ನಂತರ ಪರಿಸರದ ಬಗ್ಗೆ ಕಾಳಜಿ, ರಸ್ತೆಯ ನಿಯಮಗಳು, ಅನೇಕ ಚಟುವಟಿಕೆಗಳನ್ನು ಇಡೀ ವರ್ಷದಲ್ಲಿ ಮಕ್ಕಳಿಗೆ ಹಮ್ಮಿಕೊಂಡಿದ್ದಾರೆ. ಆ ಎಲ್ಲ ವಿಷಯಗಳನ್ನು ಮಕ್ಕಳು ಕಲಿತಾರೆ. ಅದೇ ರೀತಿ ಇನ್ನು ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಇನ್ನೂ ಇಂಥ ಅವಕಾಶಗಳನ್ನು ಪಡೆದು ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಎಲ್ಲರಿಗೂ ಕೀರ್ತಿ ತರಲಿ, ಶಾಲೆಗೆ ಮಾತ್ರ ಅಲ್ಲ ನಿಮ್ಮ ಕುಟುಂಬಕ್ಕೂ ಕೀರ್ತಿ ತರಲಿ ಎಂಬುದಾಗಿ ಹೇಳುತ್ತಾ, ಎಲ್ಲರಿಗೂ ಭಗವಂತನು ಆಶೀರ್ವದಿಸಲಿ. ಇವತ್ತು 2 ದಿವಸ ನಡೆಯುವಂಥ ಶಿಬಿರ ಒಳ್ಳೆ ರೀತಿಯಲ್ಲಿ ನೆರವೇರಲಿ ಎಂಬುದಾಗಿ ಮಗದೊಮ್ಮೆ ಎಲ್ಲರಿಗೂ ಅಭಿನಂದಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಧನ್ಯವಾದಗಳು ಸಿಸ್ಟರ್. ಇದೀಗ ವೇದಿಕೆಯಲ್ಲಿರುವ ಮುಖ್ಯ ಅತಿಥಿ ವರಿಯರಿಗೆ ನೆನಪುಗಳು ಶಾಶ್ವತವಾಗಿರಲಿ ಎಂದು ನಿಮ್ಮ ನೆನಪುಗಳನ್ನು ಜೋಡಿಸುವ ಸಂಕೇತವಾಗಿ ಗೌರವ ಸ್ಮರಣಿಕೆ ವಿತರಣೆ ನಮ್ಮ ಶಾಲಾ ಪ್ರಾಂಶುಪಾಲರಾದ ಭಗಿನಿ ಅನಿತಾ ಟ್ರೇಸಿ ಇವರಿಂದ. Sister, it is
is not joy that makes us grateful, but it is gratitude that makes us joyful. So here comes Mrs. Joyce to spread the fragrance of gratitude. Good evening, everyone. Alone we can do so little, together we can do so much. With this beautiful thought, I would like to present the vote of thanks. Respected dignitaries, sisters, parents, teachers, scout and guide, cub and bulbul leaders, are my dear friends. On behalf of our institution, I extend my heartfelt thanks to everyone who made this camp a grand success. Our heartfelt thanks to Sister Shubha, Superior Bethany Convent, Mangalore, for your blessing and encouraging words which inspired us. Thank you for taking time from your busy schedule to be with us today. Thank you, sister. Our sincere thanks to Vishnu Prasad, Block Education Officer, Puttur, for gracing the occasion and motivating our student. Thank you, sir. Claps go. We are thankful for our CRP, Mrs. Shashikala. We sincerely appreciate your keen interest towards our student. Your involvement means a lot. Thank you, ma'am. We sincerely thank Mr. Bharat, State Organization Commissioner, Dakshina Kannada, for his valuable guidance and inspired leadership. Thank you, sir. We are thankful to Mrs. Vidya Gauri, Scout and Guide Secretary, Puttur. Your presence has redoubled our joy. Thank you, ma'am. We express our deep gratitude to Sister Prashanti B.S., the correspondent, for your blessing and constant support in all our activities. Thank you, sister. We thank Mrs. Vedavati, Pre-LT Guide, for making this event a memorable one, for your valuable presence. Thank you, ma'am. We also thank Mr. Raghunath Rai, PTA Vice President, for your esteemed presence and for standing by us in all our activities. Thank you, sir. We express our gratitude to the Child Protection Committee President, Mr. Ismail Shafi, and Vice President, Mrs. Teresa Sikvera, for your cooperation and concern for the safety of our student. Thank you. We sincerely thank Mr. Chandraksha, Rowell Leader, Mrs. Mabel D'Souza, ALT Guide, and Balakrishna Sir for being with us and guiding us throughout the camp. Your dedication and hard work made everything possible. And I also thank Rover Masters for being with us throughout this program. Thank you. We are deeply grateful to Sister Anita Tracy, Principal, for your inspiring leadership and guidance in organizing this camp. Thank you, sister. We also thank Sister Gracie, the Supervisor, for your support and cooperation. Thank you, sister. Thank you, dear parents, PTA members, and sponsors. You have a great share in the growth and development of our students. In a special way, we thank Mr. Michael Krasa for sponsoring the stage setup in today's program. Thank you. ಈ ಕಾರ್ಯಕ್ರಮಕ್ಕೆ ವೇದಿಕೆ ಸಜ್ಜುಗೊಳಿಸಿದ ರಾಯಲ್ ಅರೇಂಜರ್ಸ್, ಸೌಂಡ್ ಒದಗಿಸಿದ ರಾಯ್ಸ್ಟನ್, ಈ ಕಾರ್ಯಕ್ರಮದ ನೇರ ಪ್ರಸಾರ ಮಾಡುತ್ತಿರುವ ಸುದ್ದಿ ವಾಹಿನಿಯವರಿಗೆ ಹಾಗೂ ಇಂದಿನ ಭೋಜನ ವ್ಯವಸ್ಥೆ ಮಾಡಿದ ಜೈನ್ ಕ್ಯಾಟರರ್ಸ್ ಇವರಿಗೂ ನನ್ನ ಮನದಾಳದ ವಂದನೆಗಳು. We sincerely appreciate the committed efforts of all teachers, scout and guide, cub and bulbul, volunteers and students whose teamwork, discipline and enthusiasm made this camp a successful and memorable. Finally, once again, thank you all for your presence, support and cooperation. Thank you. ಹಾಗೆ ಸಿಸ್ಟರ್ ಐರಿನ್ ವೇಗಸ್, ಮುಖ್ಯ ಶಿಕ್ಷಕಿ, ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ ದರ್ಬೆ ಪುತ್ತೂರು, ಇವರಿಗೂ ಮನದಾಳದ ವಂದನೆಗಳು. ಇದೀಗ ನಾವೆಲ್ಲರೂ ಕಾತುರದಿಂದ ಕಾಯುತ್ತಿರುವ ಸಮಯ, ಸಾಂಸ್ಕೃತಿಕ ಕಾರ್ಯಕ್ರಮ. ವೇದಿಕೆಯಲ್ಲಿ ಉಪಸ್ಥಿತರು ಎಲ್ಲ ಅತಿಥಿ ಬಂಧುಗಳು ವೇದಿಕೆಯ ಮುಂಭಾಗದಲ್ಲಿರುವ ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. Now I request Master Chandan, Alfan, Suha and Prapti Gauge to take forward the cultural program. Over to you, dear students.
ಎಲ್ಲ ಪೋಷಕರಲ್ಲಿ ಒಂದು ವಿನಂತಿ, ದಯವಿಟ್ಟು ಎಲ್ರಿಗೂ ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ, ದಯವಿಟ್ಟು ಅದನ್ನು ಸ್ವೀಕರಿಸಿ ತೆರಳಬೇಕಾಗಿ ವಿನಂತಿ. ಹಲೋ respected dignitaries, dear parents, scout and guides, cub bulbuls, and my wonderful friends. Tonight's cultural program is a celebration of unity in diversity through songs, dance, skit, and performance. Tonight, we will all experience different culture and tradition with true spirit of scouting and guiding. So let us relax and enjoy the warmth of fire and encourage every performer on stage with big smile and loud applause and make this evening a beautiful memory to carry home. With great pleasure, I now invite you all to enjoy the Campfire Culture program. Let the fire glow and the show begin. We will now present a joyful action song titled Behold, Behold, which reminds us about love, unity, and praising the Almighty.
first and second standard bulbuls are ready with their action song about life. ಹಲೋ ಓಕೆ ಹೇಗೂ ಇಲ್ಲಿ ಸೂಪರ್ ಸೂಪರ್ ಆಗಿ ಡ್ಯಾನ್ಸ್ ಮಾಡಿದ ನಮ್ಮ ಮಕ್ಕಳಿಗೆ ಸೂಪರ್ ಕ್ಲಾಪ್ ಕೊಡುವ. ಓಕೆ, हेलो यह जीवन है मिट्टी का पुतला, यह जीवन है मिट्टी का पुतला, धक्का लगा तो टूट जाए, भजन करो बाए, यह जीवन 2 दिन का, यह जीवन 2 दिन का, यह जीवन है कागज का टुकड़ा, यह जीवन है कागज का टुकड़ा, हवा लगा तो उड़ जाए, भजन करो बाए, यह जीवन 2 दिन का, यह जीवन 2 दिन का, यह जीवन है मुर्गी का अंडा, यह जीवन है मुर्गी का अंडा, नीचे गिरा तो टूट जाए, भजन करो बाए, यह जीवन 2 दिन का, यह जीवन 2 दिन का, यह जीवन है पेट्रोल की गाड़ी, यह जीवन है पेट्रोल की गाड़ी, पेट्रोल खत्म हो जाए, गाड़ी रुक जाए, भजन करो बाए, यह जीवन 2 दिन का, यह जीवन 2 दिन का, यह जीवन 2 दिन का, यह जीवन 2 दिन का. हेलो हेलो ಓಕೆ, ಸೊ ಕ್ಯಾಂಪ್ ಫೈರ್ ಅಲ್ಲಿ ಯಾವತ್ತು ಒಂದು ಪ್ರೊಸೀಜರ್ ಏನು ಅಂತ ಹೇಳಿದ್ರೆ ಅದನ್ನು ನಾವು ಎಲ್ ಕೊಡುದು ಅಂತ ಕರಿತೇವೆ. YELL, ಎಲ್ ಕೊಡುದು ಅಂತ. ಸೊ ನಮ್ಮ ಸ್ಕೌಟ್ ಅಲ್ಲಿ ಅಥವಾ ಗೈಡ್ ಅಲ್ಲಿ ಹೇಗೆ ಅಂತ ಹೇಳಿದ್ರೆ ಕಮಾಂಡ್ ಇಲ್ಲದೆ ಕ್ಲಾಪ್ಸ್ ಕೊಡ್ಲಿಕ್ಕಿಲ್ಲ. ಓಕೆ, ನಮ್ಮ ಅದಕ್ಕೋಸ್ಕರ ಆಗಾಗ ಟೀಚರ್ಸ್ ಹೇಳ್ತಾ ಇದ್ರು ಗೈಡ್ ಕ್ಲಾಪ್ಸ್ ಗೋ ಅಥವಾ ಕ್ಲಾಪ್ಸ್ ಗೋ ಅಂತ ಹೇಳುವ ಕ್ರಮ. ಓಕೆ, ಸೊ ಪ್ರತಿಯೊಂದು ಶಿಬಿರಾಜ್ಞೆ ಆದ ನಂತರವೂ ನಾವು ಎಲ್ ಕೊಡ್ತೇವೆ. ಓಕೆ, ನಾವೀಗ ಎಲ್ ಕೊಡುದು ಅಂತ ಹೇಳಿದ್ರೆ ನಾನು ಏನೋ ಒಂದನ್ನು ಹೇಳ್ತೇನೆ, ಅದನ್ನು ನೀವು ಫಾಲೋ ಮಾಡಬೇಕು. ಸೊ ದ್ಯಾಟ್ ಮಕ್ಕಳಿಗೆ ಅಥವಾ ಪಾರ್ಟಿಸಿಪೆಂಟ್ಸ್ಗೆ ನಿದ್ದೆ ಬರಬಾರ್ದು, ಎಲ್ಲರೂ ಇನ್ಕ್ಲೂಡ್ ಆಗಬೇಕು ಅನ್ನುವಂಥದ್ದು ಒಳ ಅರ್ಥ. ಓಕೆ, ಈಗ ನಾನು ಎಲ್ಲಿ ಕೊಡ್ತೇನೆ ಫಾಲೋ ಮಾಡಲಿಕ್ಕೆ, ನೀವು ರೆಡಿ ಇದ್ದೀರಾ? ಎಸ್ ಎಸ್ ಓಕೆ, ನಾನು ಸಿಂಪಲ್ ಆಗಿ ಸ್ಟಾರ್ಟ್ ಮಾಡ್ತೇನೆ. ನೆಕ್ಸ್ಟ್ ಇಂದ ನಾವು ಎಲ್ಲಿ ಕೊಡ್ತಾ ಹೋಗುವ. ಈಗ ಸಿಂಪಲ್ ಆಗಿ ನಾನು ಆರ್ ಯು ರೆಡಿ ಅಂತ ಹೇಳ್ತೇನೆ, ನೀವೇನು ಹೇಳ್ಬೇಕು? ಹೂಯಾ ಅಂತ ಹೇಳ್ಬೇಕು. ಓಕೆನಾ? ಓಕೆ, ಆರ್ ಯು ರೆಡಿ? ಹೂಯಾ. ಆರ್ ಯು ರೆಡಿ? ಹೂಯಾ. ಆರ್ ಯು ರೆಡಿ? ಹೂಯಾ. Dance is the rhythm of joy and language of energy. So get ready to feel the excitement as our performers light up their stage with the energetic dance.
ನೀವು ಅದಕ್ಕೆ ನನಗೆ ಆನ್ಸರ್ ಕೊಡ್ಬೇಕಾಯ್ತಾ? ಹೇಗಿತ್ತು? ಎಂಚ ಇತ್ತಂಡು ಗಟ್ಟಿ ಗಟ್ಟಿ ಉತ್ತರ ಕೊಡಿ. ಹೆಂಗ ಇರ್ಕದ ಕಶಾಸಲ್ಲ ಅವಾಜ್ ಇಟ್ ಕೈಸಾತ. ಥ್ಯಾಂಕ್ ಯು. We will now enjoy a beautiful song about folk song Mayadanta Male Bantanna. This song reflects us about culture and love and nature. ತಂಗ್ಯವ್ವ ಕಟ್ಟಿಸ್ಯಾಳೆ ಅಂತ್ಯವಿಲ್ಲದ ಕೆರೆಯ 12 ತೂಬೋ ಮಧುಗಾದ 12 ತೂಬೋ ಮಧುಗಾದ ಕೆರೆಗೆ ಗಂಗವ್ವ ಸುರಿದು ಬರುತ್ತಾಳೆ. ಮಾಯದಂತ ಮಳೆ ಬಂದಣ್ಣ ಮಧುಗಾದ ಕೆರೆಗೆ. ಮಾಯದಂತ ಮಳೆ ಬಂದಣ್ಣ ಮಧುಗಾದ ಕೆರೆಗೆ. ಅಂಗೈನಷ್ಟು ಮೋಡವಾಗಿ ಭೂಮಿ ತುಕದ ಗಾಳಿ ಬೀಸಿ ಹುಡುಗಿ ಗೂಡಾಗಿ ಜಳ ಜಳ ಗಂಗವ್ವ ತಾಯೇ. ಸಾಲು ಸಾಲಿಗೆ ಮಣ್ಣನ್ನು ಹಾಕಯ್ಯೋ ನಾನಿಲ್ಲುವಳ್ಳಲ್ಲ. ಸಾಲು ಸಾಲಿಗೆ ಮಣ್ಣನ್ನು ಹಾಕಯ್ಯೋ ನಾನಿಲ್ಲುವಳ್ಳಲ್ಲ. ಮಾಯದಂತ ಮಳೆ ಬಂದಣ್ಣ ಮಧುಗಾದ ಕೆರೆಗೆ. ಮಾಯದಂತ ಮಳೆ ಬಂದಣ್ಣ ಮಧುಗಾದ ಕೆರೆಗೆ. ಹಲೋ ಓಕೆ, ಈಗ ನಾವು ಇವರಿಗೆ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಮಾಯದಂತಹ ಮಳೆ ಬಂತಣ್ಣ ಅನ್ನುವಂತಹ ಡ್ಯಾನ್ಸ್ಗೆ ನಾವು ರೈನ್ ಕ್ಲಾಪ್ಸ್ ಕೊಡುವ. ಹೇಗಪ್ಪ ಈ ರೈನ್ ಕ್ಲಾಪ್ಸ್ ಅಂತ ಹೇಳಿದ್ರೆ ಸಿಂಪಲ್. ನೀವೆಲ್ಲರೂ ಆಕ್ಟಿವ್ ಇದ್ದೀರಾ ಅಂತ ನೋಡ್ಲಿಕ್ಕೆ ನಾನೊಂದು ಟೆಸ್ಟ್ ಮಾಡ್ತೇನೆ. ಎಲ್ಲರೂ ಜೋರಾಗಿ ಒಂದು ಕ್ಲಾಪ್ಸ್ ಕೊಡಿ ಅಂತೆ. ಎಸ್, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್.
ಸೊ ರೈನ್ ಕ್ಲಾಪ್ಸ್ ಹೇಗಂತ ಹೇಳಿದ್ರೆ, ನಾನು ಒಂದು ಬೆರಳು ತೋರಿಸಿದ್ರೆ ಒಂದು ಬೆರಳಲ್ಲಿ ಕ್ಲಾಪ್ಸ್ ಕೊಡಬೇಕು, ಎರಡು ಬೆರಳು ತೋರಿಸಿದ್ರೆ ಎರಡು ಬೆರಳು, ಈ ತರ. ಗೊತ್ತಾಯ್ತಲ್ಲ? ಓಕೆ, ರೆಡಿ? ಓಕೆ, ಸ್ಟಾರ್ಟ್ ಮಾಡುವ. Thank you so much. So today, let's explore new ideas and discover what we can build together. Now our third standard Bulbuls are ready to reveal their creation and so much more. So let's welcome them onto the dance floor. ಮುದ್ದು ಮುದ್ದಾಗಿ ನೃತ್ಯ ಮಾಡಿದ ಮಕ್ಕಳಿಗೆ ಒಂದು ನಾವು ಗಿಲಿ ಗಿಲಿ ಚಪ್ಪಾಳೆಯನ್ನು ಕೊಡುವ. ನಾನು ಹೇಳ್ತೇನೆ ಅದೇ 1 2 1 2 3 ಗಿಲಿ 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 ಹಾಗೆ. ಓಕೆ, ರೆಡಿ, ಸ್ಟಾರ್ಟ್. 1 2 1 2 3 ಗಿಲಿ 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 ಗಿಲಿ. 1 2 1 2 3 ಗಿಲಿ 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 ಗಿಲಿ. 1 2 1 2 3 ಗಿಲಿ 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 ಗಿಲಿ. ಓಕೆ, ಥ್ಯಾಂಕ್ ಯು. ಇನ್ನು ನಮ್ಮ ಮುಂದಿನ ಪ್ರದರ್ಶನದಲ್ಲಿ ನಮ್ಮ ನೆಲದ ಸುವಾಸನೆ, ಗ್ರಾಮೀಣ ಬದುಕಿನ ಸೌಂದರ್ಯ ಮತ್ತು ಲಯಬದ್ಧ ಹೆಜ್ಜೆಗಳೊಂದಿಗೆ ಒಂದು ಜನಪದ ನೃತ್ಯವನ್ನು ಪ್ರದರ್ಶಿಸಲಿದ್ದಾರೆ ನಮ್ಮ ಗೈಡ್ಸ್ ತಂಡದ ವಿದ್ಯಾರ್ಥಿನಿಯರು.
ಓಕೆ, ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್. ಸೊ ನಮ್ಮ ಸ್ಕೌಟಲ್ಲಿ ತುಂಬ ವೆರೈಟಿಯ ಕ್ಲಾಪ್ಸ್ ಇದೆ. ಅದರಲ್ಲಿ ಒಂದು ಕ್ಲಾಪ್ಸ್ ಯಾವುದು ಕೇಳಿದರೆ ಅದು ರಾಕೆಟ್ ಕ್ಲಾಪ್ಸ್ ಅಂತ. ಈಗ ನಾವು ಈ ಪರ್ಫಾರ್ಮೆನ್ಸಿಗೆ ರಾಕೆಟ್ ಕ್ಲಾಪ್ಸ್ ಕೊಡುವನ? ಓಕೆ ಓಕೆ, ರಾಕೆಟ್ ಕ್ಲಾಪ್ಸ್ ಹೇಗೆ ಅಂತ ನಾನು ಫಸ್ಟ್ ಕಲಿಸ್ತೇನೆ, ಆಮೇಲೆ ನೀವು ರಾಕೆಟ್ ಕ್ಲಾಪ್ಸ್ ಅನ್ನ ಕೊಡಿ. ಓಕೆ, ಫಸ್ಟ್ ಈಗ ನಾನು ಮಾಡುವುದು, ಮತ್ತೆ ನೀವು ಮಾಡಲಿಕ್ಕೆ. ಸೊ ರಾಕೆಟ್ ಕ್ಲಾಪ್ಸ್ ಹೇಗೆ ಅಂತ ಹೇಳಿದ್ರೆ 1 2 1 2 3 1 2 1 2 3 1 2 1 2 3 ಡಿಮ್ 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 ಡಿಮ್. ರೆಡಿಯಾ? ಓಕೆ, ರಾಕೆಟ್ ಕ್ಲಾಪ್ಸ್ ಗೋ. 1 2 Now it's time for our 4th standard bulbuls to show their gratitude to the Almighty. They want to thank God for walking beside us and keeping our country safe at every step. Let's watch our bulbuls' expression throughout their movements. Every time I'm feeling down, you pick me up, sing. And when my heart is feeling emptied out, you fill my cup, sing it out now. I just wanna say thank you for the way you love me. I wanna say thank you for the way you love me. I just wanna say thank you for the way you love me. I wanna say thank you, just wanna say thank you. Yeah, C-H-A-N-K-Y, oh you thank you, thank you. C-H-A-N-K-Y, oh you thank you. Here we go, verse 2. I'm grateful for the way you've been a friend to me. Sing. And even in the deepest, darkest night, you help me see. Sing it out now. I just wanna say thank you for the way you love me. I wanna say thank you for the way you love me. I just wanna say thank you for the way you love me. I wanna say thank you, just wanna say thank you. Come on. C-H-A-N-K-Y, oh you thank you, thank you. C-H-A-N-K-Y, oh you thank you. C-H-A-N-K-Y, oh you thank you, thank you. C-H-A-N-K-Y, oh you thank you. For the joy that you give to me, for the way that you made me free, for my friends and my family, I just wanna say, for loving me from the start, for every beat of my heart, for everything you are. I just wanna say thank you for the way you love me. I wanna say thank you for the way you love me. I just wanna say thank you for the way you love me. I wanna say thank you, just wanna say thank you. C-H-A-N-K-Y, oh you thank you, thank you. C-H-A-N-K-Y, oh you thank you. C-H-A-N-K-Y, oh you thank you, thank you. C-H-A-N-K-Y, oh you thank you. For the joy that you give to me, for the way that you made me free, for my friends and my family, I just wanna say, loving me from the start, for every beat of my heart, for everything you are. I just wanna say.
ಚೆನ್ನಾಗಿರುವಂತಹ ಒಂದು ವೆಸ್ಟರ್ನ್ ಡ್ಯಾನ್ಸ್ ಅನ್ನ ಪ್ರಸ್ತುತಪಡಿಸಿದ್ದಾರೆ. ಸೊ ಇವರಿಗೆ ನಾವು ಈಗ ಯಾವ ಕ್ಲಾಪ್ಸ್ ಕೊಡುದು ಅಂತ ಯೋಚನೆ ಮಾಡುವಾಗ ಒಂದು ಕ್ಲಾಪ್ಸ್ ನೆನಪಾಯಿತು. ಅದಕ್ಕೆ ಹೆಸರು ಡಿಸ್ಕೋ ಕ್ಲಾಪ್ಸ್ ಅಂತ. ಕ್ಲಾಪಿನ ಹೆಸರಿಗೆ ಡಿಸ್ಕೋ ಕ್ಲಾಪ್. ಈಗ ಡಿಸ್ಕೋ ಕ್ಲಾಪ್ ಹೇಗೆ ಅಂತ ನಾನು ಫಸ್ಟ್ಗೆ ಕಲಿಸ್ತೇನೆ, ಆಮೇಲೆ ನೀವು ಕೊಡಿ. ಓಕೆ, ಸೊ ಡಿಸ್ಕೋ ಕ್ಲಾಪ್ಸ್ ಹೇಗೆ ಅಂತ ಹೇಳಿದ್ರೆ ಫಸ್ಟ್ಗೆ ಕೈ ಮೇಲೆ ಮಾಡಬೇಕು. 1 2 1 2 3 ಜಿಗ್ ಜಿಗ್ ಜಾ. 1 2 1 2 3 ಜಿಗ್ ಜಿಗ್ ಜಾ. 1 2 1 2 3 ಜಿಗ್ 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 ಜಾ. ರೆಡಿಯಾ? ಓಕೆ, ಈಗ ಡಿಸ್ಕೋ ಕ್ಲಾಪ್ಸ್ ಗೋ. 1 2 1 2 3 1 2 1 2 3 1 2 1 2 3 ಜಾ. Nature speaks to us in many ways, and today it speaks through dance. The performance you are about to witness beautifully shows the importance of protecting our environment and living in harmony with nature. Let's give a big round of applause and welcome our talented performers as they present an environment awareness dance. Enjoy the dance. Dude, why are you destroying our garden? Skateboard tricks. We just need a skateboard park. But it's our green space and plants rock. Stop telling this. Whatever. It will not change anything. Wait. We found something. A hidden water source. This garden can reveal the whole neighborhood. Disbelieving. You believe that? It's a treasure and gone wrong. But what if it's true? I think it's true because I have checked it. Oh, our water source? We can help with that. Yeah, we can make it a cool hangout spot. We can involve schools too. I'm so thirsty. We need water more than the tricks. Deal for the garden. All right, let's do it. Some call me nature, others call me Mother Nature. I've been here for over 4.5 billion years, 22,500 times longer than you. I don't really need people, but people need me. Yes, your future depends on me. ಚಲಿಸು ಜಲಪಾತ ಹಾಗೆ ಕುಣಿದಾಡು ನವಿಲುಗಳ ಜೊತೆಗೆ ಹತ್ತೋಣ ಬೆಟ್ಟಗಳ ಮೇಲೆ ಪ್ರಕೃತಿಯೇ ಎಲ್ಲ ನಮಗೆ. ಚಲಿಸು ಜಲಪಾತ ಹಾಗೆ ಕುಣಿದಾಡು ನವಿಲುಗಳ ಜೊತೆಗೆ ಹತ್ತೋಣ ಬೆಟ್ಟಗಳ ಮೇಲೆ ಪ್ರಕೃತಿಯೇ ಎಲ್ಲ ನಮಗೆ. Nature's value is priceless. Plants, trees make future. Communication beats confrontation. Helping others brings unexpected rewards. The water source has healing properties. Save water, save life. Unity is water's life.
ಎಷ್ಟೇ ಖುಷಿ ಪಡ್ಲಿ, ಏನೇ ಆಗಲಿ, ಯಾವತ್ತೂ ನಾವು ನೆನಪಿಟ್ಟುಕೊಳ್ಬೇಕಾದದ್ದು ಪ್ರಕೃತಿಯನ್ನ, ಪರಿಸರವನ್ನ. ಸೊ ಅದನ್ನು ನೆನಪಿಸಿ ಚೆನ್ನಾಗಿ ಅರ್ಥ ಮಾಡಿಸಿದಂತಹ ಈ ಸಣ್ಣ ತಂಡಕ್ಕೆ ಧನ್ಯವಾದವನ್ನು ಅರ್ಪಿಸ್ತಾ ನಾನೀಗ ಹಸಿರೆ ಅಂತ ಹೇಳ್ತೇನೆ, ನೀವು ಉಸಿರು ಅಂತ ಹೇಳ್ಬೇಕು. ರೆಡಿಯಾ? ಓಕೆ. ಹಸಿರೆ, ಹಸಿರೆ, ಹಸಿರೆ. Garba shows joy, unity and devotion. It brings people together and spread happiness. And now our 10th standard guides are here to show a beautiful Garba dance. शुभारंभ हो शुभारंभ मंगल बेला आई, सपनों की दहरी पे दिल की बाजी रे शहनाई शहनाई शहनाई। शुभारंभ हो शुभारंभ मंगल बेला आई, सपनों की दहरी पे दिल की बाजी रे शहनाई शहनाई शहनाई। ख्वाबों की बीज कच्ची जमीन पे हमको बोना है, आशा के मोती सांसों की माला हमें पिरोना है, अपना बोझ मिल के साथ ही हमको ढोना है। शहनाई शहनाई शहनाई। रास रचिलो साज सजिलो शुभगणी जयावी, आजा आजा टमटमाटा श्रवणाओ जयावी।
ಓಕೆ, ತುಂಬ ಜನರಿಗೆ ಈಗ ಹಸಿವಾಗ್ತಾ ಇರ್ಬೋದು, ಹೌದಾ? ಹೌದಂತೆ. ಓಕೆ, ಈಗ ನಿಮ್ಮ ಹಸಿವನ್ನ ದೂರ ಮಾಡ್ಲಿಕ್ಕೂ ನಮ್ಮ ಸ್ಕೌಟ್ ಅಲ್ಲಿ ಒಂದು ಕ್ಲಾಪ್ ಇದೆ, ಅದನ್ನ ಸ್ವೀಟ್ ಕ್ಲಾಪ್ಸ್ ಅಂತ ಕರಿತೇವೆ. ಈಗ ನಿಮ್ಗೆ ಹೊಟ್ಟೆ ತುಂಬುವಷ್ಟು ನೀವು ಸ್ವೀಟ್ ಕ್ಲಾಪ್ಸ್ ಅನ್ನ ಕೊಡ್ಬೋದು. ಓಕೆ, ಆಮೇಲೆ ಊಟ ಮಾಡುವಾಗ ಸ್ವೀಟ್ ತಿನ್ನುವ. ಈಗ ಸ್ವೀಟ್ ಕ್ಲಾಪ್ಸ್ ಕೊಡುವ. ಓಕೆ, ಸ್ವೀಟ್ ಕ್ಲಾಪ್ಸ್ ಹೇಗಂತ ಹೇಳಿದ್ರೆ ನಾನು ಫಸ್ಟ್ ತೋರಿಸ್ತೇನೆ, ಮತ್ತೆ ಫಾಲೋ ಮಾಡಿ. ಓಕೆ, 1 2 1 2 3 ಲಾಡು, 1 2 1 2 3 ಮೈಸೂರು ಪಾಕ್, 1 2 1 2 3 ಜಿಲೇಬಿ. ಜಿಲೇಬಿ ರೌಂಡ್ ಅಲ್ಲ, ಹಾಗೆ ಜಿಲೇಬಿ ರೌಂಡ್. ಮೈಸೂರು ಪಾಕ್ ಸ್ಕ್ವೇರ್ ಅಲ್ಲ, ಹಾಗೆ ಸ್ಕ್ವೇರ್. ಮತ್ತೊಂದು ಯಾವುದು? ಫಸ್ಟ್ ಇದು ಲಾಡು. ಓಕೆ, ಈಗ ಸ್ವೀಟ್ ಕ್ಲಾಪ್ಸ್ ಗೋ. Get ready for our exciting and inspiring performance by our energetic Scout students. Their pyramid reflects strength, coordination, confidence, and team spirit. Let's welcome them with loud cheers and applause.
ಬಹಳ ಕೂಲಾಗಿ ಕಾಮಾಗಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಸಾಂಗ್ ಮುಗಿದ್ರು ಟೆನ್ಷನ್ ಮಾಡಿಕೊಳ್ಳದೆ ನಮಗೆ ಕೊಟ್ಟ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಬೇಕು ಅನ್ನುವ ರೀತಿಯಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಸೊ ನಾನು ಈಗ ಏನು ಅನ್ಕೊಳ್ಬೇಕು ಅಂತ ಹೇಳಿದ್ರೆ ವಿ ಲವ್ ಬೆತನಿ ಅಂತ ಹೇಳ್ಬೇಕು ಅಂತ ಅನಿಸ್ತಾ ಉಂಟು. ಹಾಗಾಗಿ ನಾನು ವಿ ಲವ್ ಅಂತ ಹೇಳ್ತೇನೆ, ನೀವು ಜೋರಾಗಿ ಬೆತನಿ ಅಂತ ಹೇಳ್ಬೇಕು. ರೆಡಿಯಾ? ವಿ ಲವ್, ವಿ ಲವ್, ವಿ ಲವ್. ಲಾಸ್ಟ್ ಒಂದು ಪ್ರೋಗ್ರಾಮ್ ಇದೆ, ಅದಾದ ಬಳಿಕ ಊಟ. ಸೊ ಲಾಸ್ಟ್ ಪ್ರೋಗ್ರಾಮ್ಗೆ ನಾವು ಸಪೋರ್ಟ್ ಮಾಡುವ ಅಂತ ಕೇಳ್ದ ಮುಂದಿನ ಕಾರ್ಯಕ್ರಮವನ್ನು ವೇದಿಕೆಗೆ ಕರಿತಾ ಇದ್ದೇವೆ. We are at the end of this show, and I want to tell you that our army serve day and night towards the country. They lose their life and leave their loved ones behind to show their sacrifice and pride towards the country. Our scouts of 10th standard are here to show a patriotic dance. माँ बस करो, कितना खिलाओगी? खा लो बेटा, वैसे भी मेरे हाथ का बना हुआ खाना पूरे साल में एक ही बार तो खाता है। भैया इस बार 2 राखी बंधा लो, पिछले रक्षाबंधन पे भी नहीं थे आप। मेरी प्यारी सी बहन को मेरी उम्र लग जाए। अल्ले अल्ले अल्ले, मेरी प्यारी गुड़िया। आपकी छुट्टी रद्द की गई है, आपको जल्द से जल्द सरहद पे रिपोर्ट करना होगा। यस सर, जय हिंद। मैं ना लौटा आने वाले साल जो मेरी वर्दी बोले मेरा हाल तो नैना अश्क ना हो ये समझना मैं हूँ मजबूर नैना अश्क ना हो नैना अश्क ना हो।
ಸಂಪೂರ್ಣವಾಗಿ ಇಷ್ಟು ಹೊತ್ತು ಚೆನ್ನಾಗಿ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಿದ್ರೆ ಅಲ್ಲಿ ಒಂದಷ್ಟು ಕೈಗಳು ತುಂಬ ದಿವಸದಿಂದ ಕಷ್ಟಪಟ್ಟಿದೆ, ಟೀಚರ್ಸ್ಗಳು ಕಷ್ಟಪಟ್ಟಿದ್ದಾರೆ, ರಿಹರ್ಸಲನ್ನು ಮಾಡಿದ್ದಾರೆ. ಸೊ ಇದೀಗ ಎಲ್ಲರಿಗೂ ಕೂಡ ಧನ್ಯವಾದ ಹೇಳುವಂತಹ ಕಾರಣದಿಂದ ಆಕಾಶದಲ್ಲಿ ಚಿಮ್ಮುವಂತಹ ಬೆಳಕುಗಳು ನಮಗೆ ಧನ್ಯವಾದವನ್ನು ನೀಡ್ತಾ ಇದೆ. ಸೊ ಹಾಗಾಗಿ ಒಂದು ಕ್ಷಣ ನಾವು ಆಕಾಶವನ್ನು ನೋಡಿ ಖುಷಿ ಪಡುವ ಅಂತ ಸಂಸ್ಥೆಯ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನು ನೇರವಾಗಿ ನಾವು ಊಟಕ್ಕೆ ತೆರಳ್ತಾ ಇದ್ದೇವೆ. ಇಲ್ಲೇ ಮೇಲಿನ ಗ್ರೌಂಡ್, ಇಂಟರ್ಲಾಕ್ ಹಾಕಿದ ಗ್ರೌಂಡ್ ಅಲ್ಲಿ ಊಟ ಆಲ್ರೆಡಿ ಆರಂಭಗೊಂಡಿದೆ. ಊಟ ಆದ ನಂತರ ಯಾರೆಲ್ಲ ಹಾಲ್ಟ್ ಇದ್ದೀರಿ ಮತ್ತೆ ಇಲ್ಲೇ ಬಂದು ಸೇರ್ತೀರಿ. ನಾಳೆ ಕಾರ್ಯಕ್ರಮಗಳು ಹೇಗೆ ಏನು ಎಂತ ಅಂತ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಅನ್ನು ಊಟ ಆದ ಕೂಡಲೇ ಇಲ್ಲಿ ಕೊಡ್ತೇವೆ. ಸೊ ಮುಂದಕ್ಕೆ ಊಟಕ್ಕೆ ಸೇರಿಕೊಳ್ತಾ ಮನೆಗೆ ಕರ್ಕೊಂಡು ಹೋಗುವ ಪೋಷಕರು ಮಕ್ಕಳನ್ನ ಮನೆಗೆ ಕರ್ಕೊಂಡು ಹೋಗಿ ನಾಳೆ ಶಿಕ್ಷಕರು ಹೇಳಿದ ಸಮಯಕ್ಕೆ ತಂದು ಶಾಲೆಯಲ್ಲಿ ಬಿಡುವಂಥದ್ದು. ಇಲ್ಲಿ ಹಾಲ್ಟ್ ಆಗುವವರಿಗೆ ಬೆಳಿಗ್ಗೆ 5:30 ನಾಳಿನ ಕಾರ್ಯಕ್ರಮಗಳು ನಡೀತದೆ. ಸೊ ಆ ಕಾರ್ಯಕ್ರಮಗಳು ಏನು ಹೇಗೆ ಅನ್ನುವಂಥದ್ದನ್ನ ಊಟದ ಬಳಿಕ ನಾವು ತಿಳಿಸಿಕೊಡ್ತೇವೆ. ಸೊ ಮುಂದಕ್ಕೆ ಊಟಕ್ಕೆ ತೆರಳಿ ಅಂತ ನಾನು ಸಂಸ್ಥೆಯ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. DJ